कुञ्ज विहारी जय राधा माधव कुञ्ज विहारी हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे जय राधा गोविंद राधा गोविंद राधे जय राधा गोविंद राधा गोविंद राधे जय प्रभुपाद जय प्रभुपाद हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्ण ಧನ್ಯವಾದಗಳು ಮಾತಾಜಿ ಧನ್ಯವಾದಗಳು ಪ್ರಭುಜಿ ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। ओम विष्णुपादाय कृष्णकृष्णाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेश। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे 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 राम 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 हरे हरे। ಸ್ಕಿಲ್ಲಲ್ಲಿ ಕಾಣ್ತಾ ಇದೆ ಅನ್ಕೊಳ್ತೀನಿ. ಎಸ್ ಪ್ರಭುಜಿ. ಮತ್ತೆ ನನ್ನ ವಾಯ್ಸ್ ಕೂಡ ಕ್ಲಿಯರ್ ಇದೆ ಮಾತಾಡಿ. ಹೌದು ಪ್ರಭುಜಿ. ಇದೆ ಪ್ರಭುಜಿ. ಪ್ರಭುಜಿ ಎಲ್ಲರನ್ನು ಮ್ಯೂಟ್ ಮಾಡ್ಲಾ? ಶಬ್ದ ಮಾಡಿದ್ರೆ ಮ್ಯೂಟ್ ಮಾಡೋಣ, ಇಲ್ಲ ತೊಂದರೆ ಇಲ್ಲ. ಸರಿ ಪ್ರಭುಜಿ. ಸೊ ಇವತ್ತು ಮೂರನೇ ಥರ್ಡ್ ಯೂನಿಟ್ ಲೆಸನ್ 1. ಇದರಲ್ಲಿ 3 ಲೆಸನ್ಸ್ ಇದೆ, 3 ಪಾಠಗಳು. ಸೊ ಒಂದು ದ್ರೋಣಪುತ್ರನಿಗೆ ದಂಡನೆ, ಅದು ಇವತ್ತಿನ ನಮ್ಮ ಪಾಠ. ಎರಡನೆಯದು ಕುಂತಿ ಪ್ರಾರ್ಥನೆ ಮತ್ತು ಪರೀಕ್ಷಿತ ಸಂರಕ್ಷಣೆ. ಮತ್ತು ಮೂರನೆಯದು ಭಗವಾನ್ ಕೃಷ್ಣನ ಸನ್ನಿಧಿಯಲ್ಲಿ ಭೀಷ್ಮರ ದೇಹತ್ಯಾಗ. ಸೊ ಈ 3 ಅಧ್ಯಾಯಗಳು ಈ 3ನೇ ಯೂನಿಟ್ ಅಲ್ಲಿ ಬರುತ್ತೆ. ಇವತ್ತಿನ ಪಾಠ ದ್ರೋಣಪುತ್ರನಿಗೆ ದಂಡನೆ. ಸೊ ಇದು ಯಾಕೆ ಈ ಸೀಕ್ವೆನ್ಸ್ ಅಂತ ಅನ್ನೋದಕ್ಕೆ ಇಲ್ಲಿ ಶೋಕ ಮುನಿಯವರ ಪ್ರಶ್ನೆಗಳು ಸೂತ ಗೋಸ್ವಾಮಿ ಅವರು ಕೇಳಿದ್ದು 4ನೇ ಅಧ್ಯಾಯದಲ್ಲಿ ಇದು ಕೇಳಿದವರು. ಸೊ ಕೇಳಿದ್ದು ವೇದವ್ಯಾಸರು ಶ್ರೀಮದ್ ಭಾಗವತನ ಸಂಕಲಿಸಲು ಎಲ್ಲಿ ಸ್ಫೂರ್ತಿ ಪಡೆದರು, ಶುಕದೇವ ಗೋಸ್ವಾಮಿ ಮತ್ತು ಪರೀಕ್ಷಿತ ಮಹಾರಾಜ ಗುಣಗಳನ್ನು ವಿವರಿಸಿದರು. ವಿವರಿಸಿ ಯಾಕೆ ಅವರು ಇಷ್ಟೊಂದು ಶುಕದೇವ ಮುನಿಗಳು
ಅವರು ಇಷ್ಟೊಂದು ತೀವ್ರವಾದ ಒಂದು ಅಧ್ಯಯನವನ್ನು ಅವರು ತೆಗೆದುಕೊಂಡರು. ಆಗಲೇ ಅವರು ಮುಕ್ತ ಪುರುಷರಾಗಿಯೂ ಯಾಕೆ ಅವರು ಮತ್ತು ಇನ್ನು ಈ ಭಾಗವತ ಇಷ್ಟು ಒಂದು 18 ಶ್ಲೋಕಗಳು ನಮಗಿರೋದು, ಆ ರೀತಿಯಲ್ಲಿ ಇಷ್ಟು ದೊಡ್ಡ ಗ್ರಂಥ, ಇದರ ಅಧ್ಯಯನ, ಇದರ ರಿವಿಷನ್, ಇದರ ಮತ್ತೆ ಸ್ಟಡಿ, ಡೀಟೇಲ್ ಸ್ಟಡಿ. ಹೇಳ್ತಾರೆ ಹೇಗೆ ಬ್ರಹ್ಮನು ಕೂಡ ತುಂಬಾ ಡೀಟೇಲ್ ಸ್ಟಡಿ, ವೇದಗಳನ್ನ ಅವರು 3 ಸಲ ರಿವೈಸ್ ಮಾಡಿದ್ರು. ಸಾರಿ, ಶುಕಮುನಿಗಳು ಮುಕ್ತ ಪುರುಷರು ಆದ್ರೂ ಕೂಡ ಯಾಕೆ ಅವ್ರಿಗೆ ಭಾಗವತದ ಮತ್ತೆ ಅವರು ಸ್ಟಡಿ ಮಾಡಿದ್ರು ಅಷ್ಟು ಡೀಟೇಲ್. ಮತ್ತೆ ಯಾವ ಕಾರಣದಿಂದ ಮಹಾರಾಜ್ ಪರೀಕ್ಷಿತರು ಅವರು ದೇಹತ್ಯಾಗ ಮಾಡುವಾಗ ಅವರು ಉಪವಾಸ ಮಾಡಿ ಮತ್ತೆ ಮಾಡಿದ್ರು ಅದ್ರ ಬಗ್ಗೆ ಕೇಳಿ. ಸೊ ಈ ಅಧ್ಯಾಯದ ಎಲ್ಲ ಉತ್ತರ ಪ್ರಾರಂಭ ಆಗುತ್ತೆ. ಇದರ 4ನೇ ಅಧ್ಯಾಯದಲ್ಲಿ ಬಂದಿದ್ದು. ಸೊ ಈಗ ನಮಗೆ 7ನೇ ಅಧ್ಯಾಯದಲ್ಲಿ ಇದರ ಉತ್ತರವಾಗಿ ಶೌನಕ ಮುನಿಗಳಿಗೆ ಸೂತ ಗೋಸ್ವಾಮಿ ಹೇಳ್ತಿದ್ದಾರೆ. ಈ ಅಧ್ಯಾಯದ ಅವಲೋಕನ ಸೆಕೆಂಡ್ ಯೂನಿಟ್ ಅಲ್ಲಿ ಆಗಿದೆ ಅನ್ಕೊಳ್ತೀನಿ ನಾನು, ಅದಕ್ಕೆ ಇಲ್ಲಿ ಶ್ಲೋಕ 12 ಹೇಳ್ತಾ ಇರೋದು. ಸೊ 12ನೇ ಶ್ಲೋಕ 14ನೇ ಶ್ಲೋಕ. ಸೊ ಇವತ್ತಿನ ಅಧ್ಯಾಯ ಅದನ್ನೇ ನಾವು ಅದನ್ನೇ ಡಿಸ್ಕಷನ್ ಮಾಡ್ತೇವೆ, ಅದೇ ಫೋಕಸ್ ಇವತ್ತು. ಸೊ ಏನಾಗುತ್ತೆ, ಮಹಾಭಾರತ ಯುದ್ಧ ಆದ್ಮೇಲೆ ದುರ್ಯೋಧನ ಕೂಡ ಅದು ಕೂಡ ಭೀಮನು ಅವರನ್ನು ಗದಾ ಯುದ್ಧದಲ್ಲಿ ಅವರಿಗೆ ಒಂದು ತೊಡೆಯ ಕೆಳಗೆ ಅವ್ರಿಗೆ ಹೊಡೆದು, ಮತ್ತೆ ಸ್ಪೈನ್ ಅಂತ ಹೇಳ್ತಾರೆ ಇದರ ಬ್ಯಾಕ್. ಸೊ ಹೊಡೆದು ಅದರದು ಮಾಡಬಾರದು, ಅದು ಇದು ಗದಾ ಯುದ್ಧದ ರೂಲ್ಸ್ ಪ್ರಕಾರವಾಗಿಲ್ಲ. ಆದ್ರೆ ಕೃಷ್ಣನೇ ಹೇಳಿದ್ದು, ಭಗವಂತನೇ ಹೇಳಿದ ಮೇಲೆ ಅದು ಅದೇ ಧರ್ಮ, ಅದು ಧರ್ಮ ಮತ್ತು ಸಾಕ್ಷಾತ್ ಭಗವತ್ ಪ್ರಣೀತ. ಅವನು ಕಟುಕನು, ಯಾರು ದುರ್ಯೋಧನನು. ಸೊ ಆ ಕಟುಕನನ್ನು ಆ ರೀತಿಯಲ್ಲೇ ಸಾಯಿಸಿದ. ಸೊ ಹಾಗೆ ಭಗವಂತನು ಅವನನ್ನು ಅಧರ್ಮ ರೀತಿಯಲ್ಲಿ ಸಾಧಾರಣ ದೃಷ್ಟಿಯಲ್ಲಿ ಅಧರ್ಮ ರೀತಿಯಲ್ಲಿ ಅನ್ನಿಸ ರೀತಿಯಲ್ಲಿ ಅವನನ್ನು ಸಾಯುವುದಕ್ಕೆ ಸೊ ಆಗ ಈ ಅಶ್ವತ್ಥಾಮನಿಗೆ ತುಂಬಾ ನನ್ನ ತಂದೆಯನ್ನ ಒಂದು ಅಧರ್ಮ ರೀತಿಯಲ್ಲಿ ಮಾರ್ಗದಲ್ಲಿ ಕುಂತುಬಿಟ್ರು ಅಂತ ಒಂದು ವ್ಯಥೆ ಇರುತ್ತೆ. ಅದೇ ಅಧರ್ಮ ಮಾರ್ಗ ಅಲ್ಲ, ಕೃಷ್ಣನು ಅದನ್ನ ಸ್ಯಾಂಕ್ಷನ್ ಮಾಡಿದಾನಂದ್ರೆ ಅದಕ್ಕಿಂತ ದೊಡ್ಡ ಧರ್ಮ ಇಲ್ಲ. ಕೃಷ್ಣ ಪ್ರತಿಯೊಂದು ಮಾಡೋಕ್ಕೂ ಅದಕ್ಕೆ ಕಾರಣಗಳಿರ್ತವೆ, ಹಲವು ಕಡೆಗಳಿರ್ತವೆ. ಯಾಕೆ ಈ ರೀತಿಯಲ್ಲೇ ಕೃಷ್ಣ ಮಾಡಿ, ಯಾಕೆ ಆ ರೀತಿಯಲ್ಲೇ ಮಾಡ್ತಾನೆ. ಸೊ ಎನಿವೆ, ಅಶ್ವತ್ಥಾಮನಿಗೆ ಅರ್ಥ ಆಗಲಿಲ್ಲ. ಅವನು ಅಯ್ಯೋ, ನನ್ನ ತಂದೆ ಎಷ್ಟು ಒಂದು ಸಾಧು ಪುರುಷ, ಒಬ್ಬ ಬ್ರಾಹ್ಮಣ ಸೋದರನ್ನು ಅದು ಈ ರೀತಿಯಲ್ಲಿ ಮೋಸದ ರೀತಿಯ ವಂಚನಾ ರೀತಿಯಲ್ಲಿ ನಾನು ಸತ್ಯ ಅಂತ ಹೇಳಿ ಒಂದು ತಪ್ಪಿದಲ್ಲ ಅಂತ ತುಂಬಾ ವ್ಯಥೆ ಇರುತ್ತೆ. ಸಹಜವಾಗಿ ಮಗನಿಗೆ ತಂದೆಯ ಸಾವನ್ನ ವ್ಯಥೆ ಇರುತ್ತೆ. ಸೊ ಈಗ ಅವರು ಈ ರೀತಿಯಲ್ಲಿ ನಾನು ಕೂಡ ಅಧರ್ಮ ರೀತಿಯಲ್ಲಿ ಮಾಡೋದು. ಅಧರ್ಮ ರೀತಿಯಲ್ಲಿ ಅಂದ್ರೆ ಏನ್ ಸ್ಯಾಂಕ್ಷನ್ ಇಲ್ಲ ಅವ್ರಿಗೆ, ಕೃಷ್ಣ ಸ್ಯಾಂಕ್ಷನ್ ಇದೆ. ಪಾಂಡವರು ಮಾಡಿದ್ದು ಇವಾಗ ಭೀಮಸೇನ ಕೊಲ್ಲೋ ರೀತಿ ಆಗ್ಬೋದು, ಅರ್ಜುನನು ಕೊಲ್ಲೋ ರೀತಿ ಆಗ್ಬೋದು, ಯಾರೇ ಆಗಿರ್ಬೋದು, ಕೃಷ್ಣ ಸ್ಯಾಂಕ್ಷನ್ ಇದೆ. ಆದ್ರೆ ಈಗ ಅಶ್ವತ್ಥಾಮ ಮಾಡೋದಕ್ಕೆ ಯಾವ ಸ್ಯಾಂಕ್ಷನ್ ಇಲ್ಲ, ಯಾರ ಸ್ಯಾಂಕ್ಷನ್ ಇಲ್ಲ. ಸೊ ಅಶ್ವತ್ಥಾಮ ಈ ಮಲಗಿದ ಉಪಪಾಂಡವರು ಎಲ್ಲರನ್ನು ಕೂಡ ಕೊಲ್ಲ. ಆಕ್ಚುಲಿ ಅವರ ಇಚ್ಛೆ ಇದ್ದದ್ದು ಕೊಲ್ಲಲಿಕ್ಕೆ, ಪಾಂಡವರನ್ನು ಕೊಲ್ಲಲಿಕ್ಕೆ ಇಚ್ಛೆ ಇದ್ದದ್ದು. ಅದಕ್ಕೆ ಕೃಷ್ಣನ ಅವರ ಆಪ್ತ ಭಕ್ತರು, ತುಂಬಾ ಆತ್ಮೀಯ ಭಕ್ತರು. ಸೊ ಅವರನ್ನು ಯಾರು ಏನು ಕೊಲ್ಲಿಕ್ಕೆ ಆಗಲ್ಲ. ಅವರನ್ನ ಕೊಲ್ಲಿಕ್ಕೆ ಎಷ್ಟು ಸಲ ಪ್ರಯತ್ನ ನಡೆತು. ಸೊ ಕುಂತಿ ಪ್ರಾರ್ಥನೆಯಲ್ಲಿ ನಾವು ನೆಕ್ಸ್ಟ್ ಮತ್ತೆ ಕೇಳ್ತೀವಿ ಅದು. ಅವರನ್ನು ಮೊದಲಿಂದಲೇ ಭೀಮಸೇನ ಒಂದು ಯಾವುದೋ ಒಂದು ಇದು ಪಾಯ್ಸನ್ ಕೇಕ್, ಪಾಯ್ಸನ್ ವಿಷವನ್ನು ಕೊಟ್ಟು ಕೊಲ್ಲಕ್ಕೆ ದುರ್ಯೋಧನ ಪ್ರಯತ್ನ ಪಟ್ಟದ್ದು. ಮತ್ತೆ ಆ ಮನೆ, ಅರಗಿನ ಮನೆ ಒಂದು ವ್ಯಾಕ್ಸ್ ಹೌಸ್. ಸೊ ಆಗ್ಲೂ ಕೂಡ ಒಂದು ಪ್ರಯತ್ನ ನಡೆದಿರುತ್ತೆ. ಮತ್ತೆ ಒಂದೊಂದಾದ್ಮೇಲೆ ಮತ್ತೆ ದ್ರೌಪದಿಯ ಇದು ನಡೆಯುತ್ತೆ. ಅದು ನಂತರ ಕೊನೆಗೆ ಈ ಮಹಾಭಾರತ. ಸೊ ಇದರಲ್ಲಿ ಎಷ್ಟು ಆದ್ರೂ ಕೂಡ ಅವ್ರಿಗೇನಾಗ್ಲಿಲ್ಲ. ಅವರು ಕೃಷ್ಣನ ಅವ್ರಿಗೆ ಸಂಪೂರ್ಣ ರಕ್ಷಣೆ, ಯಾಕಂದ್ರೆ ಅವರು ಸಂಪೂರ್ಣವಾಗಿ ಕೃಷ್ಣನ ಶರಣಾಗತರಾಗಿದ್ದಾರೆ. ಸಂಪೂರ್ಣ ಶರಣಾಗತ ಆತ್ಮರವರು. ಸೊ ಅದಕ್ಕೆ ಅವರಿಗೆ ಸಂಪೂರ್ಣ ಕೃಷ್ಣ ರಕ್ಷಣೆ, ಅವ್ರಿಗೆ ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗೆ ಅಶ್ವತ್ಥಾಮನಿಗೆ ಅವರನ್ನು ಕೊಲ್ಲಕ್ಕೆ ಹೋಗಿದ್ದು, ಆದ್ರೆ ಅವರನ್ನ ಕೊಲ್ಲೋ ಬದಲು ಅವರ ಮಕ್ಕಳನ್ನು ಕೊಂದಿತ್ತು.
ಅವರೇ ಆಕ್ಚುಲಿ ಅವರೇ ಕೊಂದದ್ದು ಅನ್ಕೊಂಡು ದುರ್ಯೋಧನ ಹತ್ರ ತೆಗೆದುಕೊಂಡು ಹೋಗುವವರು ತೋರಿಸ್ತಾರೆ. ಸೊ ಆದ್ರೆ ದುರ್ಯೋಧನಿಗೆ ಗೊತ್ತಾಗುತ್ತೆ ಇದು ಅವರಲ್ಲ ಅವ್ರ ಮಕ್ಕಳು. ಸೊ ದುರ್ಯೋಧನ ಕೂಡ ಇದು ಸಮ್ಮತವಾಗೋದು, ಇದು ಏನಿದೆ ಈಗ ನಮ್ಮ ವಂಶವನ್ನೇ ನಾಶ ಮಾಡ್ಬಿಟ್ರಲ್ಲ ಅಂತ ಇವ್ರಿಗೆ ಬೇಸರ ಆಗುತ್ತೆ. ಅವ್ರಿಗೆ ಕೋಪ ಇದ್ದದ್ದು ಯಾರ ಮೇಲೆ? ಭೀಮಸೇನ ಮತ್ತೆ ಪಾಂಡವರ ಮೇಲೆ, ಅವರ ಮಕ್ಕಳ ಮೇಲೆ ಅವ್ರಿಗೆ ಏನು ಆಗ್ತಾ ಇದ್ದಿಲ್ಲ. ದುರ್ಯೋಧನ ಆ ರೀತಿ ಎಲ್ಲ ನೋಡ್ಬೋದು ದುರ್ಯೋಧನ ಒಂದು ವ್ಯಕ್ತಿತ್ವ. ಸೊ ದುರ್ಯೋಧನನು ಕೂಡ ಅದು ಸಂತೋಷ ಆಗಲಿಲ್ಲ. ಈಗ ಅದ ನಂತರ ದ್ರೌಪದಿ ಉಪ ಪಾಂಡವರ ತಾಯಿ, ಸಹಜವಾಗಿ ತಾಯಿಗೆ ಎಲ್ಲ ಮಕ್ಕಳು ಈ ರೀತಿಯ ಒಂದು ಆಕಸ್ಮಿಕ ಅವರ ಸಾವಾದ್ಮೇಲೆ ನೋವಿದೆ, ವ್ಯಥೆ ಇದೆ. ಸೊ ಆಗ ಅರ್ಜುನನು ಆಗ ಒಂದು ಮಾತು ಕೊಡೋದು, ಶಪಥ, ನಾನು ಅವನು ಕರೆದುಕೊಂಡು ಹೋಗ್ತೇನೆ, ಅಶ್ವತ್ಥಾಮನನ್ನು ಸೆರೆ ಹಿಡಿದು ಬರ್ತೇನೆ. ಸೊ ಆಗ ನೀವು ಅವನನ್ನು ಕೊಂದು ಆಮೇಲೆ ಅವನ ತಲೆ ಮೇಲೆ ನಿಂತು ನೀನು ಇದಾಗ್ಬೇಕು, ಸ್ನಾನ ಮಾಡ್ಕೋಬಹುದು ನೀನು, ಹಾಗೆ ಆ ರೀತಿಯಲ್ಲಿ ಹೇಳ್ತೀನಿ. ಸೊ ಎನಿವೆ, ಸೊ ಅಶ್ವತ್ಥಾಮನ ಹಿಡಿಲಿಕ್ಕೆ ಕೃಷ್ಣನ ಜೊತೆಗೆ ಅರ್ಜುನನು ಹೋಗ್ತಾನೆ. ಸೊ ಅರ್ಜುನ ಹೋಗ್ತಾ ಇದ್ದಾರೆ ಅರ್ಜುನ ಅಶ್ವತ್ಥಾಮನನ್ನು ಬಂಧಿಸ್ಲಿಕ್ಕೆ. ಸೊ ಅಶ್ವತ್ಥಾಮ ಮೊದಲಿಗೆ ಆತನ ಕುದುರೆಯ ಮೇಲೆ ಸವಾರಿ ಹಿಡಿದು ತುಂಬಾ ಇದಾಗಿ ವೇಗವಾಗಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ. ಆದರೆ ಎಲ್ಲಿ ತಪ್ಪಿಸ್ಕೊಂಡು ಹೋಗಕ್ಕಾಗುತ್ತೆ? ಸೊ ಕೊನೆಗೆ ಅದನ್ನು ಬಿಟ್ಟು ಅವನು ಏನು ಮತ್ತೆ ಯಾವುದು ಆ ಕುದುರೆಗಳು ಕೂಡ ಆಯಾಸ ಆಗುತ್ತೆ, ಮತ್ತೆ ಇನ್ನೇನು ಮಾಡೋದು? ಸೊ ಈಗ ಕೊನೆಗೆ ಅವನ ಹತ್ರ ಒಂದು ಅಸ್ತ್ರ, ಬ್ರಹ್ಮಾಸ್ತ್ರ. ಸೊ ಈ ಬ್ರಹ್ಮಾಸ್ತ್ರದ ಒಂದು ವಿವರಣೆ ಇದೆ. ಬ್ರಹ್ಮಾಸ್ತ್ರದ ವಿವರಣೆ ಹೇಳೋದು ಇವತ್ತಿನ ಒಂದು ಆಟಮ್ ಬಾಂಬ್, ಅಣು ಬಾಂಬ್ಗೆ ಹೋಲಿಕೆ ಮಾಡಬಹುದೇನೋ ಅಂತ ಹೇಳ್ತಾರೆ. ಸೊ ಆಟಮ್ ಬಾಂಬು ಯಾಕಂದ್ರೆ ಇವತ್ತೊಂದು ತುಂಬಾ ಅಷ್ಟು ಪವರ್ಫುಲ್ ವೆಪನ್ ಅಂದ್ರೆ ನೀವು ಹೇಳ್ಬೋದು ಆಟಮ್ ಬಾಂಬ್ ಅಂತ ಹೇಳಿದ್ರೆ. ಸೊ ಅದರಿಂದ ನಾವು ಹಿರೋಶಿಮಾ, ನಾಗಾಸಾಕಿ ಆ ಥರ 2 ನಗರಗಳು ನಾಶ ಆಯಿತು ಅಂತ ಕೇಳ್ತೇವೆ ನಾವು. ಸೊ ಈಗ ಅದಕ್ಕಿಂತ ತುಂಬಾ ಪವರ್ಫುಲ್ ಇರ್ಬೋದು ಈಗ ಅಸ್ತ್ರಗಳು. ಆದ್ರೆ ಶಿಲ ಪ್ರಭುಪಾದರು ಹೇಳ್ತಾರೆ, ಇದು ಎಷ್ಟು ಶಕ್ತಿಯುತವಾದಿದ್ರು ಇದು ನಮಗೆ ಆಗ್ಬೋದೇನೋ ನಮ್ಮ ಒಂದು ಪ್ಲಾನೆಟ್, ನಮ್ಮ ಒಂದು ಗ್ರಹವನ್ನು ಏನೋ ಒಂದು ನಾಶ ಮಾಡೋದು, ಅದು ಕೂಡ ಮಾಡೋಕ್ಕಾಗಲ್ಲ. ನಮ್ಮ ಗ್ರಹವನ್ನು ನಾಶ ಮಾಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಗರಿಷ್ಠ ಅದು ನಮ್ಮ ಒಂದು ಗ್ರಹವನ್ನು ನಾಶ ಮಾಡಬಹುದು. ಆದರೆ ಎಲ್ಲ ಸಂಪೂರ್ಣ ವಿಶ್ವವನ್ನು ನಾಶ ಮಾಡೋಕ್ಕಾಗಲ್ಲ, ಅಷ್ಟು ಶಕ್ತಿ ಇಲ್ಲ ಅದಕ್ಕೆ. ಆದ್ರೆ ಬ್ರಹ್ಮಾಸ್ತ್ರ ಅಂದ್ರೆ ಇದು ಹೇಳ್ತಿದ್ದು ಇದಕ್ಕೆ ಸಂಪೂರ್ಣ ವಿಶ್ವವನ್ನೇ ನಾಶ ಮಾಡಬಹುದು, ಸಂಪೂರ್ಣ. ಅದಕ್ಕೆ ಇಲ್ಲ ಅದರ ಒಂದು ವಿವರ ಹೇಳ್ತಾ ಇರೋ ನೆಕ್ಸ್ಟ್ ಅಲ್ಲಿ ಓಕೆ. ಸೊ ಅಲ್ಲಿ ಹೇಳ್ತಾ ಇರೋದು ಇದು ಹೇಗಿರ್ತಾ ಇದೆ ಅಂದ್ರೆ, ಅಣುವಸ್ತ್ರಗಳು, ಬ್ರಹ್ಮಾಸ್ತ್ರ ಕೇವಲ ಒಂದು ಮಂತ್ರೋಚ್ಚಾರಣೆಯಿಂದ ಇದು ಸೃಷ್ಟಿ ಆಗ್ತದೆ. ಮಂತ್ರೋಚ್ಚಾರಣೆ ಇದು ನಾವು ಹೇಗೆ ನಾವು ಮಂತ್ರ ಹರೇ ಕೃಷ್ಣ ಮಹಾಮಂತ್ರ ಜಪಿಸ್ತಾ ಇದ್ದೇವೆ ನಾವು. ಸೊ ನಾವು ಪರಿಪೂರ್ಣತೆ ಪಡೆದ್ರೆ ನಮಗೆ ಕೃಷ್ಣ ಪ್ರೇಮ ಲಭ್ಯ ಆಗುತ್ತೆ. ನಮಗೂ ಭಗವಂತನಿರುವ ನಿತ್ಯ ಸಂಬಂಧ ಮತ್ತೆ ಸ್ಥಾಪನೆ ಆಗುತ್ತೆ. ಮತ್ತೆ ಭಗವಂತನ ಅದೇ ಕೃಷ್ಣ ಪ್ರೇಮ ನಮಗೂ ಇರುವ ಅದು ಇವಾಗ ನಮಗೆ ಬಿಟ್ಟೋಗಿರುವ ಭಗವಂತ ಪ್ರೀತಿಯ ಸಂಬಂಧ ನಮಗೆ ಸ್ಥಾಪನೆ ಆಗ್ತದೆ. ಸೊ ಇದು ಇದರ ಪರಿಪೂರ್ಣತೆ. ಆದ್ರೆ ಈ ಮಂತ್ರಗಳು, ವೇದಗಳಲ್ಲಿ ಎಷ್ಟೋ ಮಂತ್ರಗಳಿದೆ. ಸೊ ಭೌತಿಕವಾಗಿ ನಮಗೆ ಇಲ್ಲಿ ಬ್ರಹ್ಮಾಸ್ತ್ರ, ಒಂದು ಸಟಲ್ ಸೈನ್ಸ್, ಇದು ಶಬ್ದದ ಮೂಲಕ ಉತ್ಪತ್ತಿ ಆಗುವಂಥದ್ದು. ಇದು ಅದಕ್ಕೆ ತುಂಬಾ ಅಭ್ಯಾಸ ಬೇಕು, ತುಂಬಾ ಒಂದು ರೀತಿಯ ಒಂದು ಪರಿಶುದ್ಧವಾದ ಮನಸ್ಸು ಇರೋ ಒಂದು ಅಭ್ಯಾಸ ಬೇಕು. ಸೊ ಹಿಂದೆ ಕಾಲದಲ್ಲಿ ಆತರ ಒಂದು ತರಬೇತಿ ಇರ್ತಾ ಇತ್ತು. ಈಗ ಒಂದು ವಿಜ್ಞಾನವನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ನಾವು ಆ ವಿಜ್ಞಾನ ಇವಾಗ ನಮ್ಗೆ ಏನಿದ್ರು, ನಮಗೆ ಫ್ಯಾಕ್ಟ್ರಿಯಲ್ಲಿ, ಇಂಡಸ್ಟ್ರಿಯಲ್ಲಿ ನಾವು ತಯಾರಿ ಮಾಡೋದು, ಇದು ಗ್ರಾಸ್ ನಮಗೆ ಸಟಲ್, ಸೂಕ್ಷ್ಮವಾದ, ಸ್ಥೂಲವಾದ ಇದೊಂದು ಸೂಕ್ಷ್ಮವಾದ ವಿಜ್ಞಾನವನ್ನು ನಾವು ಕಳ್ಕೊಂತಿದ್ದೇವೆ. ಆದ್ರೆ ಹಿಂದೆ ಎಷ್ಟು ಸೂಕ್ಷ್ಮವಾದ ವಿಜ್ಞಾನ ಅಂದ್ರೆ ಹೇಳ್ತಾರೆ, ಈ ಅಣುವಸ್ತ್ರ ಮೂಲಕ ಯಾರಿಗೆ ಸಾಯಿಸ್ಬೇಕು ಅಂದ್ರೆ ಅವ್ರಿಗೆ ಹೋಗಿ ಅದು ಸಾಯಿಸುತ್ತೆ. ಆ ಅಸ್ತ್ರ ಅವ್ರ ಮೇಲೆ ಪ್ರಯೋಗ ಅದೆಲ್ಲರೂ ಇರ್ಬೋದು. ಎಲ್ಲಿ ಕೂಡ ಬಂಕರು, ಎಲ್ಲಿ ಯಾವ ರಕ್ಷಣೆ ಮಾಡಿದ್ರು ಆಗೋದು. ನಮಗೆ ಇಲ್ಲಿ ಆಗೋದಿಲ್ಲ. ನಮ್ಗೆ ಆ ರೀತಿಯ ಒಂದು ಅಸ್ತ್ರ ಇಲ್ಲ, ನಮಗೆ ಟಾರ್ಗೆಟ್ ಇಲ್ಲ. ಅದು ಹೆಚ್ಚಾಗಿ ಈಗಿರುವ ಅಸ್ತ್ರಗಳಲ್ಲಿ ನಾನ್ ಸ್ಪೆಸಿಫಿಕ್ ಟಾರ್ಗೆಟ್. ನಾನ್ ಸ್ಪೆಸಿಫಿಕ್ ಅಂದ್ರೆ
ತುಂಬಾ ಅಮಾಯಕರ ಒಂದು ಸಾವೇ ಆಗತ್ತೆ. ಯಾರು? ಸಿವಿಲಿಯನ್ಸ್ ಇವತ್ತಿನ ಇದು ಯುದ್ಧ ಅಂದ್ರೆ ಇದು ಧರ್ಮ ಯುದ್ಧ ಅಲ್ಲ, ಇದು ಅಧರ್ಮ ಯುದ್ಧ. ಇದು ಸಮಯದ ಒಂದು ಹೊತ್ತು ಇಲ್ಲ, ಪ್ರದೇಶ ಎಲ್ಲಿ ಯಾರ ಮೇಲೆ ಇದು ಬಾಂಬ್ ಸ್ಫೋಟ ಮಾಡ್ಬೇಕು ಅಂತಿದ್ದಿಲ್ಲ. ಎಲ್ಲವೂ ಕೂಡ ಅಮಾಯಕರು, ಇನ್ನೋಸೆಂಟ್ ಪೀಪಲ್, ಅವ್ರನ್ನ ಸಾಮಾನ್ಯ ವ್ಯಕ್ತಿ ಜನರನ್ನ ಕೊಲ್ಲೋದ್ರಲ್ಲ ಇದು ಸಿವಿಲಿಯನ್ಸ್ ಅಂತ. ಈ ರೀತಿಯಾಗಿ ಇರಲಿಲ್ಲ ಬ್ರಹ್ಮಾಸ್ತ್ರ ಅಂದ್ರೆ ಇವಾಗ ಅಶ್ವತ್ಥಾಮ ಬಿಟ್ಟದ್ದು ಅರ್ಜುನನ ಮೇಲೆ ಇದು ಹೋಗ್ಬೇಕು, ಕರೆಕ್ಟ್ ಆಗಿ ಬಿಟ್ಟಿರೋದು ಇದು ಅಶ್ವತ್ಥಾಮ. ಸೊ ಇದು ಅರ್ಜುನ ನೋಡ್ತಾರೆ, ಇಷ್ಟು ಬೆಳಕು, ಇಷ್ಟು ಒಂದು ಬಿಸಿ. ಸೊ ಅದರಲ್ಲೇ ಗೊತ್ತಾಗುತ್ತೆ ಅರ್ಜುನನಿಗೆ ಇದರಲ್ಲೇನೋ ಇದರಲ್ಲಿ ತುಂಬಾ ಅಪಾಯಕರವಾದ ಇದು ಅಸ್ತ್ರ ಅಂತ ಗೊತ್ತಾಗುತ್ತೆ. ಸೊ ಹಾಗೆ ಅರ್ಜುನನು ಕೃಷ್ಣನಿಗೆ ಪ್ರಾರ್ಥನೆ ಮಾಡೋದು. ಕೃಷ್ಣನ ಪ್ರಾರ್ಥನೆ ಮಾಡಿ ಭಕ್ತಾನಾಂ ಅಭಯಂಕರ, ಬಹಳ ಚೆನ್ನಾಗಿದೆ ಆ ಪ್ರಾರ್ಥನೆ. ಕೃಷ್ಣ ಮಹಾಬಾಹು ಭಕ್ತಾನಾಂ ಅಭಯಂಕರ ತ್ವಮೇಕೋ ದಹ್ಯಮಾನಾನಾಂ ಅಪವರ್ಗೋಸಿ ಸಂಶಯೇ. 22ನೇ ಶ್ಲೋಕ. ಅರ್ಜುನ ಹೇಳೋದು ಕೃಷ್ಣನಿಗೆ, ಓ ಕೃಷ್ಣ, ನೀನು ಪರಮಪುರುಷ, ನಿನ್ನ ಒಂದು ಶಕ್ತಿಗಳಿಗೆ ಮಿತಿಯೇ ಇಲ್ಲ. ಸೊ ಹಾಗಾಗಿ ನೀನೊಬ್ಬನೇ ನಿನ್ನ ಭಕ್ತರ ಹೃದಯದಲ್ಲಿ ಅಭಯವನ್ನು ಮೂಡಿಸಬಲ್ಲೆ. ಪ್ರತಿಯೊಬ್ಬರು ಈ ಭೌತಿಕ ಜಗತ್ತಿನಲ್ಲಿ ಒಂದು ಕಾಡ್ಗಿಚ್ಚು ಇರೋ ರೀತಿಯಲ್ಲಿ ಇಲ್ಲಿ ಇದ್ದೀವಿ. ಸೊ ಇಲ್ಲಿಗೆ ನಿನ್ನ ಒಂದು ನಿನ್ನಲ್ಲೇ ಅವರಿಗೆ ಇದರ ಒಂದು ಮುಕ್ತಿ ನಿನ್ನ ಒಂದು ಕೃಪೆಯಿಂದ ಮಾತ್ರ ಸಾಧ್ಯ. ಕೃಷ್ಣ ಮಹಾಭಾವು ಭಕ್ತಾನಾಂ ಅಭಯಂಕರ ತ್ವಮೇಕೋ ದಹ್ಯಮಾನಾನಾಂ ಅಪವರ್ಗೋಸಿ ಸಂಶಯತೆ. ಸೊ ಸಂಶಯತೆ ಅಂದ್ರೆ ಈ ಭೌತಿಕ ಜಗತ್ತು ಯಾವಾಗಲೂ ಒಂದೇ ರೀತಿಯಲ್ಲ, ಇನ್ನೊಂದು ರೀತಿಯ ನೋವುಗಳು, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, 3 ರೀತಿಯ ಕ್ಲೇಶಗಳು ಇದ್ದೇ ಇರುತ್ತೆ. ಈ 3 ಕ್ಲೇಶಗಳೆಲ್ಲ ನಮ್ಗೆ ಬಿಡುಗಡೆ ಇಲ್ಲ. ಯಾರು ಏನೂ ಇಲ್ಲ ಅಂದ್ರೆ ನಮ್ಮ ಮನಸ್ಸು, ನಮ್ಮ ದೇಹವೇ ನಮಗೆ ನೋವು ಕೊಡೋದು. ನಮ್ಗೆ ಬೇರೆ ಯಾರ್ದು ಕೊಡೋದು ಬೇಡ, ನಾವೇನು ವಾಸ ಮಾಡ್ತಾ ಇರೋ ಈ ದೇಹ, ನಮಗೆ ಕೊಟ್ಟಿರೋ ಈ ಮನಸ್ಸು, ಇವೇ ನಮಗೆ ಸಾಕು. ಇದರಿಂದ ನಮಗೆ ಕ್ಲೇಶಗಳಿದೆ, ಆಧ್ಯಾತ್ಮಿಕ ಕ್ಲೇಶ ಇಲ್ಲ. ಇದೆಲ್ಲವೂ ಸರಿಯಾಗಿದೆ, ನನ್ನ ಆರೋಗ್ಯ ಸ್ಥಿತಿ, ದೇಹದ ಸ್ಥಿತಿ ಸರಿಯಾಗಿದೆ, ನನ್ನ ಮನಸ್ಸು ಸರಿಯಾಗಿದೆ, ಓಕೆ. ಭೌತಿಕ ಬೇರೆ ವ್ಯಕ್ತಿಗಳಿಂದ, ಬೇರೆ ಜೀವಿಗಳಿಂದ ನನಗೆ ನೋವು ಇಲ್ಲ, ಅದು ಏನು ಇಲ್ಲ. ನನ್ನ ಕುಟುಂಬ, ನನ್ನ ಸ್ನೇಹಿತರು ಎಲ್ಲವೂ ಕೂಡ ಎಲ್ಲರೂ ನನಗೆ ತುಂಬಾ ಒಂದು ಒಳ್ಳೆ ಇದರಲ್ಲಿ ಇದ್ದಾರೆ ನನಗೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ನಮಗೆ ಪ್ರಕೃತಿ ವಿಕೋಪಗಳಿವೆ. ಪ್ರಕೃತಿ ನಮಗೆ ಮಳೆ ಹೆಚ್ಚು ಮಳೆ, ಇಲ್ಲಾಂದ್ರೆ ಬರಗಾಲ, ಮಳೆ ಇಲ್ಲ, ಹೆಚ್ಚು ಬಿಸಿಲು, ಹೆಚ್ಚು ಚಳಿ, ಇಲ್ಲ ಒಂದು ಭೂಕಂಪ, ಇನ್ನೊಂದು ಚಂಡಮಾರುತ, ಸೊ ಏನಾದ್ರು ಬರ್ಬೋದು. ಸೊ ಸಂಶಯತೆ. ಸೊ ಅರ್ಜುನ ಕೃಷ್ಣನಿಗೆ ಹೇಳ್ತಾರೆ, ಕೃಷ್ಣ, ನೀನೊಬ್ಬನೇ ಈ ಭೌತಿಕ ಜಗತ್ತಿನ ನಮಗೆ ಇದಕ್ಕೆ ನೀನು ಇದರಿಂದ ನಮ್ಮನ್ನ ಪಾರ್ ಮಾಡ್ಬೋದು. ಹಾಗೆ ಅರ್ಜುನನ ತುಂಬಾ ಸೊಗಸಾದ ಪ್ರಾರ್ಥನೆಗಳು 22ನೇ ಶ್ಲೋಕದಿಂದ ಶುರು ಆಗ್ತಾ. ಸೊ ಹೇಳ್ತಾರೆ, ಈ ರೀತಿಯಲ್ಲಿ ನಾವು ನಮ್ಮ ದೇಹದ ಮನವಿ ಇದ್ರು ನಾವು ಕೃಷ್ಣನಿಗೆ ಮೊದಲು ನಾವು ಪ್ರಾರ್ಥನೆಗಳು ಸಲ್ಲಿಸಿ ಮತ್ತೆ ನಾವಿರೋ ನಮ್ಮ ಒಂದು ತೊಂದರೆ, ನಮ್ಮ ಇನ್ನೊಂದು ನಮ್ಮ ಮನವಿ ಇದ್ರೆ ಅದನ್ನ ನಾವು ವ್ಯಕ್ತಪಡಿಸ್ಬೋದು. ಸೊ ಅರ್ಜುನನು ವ್ಯಕ್ತಪಡಿಸಿದ್ದು ಈ ರೀತಿ, ಏನಿದು ಇಷ್ಟು ಬೆಳಕು, ಇಷ್ಟು ಬಿಸಿ, ಇದಕ್ಕೆ ಕಾರಣ ಏನೋ ನಾವು ಸಂಪೂರ್ಣ ವಿಶ್ವವೇ ನಾಶವಾಗಿರೋ ತರ ಕಾಣ್ತೇವೆ. ಸಂವರ್ತಕ ಇದು ಕಾಲ ಸಮಯದಲ್ಲಿ ಸಂಪೂರ್ಣ ವಿಶ್ವವೇ ನಾಶ ಆಗುತ್ತೆ, ಪ್ರಳಯ ಆಗುತ್ತೆ. ಸೊ ಆ ಸಮಯದಲ್ಲಿ ಸೂರ್ಯ 12 ಪಟ್ಟು ಅದರ ಬಿಸಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ರೀತಿಯಾಗಿ ಕಾಣ್ತಾ ಇದೆ ಈಗ. ಹಾಗೇನಾದ್ರು ಅನಾಹುತ ಬರ್ತಾ ಇದೆಯಾ ಈಗ? ಇದು ಕಾರಣ ಏನು ಕೃಷ್ಣ ಅಂತ ಅರ್ಜುನ್ ಕೇಳೋದು. ಸೊ ಕೃಷ್ಣನಿಗೆ ಎಲ್ಲವೂ ಗೊತ್ತು. ತ್ರಿಕಾಲಗ್ನ ವೇದಾಹಂ ಸತೀತಾನಿ. ಕೃಷ್ಣನಿಗೆ ಗೊತ್ತಿಲ್ಲದೆ ಏನೂ ಇಲ್ಲ, ಹಿಂದೆ ಮುಂದೆ ಇವಾಗ ಆಗದದ್ದು ಪ್ರತಿಯೊಬ್ಬರು ಎಲ್ಲರಿಗೂ ಏನಾಗ್ತಾ ಇದೆ, ಮಾನಸಿಕ ಚಟುವಟಿಕೆ ಪ್ರತಿಯೊಂದು ಕೃಷ್ಣ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ. ಟೈಮ್, ಪರ್ಸನ್, ಪ್ಲೇಸ್, ಕಾಲ ಸಮಯ ಮತ್ತೆ ಪ್ರತಿ ವ್ಯಕ್ತಿ ಮತ್ತೆ ಪ್ರತಿಯೊಂದು ಸನ್ನಿವೇಶ, ಪ್ರತಿಯೊಂದು ಕೃಷ್ಣ ಗೊತ್ತು. ಸೊ ಕೃಷ್ಣ ಅರ್ಜುನನಿಗೆ ಹೌದು, ಇದಕ್ಕೇನು ಕಾರಣ ಅಂದ್ರೆ ಅಶ್ವತ್ಥಾಮನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರದ ಕಾರಣದಿಂದ
ಈ ರೀತಿಯ ಒಂದು ನಿನಗೆ ಅನುಭವ. ಸಂಪೂರ್ಣ ವಿಶ್ವವೇ ನಾಶ ಆಗೋ ರೀತಿಯಲ್ಲಿ ಆಗ್ತಾ ಇದೆ. ಹೌದು. ಆಮೇಲೆ ಈ ಅಶ್ವತ್ಥಾಮನಿಗೆ ಅದನ್ನು ಬಿಡುಗಡೆನೂ ಮಾಡ್ದ. ಅವನು ಏನ್ ಬಿಡುಗಡೆ ಮಾಡಿದ ಕಾರಣ ಏನು? ಕಾರಣ ಇವಾಗ ಅವನಿಗೆ ಪ್ರಾಣ ಒಂದು ಅಪಾಯದ ಒಂದು ಭಯ. ಅರ್ಜುನ ಎದುರು ಯಾರು ಭೀಷ್ಮ ದ್ರೋಣರೇ ಅವ್ರೇನು ಮಾಡ್ಲಿಕ್ಕಾಗಿಲ್ಲ, ಕಾರಣ ಅಂತರ್ಧಮ ಆದರು. ಇನ್ನು ಅಶ್ವತ್ಥಾಮನೇನು? ಅಶ್ವತ್ಥಾಮನಿಗೆ ನನ್ನ ಪ್ರಾಣ ಭಯದಿಂದ ಈ ರೀತಿಯ ಒಂದು ಪ್ರಯೋಗ ಮಾಡಿದ್ದು ಅಂತ ಕೃಷ್ಣ. ಪ್ರಾಣ ಭಯದಿಂದ ಎಮರ್ಜೆನ್ಸಿಯಲ್ಲಿ ಆಗುತ್ತೆ. ಅರ್ಜೆನ್ಸಿಯಲ್ಲಿ ಯಾವ ಒಂದು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡೋದಿಲ್ಲ, ನಿಯಮಗಳು ನೀತಿ ಫಾಲೋ ಮಾಡೋದಿಲ್ಲ. ಸೊ ಆ ರೀತಿಯಲ್ಲಿ ಪ್ರಯೋಗ ಮಾಡಿದ್ದು ಅಂತ ಕೃಷ್ಣ. ಅದು ಕೂಡ ಕೃಷ್ಣ ಗೊತ್ತು ಯಾವ ಕಾರಣದ ಈ ರೀತಿ ಅಶ್ವತ್ಥಾಮ ಬಿಡುಗಡೆ ಮಾಡಿದ್ದು. ಅಶ್ವತ್ಥಾಮ ಬಿಡುಗಡೆ ಮಾಡಿದ್ದು ಯಾವ ಕಾರಣದಿಂದ ಬಿಡುಗಡೆ ಮಾಡಿದ್ದು ಕೃಷ್ಣನ್ ಗೊತ್ತು. ಮತ್ತೆ ಕೃಷ್ಣನಿಗೆ ಅದರ ಒಂದು ನಿವಾರಣೆನೂ ಗೊತ್ತು. ಕೃಷ್ಣನಿಗೆ ಪ್ರಾಬ್ಲಮ್ ಗೊತ್ತು, ಪ್ರಾಬ್ಲಮ್ ಸೊಲ್ಯೂಷನ್ ಗೊತ್ತು. ಕೃಷ್ಣ. ಸೊ ಕೃಷ್ಣ ಹೇಳಿದ್ರು ಏನು ಸೊಲ್ಯೂಷನ್? ಅಶ್ವತ್ಥಾಮನ ಗೊತ್ತಿಲ್ಲ. ಇದು ಅಶ್ವತ್ಥಾಮ ಅದನ್ನ ಹಿಂದೆ ತೆಗಿಬೇಕು ಅಂದ್ರೂ ಕೂಡ ತೆಗಿಲಿಕ್ಕಾಗಲ್ಲ. ಇವತ್ತಿನ ನಮ್ಮ ಅಣು ಅಸ್ತ್ರ, ಆಟಮ್ ಬಾಂಬ್ ಹಿಂದೆ ತೆಗಿಲಿಕ್ಕಾಗಲ್ಲ. ನಮಗೆ ಗೊತ್ತಿಲ್ಲ ಇದರ ಚಟುವಟಿಕೆಗಳು ಹೇಗಿದೆ, ಏನ್ ಮಾಡ್ಬೇಕು ಅಂತ. ನಮ್ಗೆ ಈ ವಿಜ್ಞಾನಿಗಳು ಅದೇನೋ ಒಂದು ಆಕ್ಸಿಡೆಂಟ್ ಇಂದ ಏನೋ ಒಂದರಿಂದ ಒಂದು ಕಂಡು ಹಿಡಿತಾರೆ, ಒಂದು ಇನ್ವೆನ್ಷನ್ ಆಗುತ್ತೆ, ಒಂದು ಡಿಸ್ಕವರಿ ಆಗುತ್ತೆ. ಒಂದು ಆಕ್ಸಿಡೆಂಟ್ ಇಂದ ಆಕಸ್ಮಿಕವಾಗಿ ಏನೋ ಪ್ರಯತ್ನ ಪಡ್ತಾ ಇರ್ತಾರೆ. ಪರಮಾತ್ಮ ಹೃದಯದಲ್ಲಿ ಪರಮಾತ್ಮ ಆಯ್ತು, ಇಷ್ಟು ಪ್ರಯತ್ನ ಪಟ್ಟಿದ್ರಲ್ವ ಇವರು, ಆಯ್ತು ಇವ್ರಿಗೆ ಏನೋ ಒಂದು ಹೊಸ ಒಂದು ನೂತನ ಒಂದು ಅಸ್ತ್ರ ಒಂದು ಸೃಷ್ಟಿ ಆಗ್ಲಿ ಅಂತ ಕೃಷ್ಣ ಒಂದು ಸ್ಯಾಂಕ್ಷನ್ ಮಾಡಿ. ಆದ್ರೆ ಅದು ಹೇಗೆ ಸ್ಯಾಂಕ್ಷನ್ ಆಯ್ತು, ಅದು ಹೇಗೆ ವರ್ಕ್ ಆಗುತ್ತೆ ಅವ್ರಿಗೆ ಅದರ ತಲೆ ಕಾಲು ಹಿಂದೆ ಮುಂದೆ ಅವ್ರಿಗೆ ಗೊತ್ತಿಲ್ಲ. ಏನೋ ಉಪಯೋಗ ಆಗ್ತಾ ಇದೆ, ಅದರಿಂದ ನಾಶ ಆಗ್ತಾ ಇದೆ ಅಷ್ಟೇ. ಆದ್ರೆ ಹೇಗೆ ಏನು ಯಾವುದು ಗೊತ್ತಿಲ್ಲ. ಈಗಿರ್ಬೋದು ಆಗಿರ್ಬೋದು, ಪಾಸ್ಟುಲೇಷನ್ ಯಾವುದಕ್ಕೂ ಒಂದು ಸ್ಪಷ್ಟವಾದ ಒಂದು ಕಾರಣ ಇಲ್ಲ. ಯಾವ್ದು ವಿಜ್ಞಾನದಲ್ಲಿ ಯಾವ್ದನ್ನು ನೋಡಿದ್ರು ನಾವು ಹಾಗೆ ಇರುತ್ತೆ. ಎಲ್ಲ ಏನೋ ಒಂದು ಮಧ್ಯದಲ್ಲೇನೋ ಒಂದು ಸ್ವಲ್ಪ ಕಾರಣ ಗೊತ್ತಿರುತ್ತೆ ಅಷ್ಟೇ. ಇದು 5ನೇ ಇಂಜಿನ್ ಟ್ರೈನ್ದು 6ನೇ ಬೋಗಿನ ಎಳಿತಾ ಇರುತ್ತೆ, 5ನೇ ಬೋಗಿ ಅಷ್ಟು ಗೊತ್ತು ಅಷ್ಟೇ. ಆದ್ರೆ 5ನೇ ಬೋಗಿನ ಯಾವ್ದು ಎಳಿತಾ ಇದೆ ಅದರ ಕಾರಣ ಏನು ಗೊತ್ತಿಲ್ಲ. 4ನೇ ಬೋಗಿ ಮುಂದೆ ಇದೆ ಅಂತ ಗೊತ್ತಿಲ್ಲ. ನಾವು ಅಷ್ಟೊಂದು ಸೈನ್ಸ್ ಅಂದ್ರೆ, ವಿಜ್ಞಾನ ಅಂದ್ರೆ ಮಧ್ಯದಲ್ಲಿ ಮಾತ್ರ ಏನೋ ಒಂದು ನೋಡ್ತೀವಿ ಅಷ್ಟೇ. ನಾವು ಹಿಂದೆ ಮುಂದೆ ನಮ್ಗೆ ಕಾಣೋದಿಲ್ಲ. ನಮ್ಗೆ ಹಿಂದೆ ಅದರಿಂದ ಇನ್ನೊಂದು ಇಂಜಿನ್ ಇದೆ, ಅದು ಎಳಿತಾ ಇದೆ, ಇಲ್ಲ ಅದ್ರ ಮುಂದೆ ಇನ್ನೊಂದು ಇಲ್ಲ ಬೋಗಿ ಇದೆ ಎಳಿತಾ ಇದೆ, ಅದು ಕಾಣೋದಿಲ್ಲ. ಅದು ಕಾರಣ ರೀತಿ ಕಾಣೋದಿಲ್ಲ. ಏನೋ ಮಧ್ಯದಲ್ಲಿ ಒಂದು ಈ ಕುದುರೆಗಳಿಗೆ ಹೇಗೆ ಒಂದು ಇದಾಗ್ತಾರೆ, ಹಾಕಿದಾಗ ಅಷ್ಟೇ ಅವ್ರಿಗೆ ಕಾಣೋದು. ಬಸ್ ಮುಂದೆ ಆ ಕಡೆ ಈ ಕಡೆ ಏನು ಕಾಣೋದಿಲ್ಲ, ಕುದುರೆಗಳು ಮುಂದೆ ಹಾಗೆ ಓಡ್ತವೆ. ಆ ರೀತಿಯಲ್ಲಿ ನಮ್ಮ ಜ್ಞಾನನೂ ಕೂಡ ಅಷ್ಟು ಸೀಮಿತವಾದ. ಎಲ್ಲೂ ಮಧ್ಯದಲ್ಲಿ ಸ್ವಲ್ಪ ಕಾರಣ ಗೊತ್ತಷ್ಟೇ, ಈಚೆ ಆಚೆ ನಮ್ಗೆ ಗೊತ್ತಿಲ್ಲ. ಸೊ ಅಶ್ವತ್ಥಾಮನು ಈ ರೀತಿಯಲ್ಲಿ, ಅಶ್ವತ್ಥಾಮನು ಹಿಂದೆ ಕಾಲ ವೈದಿಕ ಕಾಲ ಆದ್ರೂ ಅವರು ಕೂಡ ಸರಿಯಾಗಿ ಸಂಪೂರ್ಣ ಜ್ಞಾನ ಇಲ್ಲ. ಹೇಗೆ ಇದನ್ನು ಹಿಂದೆ ತೆಗೆಯೋದು ಗೊತ್ತಿಲ್ಲ. ಆದ್ರೆ ಹಿಂದೆ ಪ್ರತಿಯೊಂದು ಅಸ್ತ್ರಕ್ಕೂ ವಿರೋಧವಾಗಿ ಇನ್ನೊಂದು ಅಸ್ತ್ರ ಇರ್ತಾ ಇತ್ತು. ತುಂಬಾ ಮಳೆ ಬರುವ ಅಸ್ತ್ರಗಳು ಇರ್ತಾ ಇತ್ತು. ಆ ಮಳೆ ನಿಲ್ಲಿಸುವ ಅಸ್ತ್ರ ಇರ್ತಾ ಇತ್ತು. ಗಾಳಿ ಚಂಡಮಾರುತ ಬರೋ ರೀತಿಯ ಅಸ್ತ್ರ ಇರ್ತಾ ಇತ್ತು, ಅದನ್ನ ನಿಲ್ಲಿಸುವ ಅಸ್ತ್ರ ಇರ್ತಾ ಇತ್ತು. ಏನೋ ಒಂದು ಇಲ್ಲ ಒಂದು ಬೆಟ್ಟ ರೀತಿಯಲ್ಲಿ ಬರೋದು ಒಂದು ಅಸ್ತ್ರ, ಏನೋ ಬೇರೆ ಅಸ್ತ್ರಗಳು. ಬ್ರಹ್ಮಾಸ್ತ್ರ ಒಂದೇ ಅಲ್ಲ, ಇಷ್ಟು ಅಸ್ತ್ರ. ಸೊ ಅರ್ಜುನನು ಎಲ್ಲದರಲ್ಲೂ ಪ್ರವೀಣನು, ಎಲ್ಲ ಗೊತ್ತು ಅರ್ಜುನನಿಗೆ. ಸೊ ಕೃಷ್ಣ ಹೇಳ್ತಾನೆ, ನೀನು ಇನ್ನ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಆ 2 ಬ್ರಹ್ಮಾಸ್ತ್ರವನ್ನು ಮತ್ತೆ ಒಟ್ಟಿಗೆ ಹಿಂದೆ ತೆಗೆದು. ಮೊದಲಿಗೆ ನೀನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸು, ಆ ಬ್ರಹ್ಮಾಸ್ತ್ರವನ್ನು ನ್ಯೂಟ್ರಲೈಸ್ ಮಾಡ್ಬೇಕು. ಎರಡು ಕೂಡ ನ್ಯೂಟ್ರಲೈಸ್ ಆದ್ಮೇಲೆ ಈ 2 ಅಸ್ತ್ರವನ್ನು ವಿಡ್ರಾ ಮಾಡ್ಬೇಕು. ಸೊ ಕೇವಲ ಅದಾಗೆ ಬಿಟ್ಬಿಟ್ರೆ ಆಗಲ್ಲ. ಅದರಿಂದ ಇನ್ನೊಂದು ಬ್ರಹ್ಮಾಸ್ತ್ರದಿಂದ ಎಷ್ಟೋ ದೊಡ್ಡ ಇನ್ನ ಒಂದು ಅನಾಹುತ ಆಗುತ್ತೆ. 2 ಕೂಡ ನೀನು ಹಿಂದೆ ತೆಗಿಬೇಕು. ಸೊ ಕೃಷ್ಣ ಕೊಟ್ಟಿದ್ದ ಉಪಾಯವಾಗಿ ಅರ್ಜುನ ಮಾಡಿತ್ತು. ಸೊ ಹೇಳ್ತಾರೆ, ಸೊ ಇದರಿಂದ ಅಶ್ವತ್ಥಾಮ ಆಯ್ತು. ಅಶ್ವತ್ಥಾಮ ಹತ್ರ ಒಂದೇ ಇದ್ದದ್ದೀಗ ಅಸ್ತ್ರ. ಬ್ರಹ್ಮಾಸ್ತ್ರವನ್ನೇ ಅವ್ರು ಉಪಯೋಗಿಸಿದ ಮೇಲೆ ಇನ್ನೇನ್ ಮಾಡಕ್ಕಾಗಿದೆ, ಯಾವ ಅಸ್ತ್ರ ಉಪಯೋಗಿಸಕ್ಕಾಗ್ತದೆ ಅರ್ಜುನ ಆಗ ಒಂದು ಪ್ರಾಣಿಯನ್ನು ಹೇಗೆ ಬಂಧಿಸ್ತಾರೆ, ಯಾವ್ದೋ ನಾಯಿ ಯಾವ್ದಾದ್ರು ನೋಡಿದ್ರೆ ಅದನ್ನ ಹೇಗೆ ನಾವು ಇದ್ ಮಾಡ್ತೇವೆ, ಒಂದು ಬೆಲ್ಟ್ ಹಾಕಿ ಇನ್ನೊಂದು ಹಾಕಿ ಅದನ್ನ ಇದ್ ಮಾಡ್ತೇವೆ ಇನ್ನೊಂದು ರೀತಿಯಲ್ಲಿ. ಸೊ ಹೇಳ್ತಾರೆ, ಅಶ್ವತ್ಥಾಮನನ್ನು ಆ ರೀತಿಯಲ್ಲಿ ಅರ್ಜುನ ಬಂಧಿಸಿ. ಯಾಕಂದ್ರೆ ಕೋಪ ಇದೆ, ನನ್ನ ಮಕ್ಕಳನ್ನು ವಿನಾಕಾರಣವಾಗಿ ನನ್ನ ಮಕ್ಕಳು ದ್ರೌಪದಿ 5 ಉಪ ಪಾಂಡವರು ಎಲ್ಲರನ್ನು ಕೊಂದದ್ದು. ಸೊ ಈ ಒಂದು ದುಷ್ಟ ಈ ವ್ಯಕ್ತಿ. ಸೊ ಅರ್ಜುನನಿಗೆ ಆಗ್ಲೇ ಕೊಲ್ಬಿಡ್ಬೇಕಾಗಿತ್ತು, ಕೊಲ್ಲೋ ಒಂದು ಇದಿತ್ತು. ಹೇಳಿದ್ದು ದ್ರೌಪದಿಗೆ, ನಾನು ಅವನ ರುಂಡವನ್ನು ತರ್ತೇನೆ ಅಂತ ಹೇಳಿದ್ದು. ಆದ್ರೂ ಕೂಡ ಅರ್ಜುನ ಯೋಚನೆ ಮಾಡ್ತಾ ಇದ್ರು, ಎಷ್ಟೇ ಆದ್ರೂ ಈ ವ್ಯಕ್ತಿ ನನ್ನ ಗುರುವಿನ ಮಗ, ಗುರುವಿನ ಪುತ್ರ. ಸೊ ಈ ರೀತಿಯಲ್ಲಿ ನಾನು ನನ್ನ ಗುರುವಿನ ಪುತ್ರನನ್ನು ಈ ರೀತಿಯ ನಾನು ಮಾಡೋದು ಸರಿಯಲ್ಲ. ಒಬ್ಬ ಬ್ರಾಹ್ಮಣ,
ಸೊ ಈ ರೀತಿ ಅರ್ಜುನನ್ ಕೂಡ ಯೋಚನೆ ಮಾಡ್ತಾ ಇದ್ದ. ಅವಾಗ ಕೃಷ್ಣ ನೆನಪುಕೊಂಡು ಮಾಡಿದ್ದು, ಇಲ್ಲ ಇಲ್ಲ ಇಲ್ಲ, ನೀನೇನ್ ಮಾತು ಕೊಟ್ಟಿದ್ದು ನೀನು ದ್ರೌಪದಿಗೆ, ಇವನು ಕೊಲ್ತೀಯ ಅಂತ ಮಾತು ಕೊಟ್ಟಿದ್ದು, ನೀನ್ ಕೊಲ್ಲೇಬೇಕು, ನೀನ್ ಕೊಲ್ಲೋಕೆ ಸಾಯಿಸ್ಲೇಬೇಕು ಈಗ ಇವನನ್ನು. ಆದ್ರೂ ಕೂಡ ಅರ್ಜುನ ಯೋಚನೆ ಮಾಡ್ತಾ ಇದ್ದಾರೆ. ಅರ್ಜುನ ಏನು ಮಾಡ್ಲಿಲ್ಲ. ಹಾಗೆ ಬಂಧಿಸಿ ಒಂದು ಪ್ರಾಣಿಯ ರೀತಿಯಲ್ಲಿ ಎಳೆದುಕೊಂಡು ಬಂದು ದ್ರೌಪದಿಗೆ ಒಪ್ಪಿಸಿ. ಸೊ ಈಗ ಅಶ್ವತ್ಥಾಮನು ಮಲಗಿದ್ದ 5 ಪಾಂಡವ ರಾಜಕುಮಾರನು ಕೊಂದನು. ಅಶ್ವತ್ಥಾಮನು ಓಡಿ ಹೋಗುತ್ತಾನೆ ಮತ್ತು ಅರ್ಜುನನು ಅವನು ಹಿಡಿಯಲು ಹೊರಟನು. ಅಶ್ವತ್ಥಾಮನು ತನ್ನ ಬ್ರಹ್ಮಾಸ್ತ್ರವನ್ನು ಬಿಡುಗಡೆ ಮಾಡುತ್ತಾನೆ. ಅರ್ಜುನನು ಕೃಷ್ಣನನ್ನು ಪ್ರಾರ್ಥಿಸುತ್ತಾನೆ. ಅರ್ಜುನನು ತನ್ನದೇ ಆದ ಬ್ರಹ್ಮಾಸ್ತ್ರವನ್ನು ಬಿಡುಗಡೆ ಮಾಡುತ್ತಾನೆ ಮತ್ತು ನಂತರ ಅವೆರಡವನ್ನು ಹಿಂತೆಗೆದುಕೊಳ್ಳುತ್ತಾನೆ. ಅರ್ಜುನನು ಅಶ್ವತ್ಥಾಮನು ಸೆರೆ ಹಿಡಿಯುತ್ತಾನೆ ಮತ್ತು ಬಂಧಿಸುತ್ತಾನೆ. ಅಶ್ವತ್ಥಾಮನು ಅಶ್ವತ್ಥಾಮನನ್ನು ಮರಣದಂಡನೆಗೆ ಮತ್ತು ಸೊ ನಾವೆಲ್ಲ ಡಿಸ್ಕಸ್ ಮಾಡಿದ ಪಾಯಿಂಟ್ಸ್. ಸೊ ಇದರಲ್ಲಿ ಅಶ್ವತ್ಥಾಮನನ್ನು ಬ್ರಹ್ಮಬಂಧು ದ್ವಿಜಬಂಧು ಅಂತ ಹೇಳ್ತಾರೆ. ಸೊ ಇದರ ಒಂದು ಡಿಸ್ಕಷನ್ ಈಗಲೂ ಕೂಡ ಮಾಡಬಹುದು ನಾವು ಅದರ ಬಗ್ಗೆ. ಅರ್ಜುನನು ಅಶ್ವತ್ಥಾಮನನ್ನು ಸೆರೆ ಹಿಡಿಯುತ್ತಾನೆ ಮತ್ತು ಬಂಧಿಸುತ್ತಾನೆ. ಅಶ್ವತ್ಥಾಮನನ್ನು ಕೊಲ್ಲಬೇಕೇ ಅಥವಾ ಬೇಡ ಎಂಬ ಚರ್ಚೆ. ಸೊ ಇವಾಗ ನಂತರ ಈಗ ಚರ್ಚೆ ನಡೆಯುತ್ತೆ. ಕುರುಕ್ಷೇತ್ರದಲ್ಲಿ ಕೊಲ್ಲಲ್ಪಟ್ಟ ಸಂಬಂಧಿಕರಿಗೆ ಪಾಂಡವ. ಸೊ ಇಲ್ಲಿ ಎಲ್ಲ ನಾನು ಮೋಸ್ಟ್ಲಿ ಇಲ್ಲೇ ಡಿವೈಡ್ ಮಾಡ್ತೀನಿ ಅನ್ಸುತ್ತೆ. ಅಶ್ವತ್ಥಾಮನನ್ನು ಈಗ ಏನ್ ಮಾಡ್ಬೇಕು? ಇವಾಗ ಅಶ್ವತ್ಥಾಮನ ಕರ್ಕೊಂಡು ಬಂದಿದ್ದಾರೆ. ನೀವು ನೋಡೋದಿಲ್ಲಿ ಈ ಚಿತ್ರದಲ್ಲಿ ಭೀಮಸೇನ ಇದ್ದಾರೆ, ಅರ್ಜುನ ಇದ್ದಾರೆ, ಮತ್ತೆ ಯುಧಿಷ್ಠಿರ ಮಹಾರಾಜರಿದ್ದಾರೆ, ಕೃಷ್ಣನಿದ್ದಾನೆ, ಮತ್ತೆ ದ್ರೌಪದಿ ಇದ್ದಾರೆ. ಸೊ ಇವಾಗ ಏನ್ ಮಾಡ್ತಾರೆ ಇವಾಗ? ಸೊ ಹೇಳ್ತಾರೆ ಆಕ್ಚುಲಿ ಅಶ್ವತ್ಥಾಮನ ಕರ್ಕೊಂಡು ಬಂದದ್ದೇ ಒಂದ್ ನಿಮಿಷ. ದ್ರೌಪದಿ ವಾಮಸ್ವಭಾವ ಹೇಳ್ತಾರೆ. ದ್ರೌಪದಿ ಒಂದು ಹೆಂಗಸಿನ ಸ್ವಭಾವ ಅಂತ ಹೇಳ್ತಾರೆ. ಸೊ ಹಾಗೆ ಅವರು ಒಂದು ನಮ್ರವಾಗಿ ಇವರಿಗೆ ನಮಸ್ಕರಿಸಿದ್ದು. ಯಾರಿಗೆ? ಅಶ್ವತ್ಥಾಮ. ಈ ಸ್ವಭಾವ ಇದು ಪ್ರಭುಪಾದರು ಹೇಳೋದು, ಇದು ಒಂದು ಹೆಂಗಸೆ ಅವರಿಗೆ ಇದು ಸಾಧ್ಯ ಇದು ಅಂತ ಹೇಳ್ತಾರೆ. ಸಾಫ್ಟ್ ಬೈ ನೇಚರ್, ಸಾಫ್ಟ್ ಹಾರ್ಟೆಡ್ ಅಂತ ಹೇಳ್ತಾರೆ. ಯಾಕಂದ್ರೆ ಇವನು ಮಾಡಿದ ಕೃತ್ಯ ಇದು ತುಂಬಾ ಒಬ್ಬ ದುಷ್ಟ, ನೀಚ. ಸೊ ಯಾವೊಬ್ಬರನ್ನು ಮಲಗುವ ಸ್ಥಿತಿಯಲ್ಲಿ ಇದ್ದಾಗ ಯಾರನ್ನು ಸಾಯಿಸ್ಬೇಕು ಅಂದ್ರೆ ಒಂದು ಕ್ಷತ್ರಿಯರು ಸಾಯಿಸ್ತಾ ಇದ್ರು, ಚಾಲೆಂಜ್ ಮಾಡಿ ಸಾಯಿಸ್ತಾ ಇದ್ರು. ಆದ್ರೆ ಈ ರೀತಿಯ ಒಂದು ರಾತ್ರಿ ಒಬ್ಬರು ಮಲಗುವ ಸಮಯದಲ್ಲಿ ಈ ರೀತಿ ಇಲ್ಲವೇ ಇಲ್ಲ. ಈ ತರ ಒಂದು ಯಾವ ಧರ್ಮದ ಅನುಸಾರವಾಗಿ ಯಾವ ಪ್ರಕಾರ ಇಲ್ಲ ಇದು. ಇವತ್ತಿನ ಇದ್ರಲ್ಲಿ ನಡಿಬಹುದೇನೋ ಇದು, ಆದ್ರೆ ಹಿಂದಿನ ಧರ್ಮಯುದ್ಧಕ್ಕೆ ನಡೆಯುವ ಸಮಯದಲ್ಲಿ ಇಲ್ಲ ಇರ್ಲಿಲ್ಲ ಇದು. ಸೊ ಅದಕ್ಕೆ ಅರ್ಜುನನು ಇಲ್ಲ, ಕೃಷ್ಣನು ಕೂಡ ಅಷ್ಟು ಕಳಿಸೋದು. ಕೃಷ್ಣನೇ ಹೇಳ್ತಾರೆ ಅರ್ಜುನ ಕೊಂದು ಬಿಡು ಇವರ, ನೀನೇನು ಹೇಳು ಪ್ರಾಮಿಸ್ ಮಾಡಿದ್ದು ನೀನು ದ್ರೌಪದಿಗೆ, ಕೊಂದ್ಬಿಡು ಅಂತ. ಆದ್ರೆ ಅರ್ಜುನನಿಗೆ ಕೊಲ್ಲಿಕ್ಕೆ ಆಗೋದಿಲ್ಲ. ಸೊ ಅರ್ಜುನ ಹತ್ರ ಬಂಧಿಸಿ ಎಳೆದುಕೊಂಡು ಬಂದು ಕರ್ಕೊಂಡ್ ಬರೋದು. ಆದ್ರೆ ದ್ರೌಪದಿ ನೋಡಿದ ತಕ್ಷಣವೇ ಬಿಡಿ. ಅದು ನೋಡಿ ದ್ರೌಪದಿ ಹೇಳೋದು ನೋಡಿ ಎಷ್ಟು ಚೆನ್ನಾಗಿ. ಉವಾಚ ಚಾಸಹಂತ್ಯಸ್ಯ ಬಂಧನಾನಯನಂ ಸತಿ ಮುಚ್ಯತಾಮೇಷ ಬ್ರಾಹ್ಮಣೋ ನಿತರಾಂ ಗುರುಹು. ಸೊ ಇದು ದ್ರೌಪದಿಯ ಮಾತು. ದ್ರೌಪದಿ ಹೇಳೋದು ಮುಚ್ಯತಾಂ. ಸೊ ನೀವು ಇದನ್ನ ಬಿಡುಗಡೆ ಮಾಡಿ ಇವರು ಬ್ರಾಹ್ಮಣೋ ನಿತರಾಂ ಗುರು. ಸೊ ಇವರು ಬ್ರಾಹ್ಮಣ ಅಶ್ವತ್ಥಾಮ. ಸೊ ಇವರನ್ನು ಈ ರೀತಿ ಬಂಧಿಸೋದ? ಇದು ಈ ಬ್ರಾಹ್ಮಣ ನಮ್ಮ ಗುರುವರ್ಯ. ಸೊ ಈ ತರ ಬಂಧಿಸಿ ತರೋದ, ತಕ್ಷಣ ಬಿಡು. ಅದು ಅರ್ಜುನನಿಗೆ ಅವರು ಹೇಳ್ತಾರೆ. ಅವ್ರಿಗೆ ಸಹಿಸಕ್ ಆಗ್ತಾ ಇಲ್ಲ ಈ ರೀತಿಯ ಒಂದು ಅಗೌರವ ಅಶ್ವತ್ಥಾಮನ ಕೊಡೋದು. ಸೊ ಇದು ಒಂದು ರೀತಿ ಇದು ದ್ರೌಪದಿಗೆ ಇದು ಸಾಧ್ಯ ಅಂತ ಹೇಳ್ಬೋದು. ಅಂತ ದೊಡ್ಡ ಭಕ್ತೆ ಅವ್ರಿಗೆ ಸಾಧ್ಯ ಅಂತ ಹೇಳ್ಬೋದು. ಇದು ಆ ರೀತಿ ನೋವಿದೆ. ಪರ್ಸನಲಿ ಅಷ್ಟು ತನ್ನ ಮಕ್ಕಳ ಮರಣ ಆದ್ಮೇಲೆ ಅಷ್ಟು ನೋವಿದೆ ತಾಯಿ. ಯಾವ ತಾಯಿ ಕೂಡ ನೋವು ಬರುತ್ತೆ. ಆದ್ರೆ ಅದನ್ನ ಸಹಿಸ್ಕೊಂಡು
ಇವರು ಆ ಅಶ್ವತ್ಥಾಮನಿಗೆ ಆ ರೀತಿ ಗೌರವ ಕೊಡ್ತಾ ಇರೋದು, ಅಶ್ವತ್ಥಾಮನನ್ನು ಬಿಡುಗಡೆ ಮಾಡಬೇಕು ಅಂತ ಇವಾಗ ಆ ದ್ರೌಪದಿ ವಾದಗಳು ಕೊಡ್ತಾರೆ. ಸೊ ಅದರ ಒಂದು ಚರ್ಚೆ ನೀವು ಮಾಡಿ, ನೀವು ಬ್ರೇಕ್ಔಟ್ ರೂಮ್ ಮಾಡ್ಬೋದು ಅನ್ಸುತ್ತೆ. ಏನು ವಾದ ಫಾರ್ ಅಂಡ್ ಅಗೇನ್ಸ್ಟ್, ಏನೇನು ಧರ್ಮದ ಅನುಸಾರವಾಗಿ ಕಾರಣಗಳಿಂದ ಅಶ್ವತ್ಥಾಮನನ್ನು ಇವಾಗ ಮರಣದಂಡನೆ ಕೊಡಬೇಕು, ಅಶ್ವತ್ಥಾಮನಿಗೆ ಶಿಕ್ಷಿಸಬೇಕು ಅಂತ, ಇಲ್ಲ ಯಾವ ಕಾರಣದಿಂದ ಅವನನ್ನು ಬಿಡುಗಡೆ ಮಾಡಬೇಕು. ಸೊ ಇದನ್ನ ನೀವು ದಯವಿಟ್ಟು ಎಲ್ಲ ಡಿಸ್ಕಸ್ ಮಾಡಿ. ಮಾತಾಜಿ ಎಷ್ಟು ಗ್ರೂಪ್ಸ್ ಮಾಡಬೇಕು? 7 ಗ್ರೂಪ್ಸಾ 8 ಗ್ರೂಪ್ಸಾ? ಪ್ರಭುಜಿ 7 ಗ್ರೂಪ್ಸ್ ಓಕೆ ಅನ್ಸುತ್ತೆ. 7 7 5 groups 35 ಬ್ರೇಕ್ 8 5 ಹಾ 8 ಓಕೆ ಪ್ರಭುಜಿ. 8 ಓಕೆ. ಸೊ 7:35 ಈಗ ಎಷ್ಟು ಟೈಮ್ ಕೊಡ್ಬೇಕು ಮಾತಾಜಿ? ಪ್ರಭುಜಿ ಅದೇ 3 ಮಿನಿಟ್ಸ್ ಡಿಸ್ಕಷನ್ಗೆ, 2 ಮಿನಿಟ್ಸ್ ಪ್ರೆಸೆಂಟೇಷನ್. ಓಕೆ ಓಕೆ. ರೂಮು ಎಷ್ಟು? ಪ್ರಭುಜಿ ರೆಫರೆನ್ಸ್ ಶ್ಲೋಕ ಏನಾದ್ರು ಇದೆ? ಶ್ಲೋಕ ಇರೋದು ಅಲ್ಲ, ಇದೇನಂದ್ರೆ ಅದೇ ಈಗ ವಾದಗಳು, ಇವಾಗ ಏನಾಗುತ್ತೆ, ಇವಾಗ ಡಿಸ್ಕಷನ್ ನಡೆಯುತ್ತೆ. ಯಾರು ದ್ರೌಪದಿ ಯಾಕೆ ಬಿಡಬೇಕು ಅಂತ ಕಾರಣಗಳು ಕೊಡ್ತಾರೆ. ಅದೇ ಇವ್ರು ಯಾಕೆ ಕೊಲ್ಬೇಕು ಅಂತ ಮೊದಲೇ ಕೃಷ್ಣನ್ ಕೂಡ ಹೇಳಿದ್ದಾರೆ. ಕೃಷ್ಣ ಅರ್ಜುನನಿಗೆ ಅವರು ಬಂಧಿಸಿದ ತಕ್ಷಣ ಅವ್ರು ಹೇಳಿದ್ದಾರೆ. ಸೊ ಇವೆರಡು, ಇದು ಫಾರ್ ಅಂಡ್ ಅಗೇನ್ಸ್ಟ್. ಸೊ ಓವರ್ ಆಲ್ ಇಲ್ಲಿದೆ. ಮತ್ತೆ ಪರ್ಪಸ್ ಸ್ವಲ್ಪ ಪ್ರೊಪಾಗ್ ಪಾಯಿಂಟ್ಸ್ ಇರುತ್ತೆ. ಸೊ ಯಾವ ಕಾರಣದಿಂದ ಅವ್ರಿಗೆ ಶಿಕ್ಷೆ ಕೊಡಬೇಕು, ಯಾವ ಕಾರಣದಿಂದ ಅವ್ರನ್ನ ಬಿಡುಗಡೆ ಮಾಡಬೇಕು, ಅದರ ಒಂದು ಡಿಸ್ಕಷನ್. This is a house. ಕ್ಲಿಯರ್ ಇದೆ ಮಾತಾಜಿ? ಇಲ್ಲ ಕ್ಲಿಯರ್ ಆಗಿಲ್ವಾ? ಕ್ಲಿಯರ್ ಇದೆ ಪ್ರಭುಜಿ. ಕ್ಲಿಯರ್ ಇದೆ, ಅರ್ಥ ಆಯ್ತು. ಬ್ರೇಕ್ಔಟ್ ರೂಮ್ಸ್ ಇಲ್ಲಿ ರೂಮ್ 1 ಅಂತಿದೆ. ಓಕೆ, ಆಡ್ ರೂಮ್ ಆಟೋಮೆಟಿಕ್ ಆಗಲ್ಲ. ಪ್ರಭುಜಿ ರೂಮ್ 1 ಅಲ್ಲಿನೇ ನೀವು ಅದನ್ನ ತೆಗೆದು ಬ್ರೇಕ್ಔಟ್ ರೂಮ್ಸ್ ಓಪನ್ ಮಾಡಿದೆ. ಓಕೆ, ರೂಮ್ 1 ಅಲ್ಲಿ ಅಲ್ಲೇ 8 ಅಂತ ಕೊಟ್ಬಿಡಿ ಪ್ರಭುಜಿ. ಅದನ್ನ ಡಿಲೀಟ್ ಮಾಡಿ, ಅಲ್ಲೇ ಅದನ್ನ ಬ್ಯಾಕ್ ಸ್ಪೇಸ್ ಮಾಡಿ, ಅದೇ ಡಿಲೀಟ್ ಮಾಡಿ ಅಲ್ಲಿ 8 ಅಂತ ಕೊಟ್ಬಿಡಿ ಪ್ರಭುಜಿ. ಡಿಲೀಟ್ ರೂಮ್ ಕೊಟ್ಟು ಡಿಲೀಟ್ ರೂಮ್ ನಂಬರ್ 1. ಅದು ಆಟೋಮೆಟಿಕ್ ಆಗುತ್ತೆ ಪ್ರಭುಜಿ, 8 ಅಂತ ಕೊಟ್ರೆ. ಓಕೆ, ರೂಮ್ 6 ಇತ್ತು ಇಲ್ಲಿ. 1 to 6 2 to 6 ಪ್ರಭುಜಿ ಓಪನ್ ಆಲ್ ರೂಮ್ಸ್ ಕೊಟ್ರಾ? ಇಲ್ಲ ಇರಿ. ಬ್ರೇಕ್ಔಟ್ ರೂಮ್ ಓಪನ್ ಆಯ್ತು. ಓಪನ್ ಆದ್ರೆ ಎಲ್ಲರೂ ಇಲ್ಲಿ ರೂಮ್ 1 ಅಲ್ಲಿ ಯಾರು ಇದ್ದಾರೆ ಮಾತಾಜಿ? ಪ್ರಭುಜಿ ಅಲ್ಲಿ ಮೇಲೆ 1 ಅಂತ ಇದೆಯಲ್ಲ, ಅದನ್ನ ನೀವು ಡಿಲೀಟ್ ಮಾಡಿ ಅಲ್ಲೇ 8 ಅಂತ ಕೊಟ್ಬಿಡಿ. ರೂಮ್ 1 ಡಿಲೀಟ್ ರೂಮ್ ಅಂತ ಮಾಡ್ಬಿಟ್ಟೆ, ಅದು ಮಿಸ್ಟೇಕ್ ಆಯ್ತಾ ಅಂತ. ಅಲ್ಲ ಪ್ರಭುಜಿ, ಅಲ್ಲಿ ನೀವು ರೂಮ್ 1 ಹತ್ರ ನೀವು ಇದ್ ಮಾಡಿ ಎಡಿಟ್ ಮಾಡಿ, ಅಲ್ಲಿ ನೀವು 8 ಅಂತ ಕೊಟ್ರೆ ಅದು ಆಟೋಮೆಟಿಕ್ ಆಗಿ 8 ರೂಮ್ ಡಿವೈಡ್ ಆಗುತ್ತೆ. ರೀಕ್ರಿಯೇಟ್. ಓಕೆ, 7 ಕೂಡ ಸಾಕು ಪ್ರಭುಜಿ. 36 ಇದ್ದಾರೆ, 35 sin 5 so 35. ಆಗಿದೆ ಮಾತಾಜಿ. ಓಪನ್ ಮಾಡ್ತೀನಿ. ಓಕೆ ಪ್ರಭುಜಿ.
ಹರೇ ಕೃಷ್ಣ. ಸೊ ಹರೇ ಕೃಷ್ಣ ಪ್ರಭುಜಿ. ಓಕೆ, ಗೀತಾ ಮೋಹನ್ ಮತ್ತೆ ಯಾವ ರೂಮ್ ಅಲ್ಲಿ ನೀವು ಯಾವ್ದು ರೆಪ್ರೆಸೆಂಟ್? ರೂಮ್ ನಂಬರ್ 2 ನಲ್ಲಿ ಇದೆ ಪ್ರಭುಜಿ. ಓಕೆ, ನೀವು ಒಂದು ಮಾತ್ರ ಹೇಳಿ, ಯಾಕೆ ಯಾವ ಕಾರಣದಿಂದ ಅಶ್ವತ್ಥಾಮನನ್ನು ದಂಡಿಸಬೇಕು? ದಂಡಿಸ್ಬೇಕು, ಯಾಕೆ ದಂಡಿಸ್ಬೇಕು ಅಂತಂದ್ರೆ ಇಲ್ಲಿ ಕೃಷ್ಣ ಕೊಡ್ತಾ ಇರೋ ಉತ್ತರ ಏನಂತ ಇದ್ದಾನೆ ಅಂದ್ರೆ, ಮುಗ್ಧ ಮಕ್ಕಳನ್ನ, ಅದು ನಿದ್ರಿಸ್ತಾ ಇರುವಂತ ಮಕ್ಕಳನ್ನ ಕೊಂದಿರುವಂತದ್ದು ಅಂತಹ ಒಂದು ಅವನು ಆತತಾಯಿ ಅಂತ ಹೇಳ್ತಾನೆ. ಅಂದ್ರೆ ಅವನು ಪಾನಮತ್ತ ಆದವರನ್ನ, ಉದಾಸೀನ ಮನೋಭಾವದವರನ್ನ, ಕ್ಷತ್ರಿಯ ಆದವನು ಹುಚ್ಚನನ್ನ, ನಿದ್ರಿಸುತ್ತಿರುವವನನ್ನ, ಮತ್ತೆ ಹೆದರಿದವನನ್ನ, ಮತ್ತೆ ಬಾಲಕ, ಸ್ತ್ರೀ, ಮೂರ್ಖ, ಶರಣಾಗತರನ್ನ ಕೊಲ್ಲೋದು ಅದು ಕ್ಷತ್ರಿಯನಿಗೆ ಶೋಭೆ ಇಲ್ಲ. ಅಂತಹ ನಿದ್ರೆ ಮಾಡ್ತಿದ್ದಂತಹ ಪುಟ್ಟ ಮಕ್ಕಳನ್ನ, ಬಾಲಕರನ್ನ ಕೊಂದಿದ್ದಾನೆ. ಅಷ್ಟಲ್ಲದೆ ಅವನು ಬ್ರಹ್ಮಾಸ್ತ್ರ ಕೂಡ ಪ್ರಯೋಗ ಮಾಡ್ಬಿಟ್ಟಿದ್ದಾನೆ. ಅಂದ್ರೆ ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಇಡೀ ಬ್ರಹ್ಮಾಂಡವನ್ನ ನಾಶ ಮಾಡೋದಕ್ಕೂ ತಯಾರಿರುವಂತವನು. ಅಂತವನನ್ನ ನೀನು ಕೊಲ್ಲು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಪ್ರಭುಜಿ. ಮಧುಮಯ ಕೃಷ್ಣಕಾಂತ್ ಮಾತಾಜಿ, ಹರೇ ಕೃಷ್ಣ. ನೀವು ಯಾವ ಗ್ರೂಪ್ ಮಾತಾಜಿ? ಗ್ರೂಪ್ 1 ಪ್ರಭುಜಿ. ಸೊ ನೀವ್ ಇನ್ನೇನು ಆರ್ಗ್ಯುಮೆಂಟ್ಸ್ ಇದೆ ಇನ್ನೊಮ್ಮೆ ಮಾತಾಜಿ ಬಿಟ್ಟಿದ್ದೇನಾ ಇದೆಯಾ? ಹರೇ ಕೃಷ್ಣ ಇಲ್ಲಿ ಪ್ರಭು. ಪರವಾಗಿ ಹೇಳ್ಬೇಕಾ ವಿರುದ್ಧವಾಗಿ ಹೇಳ್ಬೇಕಾ ಪ್ರಭುಜಿ? ಅದೇ ಈಗ ಮಾತಾಜಿ ಹೇಳಿದ್ದು ಪರವಾಗಿ ಅಲ್ವಾ ಅವ್ರನ್ನ? ಹೌದು ಪ್ರಭುಜಿ. ಪರವಾಗಿ ಅದೇ ಹರೇ ನಿಮ್ಗೆ ಕೃಷ್ಣ ಸ್ವಲ್ಪ ಪ್ರಭುಜಿ. ಅದರಲ್ಲಿ ಅವನು ಅಂದ್ರೆ ಬ್ರಾಹ್ಮಣ ಪುತ್ರನಾಗಿ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಅವನು ಅದಕ್ಕೆ ಅರ್ಹತೆಗಳು ಇರಲಿಲ್ಲ. ಅವನು ಕೊಲೆಪಾತಕ್ಕಿಂತ ಮಾತಾಜಿ ಹೇಳಿದ್ದು ಕರೆಕ್ಟ್ ಇದೆ. ಇಲ್ಲಿ ಎರಡನೇದು ಗುರು ಸ್ಥಾನಕ್ಕೆ ಅವನು ಅನರ್ಹನಾಗಿದ್ದ. ಗುರುಪುತ್ರನಾಗಿದ್ರು ಕೂಡ ಸ್ಥಾನಕ್ಕೆ ಅವನು ಗುರುಸ್ಥಾನಕ್ಕೆ ಗರಾಜೆಲ್ಲ ಇಟ್ಟಿರಿ, ಬರೀ ಟೇಬಲ್ ಮಾತ್ರ. ಕೃಷ್ಣ ಪ್ರಭುಜಿ ಸೌಂಡ್ ಬರ್ತಾ ಇದೆ. ಹೇಳಿ ಮಾತಾಜಿ. ಅಂದ್ರೆ ಇದರಲ್ಲಿ ಮತ್ತೊಂದು ಪಾಯಿಂಟ್ ಅಂತಂದ್ರೆ, ಅವನು ಬ್ರಾಹ್ಮಣನ ಪುತ್ರನಾಗಿದ್ದರೂ ಕೂಡ ಅವನನ್ನು ಬ್ರಾಹ್ಮಣನಂತೆ ಪರಿಗಣಿಸ್ಲಿಕ್ಕಿಲ್ಲ. ಅವನು ಅದಕ್ಕೆ ಅನರ್ಹತೆಯಿಂದ ಇದ್ದಿದ್ದ. ಮತ್ತೆ ಅವನು ಗುರು ಸ್ಥಾನಕ್ಕೆ ಅನರ್ಹತೆಯಂತೆ ಅವನು ನಡ್ಕೊಂಡಿದ್ರಿಂದ ಅವನು ಗುರು ಅಥವಾ ಅವನು ಬ್ರಾಹ್ಮಣ ಅಂತ ಅನ್ನೋದಕ್ಕೆ ಅವನನ್ನ ತಿರಸ್ಕಾರ ಮಾಡಲಾಗಿದೆ. ಯಾಕೆಂದ್ರೆ ಬ್ರಾಹ್ಮಣನನ್ನು ಹತ್ಯೆ ಮಾಡಬಾರದು. ಇಲ್ಲಿ ಅವನು ಬ್ರಾಹ್ಮಣ ಅಲ್ಲ ಅಂತ ಇಲ್ಲಿ ತೀರ್ಮಾನ ಮಾಡಿದ್ದಾರೆ ಕೃಷ್ಣ. ಆತತಾಯಿ ಆಗ್ಬಿಟ್ಟಿದ್ದಾನೆ ಅವನು. ಆತತಾಯಿ ಯಾಕೆಂದ್ರೆ ಯಾಕೆಂದ್ರೆ ಅವನು ದಿಢೀರನೆ ಮಾರಕಾಸ್ತ್ರ ತಗೊಂಡು ಆ ಮಕ್ಕಳ ಮೇಲೆ, ಪಾಂಡುಪುತ್ರರ ಮೇಲೆ ಅವನು ಇದನ್ನ ಮಾಡಿದ್ದಾನೆ. ಅಂದ್ರೆ ಅವರಿಗೆ ಪ್ರಯೋಗ ಮಾಡಿ ಅವರನ್ನು ಕೊಂದಿದ್ದಾನೆ. ಸೊ ಹಾಗಿದ್ರಿಂದ ಅವನು ಕೊಲೆಪಾತಕಿ. ಇದಿಷ್ಟು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಒಂದು ವೇಳೆ ಅವನು ಗೊತ್ತಿಲ್ಲದೆ ಕೂಡ ಪಾಂಡವರು ಅಂತ ತಿಳ್ಕೊಂಡು ಉಪ ಪಾಂಡವರನ್ನ ಕೊಂದಿರ್ಬೋದು ಪ್ರಭುಜಿ. ಆದ್ರೆ ಅವನು ಯಾವಾಗ ಬ್ರಹ್ಮಾಸ್ತ್ರ ಎತ್ತಾನೆ ಆಗ ಇಡೀ ಬ್ರಹ್ಮಾಂಡನ ನಾಶ ಮಾಡೋದವನು ತಿಳಿದು ಮಾಡ್ತಾನೆ ಪ್ರಭುಜಿ. ಮತ್ತೆ ಇನ್ನೇನಾದ್ರು ಉಷಾ ಮತ್ತೆ ನೀವು ಇನ್ನೇನಾದ್ರು ಅವ್ರು ಬಿಟ್ಟಿದ್ದನ್ನ ಹೇಳ್ಬೇಕು ಬಯಸ್ತೀರಾ? ಇದ್ರೆ ಬಿಟ್ಟಿದ್ರೆ ಪಾಯಿಂಟ್ ಇದ್ರೆ ನಿಂತಿದ್ರೆ ಹೇಳಿ, ಇಲ್ಲಾಂದ್ರೆ ನೆಕ್ಸ್ಟ್ ಚಾನ್ಸ್ ಕೊಡ್ತೀನಿ. ಅರ್ಜುನ ತನ್ನ ಹೆಂಡತಿಗೆ ಮಾತು ಕೊಟ್ಟಿರ್ತಾನೆ ಪ್ರಭುಜಿ. ಆ ಕಾರಣಕ್ಕೋಸ್ಕರ ಕೊಲ್ಲುವಂತ ಕೃಷ್ಣ ಅವನಿಗೆ ಹೇಳ್ತಾರೆ. ಅದು ಕೂಡ ಇದೆ, ಕರೆಕ್ಟ್. ಮಾತು ಕೊಟ್ಟಿದ್ದಾನೆ ಅವನಾಗ್ಲೇ. ಸೊ ಅದ್ರ ಮಾತನ್ನ ಪೂರ್ತಿ ಮಾಡ್ಬೇಕೀಗ, ಅದು ಒಂದು ಕಾರಣ. ಕರೆಕ್ಟ್ ಅದು ಹೌದು. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಆಕ್ಚುಲ್ ಆಗಿ ಅವನ ಒಂದು ಬದುಕಿನ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅವನು ಮಕ್ಕಳನ್ನ ಕೊಂದ. ಏನು ಹೇಳಿರ್ಲಿಲ್ಲ ಅವನಿಗೆ. ಆದ್ರೆ ಅವನು ರಾತ್ರಿ ಹೊತ್ತು ಯುದ್ಧ ಮಾಡೋದಿಲ್ಲ, ಬೇರೆಯವ್ರನ್ನು ಆ ಕತ್ಲಲ್ಲಿ ಹೋಗಿ ಅವನು ಪಾಂಡವರೇ ಅವರು ಅನ್ಕೊಂಡು ಅವನು ಯೋಚನೆ ಮಾಡದೆ ಆ ಮಕ್ಕಳನ್ನ ಕೊಂದು ಬರ್ತಾನೆ. ಆಕ್ಚುಲ್ ಆಗಿ ಅವ್ನಿಗೆ ಗೊತ್ತಿಲ್ಲ ಪಾಂಡವರಲ್ಲ ಅಂತ ಗೊತ್ತಿಲ್ಲ, ಪಾಂಡವರ ಮಕ್ಕಳನ್ನ ಕೊಲ್ತಾನೆ. ಹಾಗಾಗಿ ಮಕ್ಕಳನ್ನ ಕೊಲ್ಲಬಾರ್ದು, ಸ್ತ್ರೀಯರನ್ನ ಕೊಲ್ಲಬಾರ್ದು, ಆಮೇಲೆ ಮೂರ್ಖರನ್ನ, ಶರಣಾಗತರಾದವನ್ನ ಕೊಲ್ಲಬಾರ್ದು ಅಂತ ಇಲ್ಲಿ ಧರ್ಮತತ್ವ ಹೇಳಿರುತ್ತೆ. ಇವನಿಗೆಲ್ಲ ಧರ್ಮತತ್ವನು ಗೊತ್ತಿರುತ್ತೆ. ಅವನು ಬ್ರಾಹ್ಮಣ ಬಂದು ಆದ್ರೂ ಅವನು ಇದು ಎಲ್ಲ ಗೊತ್ತಿದ್ರು ಅವನು ತಪ್ಪು ಮಾಡ್ತಾನೆ. ಹಾಗಾಗಿ ಅವನ್ನ ಪನಿಷ್ ಮಾಡ್ಲೇಬೇಕು ಅಂತಾನು ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಜಿ. ಇನ್ನೊಂದಿದೆ ಅಂದ್ರೆ, ಹರೇ ಕೃಷ್ಣ ಪ್ರಭುಜಿ, ಅಂದ್ರೆ ಇಲ್ಲಿ ಅವನು ಈ ಕೃತ್ಯದಿಂದ ದುರ್ಯೋಧನನನ್ನ ಸಂತೋಷಪಡಿಸ್ಬೇಕು ಅಂತ ಮಾಡಿದ್ದ. ಆದರೆ ಈ ಕೃತ್ಯ ದುರ್ಯೋಧನೆಗೂ ಕೂಡ ಅಸಮಾಧಾನವನ್ನು ಉಂಟು ಮಾಡಿತ್ತು. ಅರ್ಜುನ್ ನಾವು ಮಾಡಿದ್ದು ಯಾರಿಗೋಸ್ಕರ ಮಾಡಿದ್ದು ಅವ್ರು ಕೂಡ ಹರೇ ಕೃಷ್ಣ ಪ್ರಭುಜಿ. ಕೂಡ ಇದನ್ನ ಒಪ್ಲಿಲ್ಲ. ಈಗ ಒಂದು ಕಾರಣ, ಇನ್ನೊಂದು ಕಾರಣ ಏನು ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ಅವನನ್ನು ಕೊಲ್ಲೋದು ಅವನಿಗೆ ಒಳ್ಳೇದು. ಈಗ ಡೆತ್ ಪೆನಾಲ್ಟಿ
ಮರಣದಂಡನೆ ಅಂತ ಏನ್ ಹೇಳ್ತಾರೆ, ಇದು ವಿಧಿಸಬೇಕಾದದ್ದು ಇವಾಗ ಹೇಳ್ತಾ ಇರೋದು ಅಶ್ವತ್ಥಾಮನಿಗೆ. ಯಾಕೆ ಅಂದ್ರೆ ಅವನಿಗೆ ಒಳ್ಳೇದದು. ಸೊ ಅವನು ಇಲ್ಲಾಂದ್ರೆ ಮರು ಜನ್ಮದಲ್ಲಿ ಅವನು ಇನ್ನೆಷ್ಟೋ ಅದರ ಒಂದು ಇದನ್ನು ಪಡಿಬೇಕು. ಸೊ ಮರಣದಂಡನೆ ಕೊಡೋದು ಅದು ಮರ್ಸಿ, ಅದು ಕೃಪೆ, ರಾಜನು ದಂಡಿಸುವ ಒಂದು ಅಧಿಕಾರಿ ಅವರ ಕೃಪೆ ಅಂತಾನೆ ಆಗುತ್ತೆ. ಸೊ ಅದಕ್ಕೆ ಅದು ಕೂಡ ಒಂದು ಕಾರಣ ಅಂತ ಹೇಳ್ತಾರೆ. ಅಶ್ವತ್ಥಾಮನಿಗೆ ಒಳ್ಳೇದು. ಅಶ್ವತ್ಥಾಮನಿಗೆ ಕೊಂದಿರೋ ಅವನ ಅವನನ್ನು ಕೊಂದರೆ, ಅವನ ಹತ್ಯೆ ಮಾಡಿದ್ರೆ ಅವನಿಗೆ ಒಳ್ಳೇದು, ಅವನ ಪಾಪಕರ್ಮ ಅವನದ್ದು ಕಡಿಮೆ ಆಗುತ್ತೆ ಅವನು. ಹಾಗೆ ಅದು ಕೂಡ ಒಂದು ಕಾರಣ ಆಗ್ತದೆ. ಓಕೆ, ಕೃಷ್ಣ ಪ್ರಭುಜಿ. ಮತ್ತೆ ಇನ್ನೊಂದು ಕಾರಣ ಇದು ಆಗ್ಬೋದಾ ಪ್ರಭುಜಿ? ಅಶ್ವತ್ಥಾಮಿಗೆ ಅವ್ರ ತಂದೆನ ಮೋಸದಿಂದ ಕೊಂದ್ರು, ಸುಳ್ಳು ಹೇಳಿ ಅಂತ, ಅದಕ್ಕೂ ಅವ್ರ ಕೋಪ ಇತ್ತು ಅಂತಾನು ಆಗ್ಬೋದಾ ಪ್ರಭುಜಿ? ಇದಕ್ಕೆ ಈ ಕೋಪ ಬ್ರಹ್ಮಾಸ್ತ್ರ ಬಿಟ್ಟಿದ್ದಕ್ಕೆ ಅಶ್ವತ್ಥಾಮನಿಗೆ ಅವ್ರ ತಂದೆನ ಇದ್ರಲ್ಲಿ ಸುಳ್ಳು ಹೇಳ್ಬಿಟ್ಟು ತಂದೆನ ಇದ್ ಮಾಡಿದ್ರು ಅಂತ, ಆ ಕೋಪದಿಂದ ಇಲ್ಲಿ ಇವ್ರನ್ನ ಕೊಂದ್ರು ಅಂತಾನು ಆಗ್ಬೋದಾ ಅಂತ ಕೇಳ್ತಾ ಇದೀನಿ ಪ್ರಭುಜಿ. ಅದು ಅವನು ಮಾಡೋದಾಗಿತ್ತಲ್ವಾ, ಅದು ಅರ್ಜುನನು ಮಾಡಿದ್ದು. ಇವಾಗ ಪಾಂಡವರು ಮಾಡ್ತಾ ಇರೋದು ಕೃಷ್ಣನ ನಿರ್ದೇಶನದಲ್ಲಿ, ಇವರಿಗೇನು ನಿರ್ದೇಶನ ಇಲ್ಲ ಅಲ್ವಾ. ಈಗ ಅವನು ವೈಯಕ್ತಿಕವಾಗಿ ಆಲೋಚನೆ ಮಾಡ್ತಾ ಇರೋದು, ಯೋಚನೆ ಮಾಡ್ತಾ ಇರೋದು. ಅವನು ವೈಯಕ್ತಿಕವಾಗಿ ಅವನು ಯಾವ್ದು ಒಳ್ಳೇದು ಕೆಟ್ಟದ್ದು ಅಂತ ಯೋಚನೆ ಮಾಡ್ತಾ ಇದ್ದಾನೆ ಅಶ್ವತ್ಥಾಮ. ಅವನ ಒಂದು ಅವನು ನೋಡ್ತಾ ಇದ್ದಾನೆ ಅಷ್ಟೇ ಅವನು. ಆದ್ರೆ ಅವರು ಮಾಡಿದ್ದು ಪ್ರತಿಯೊಂದನ್ನು ಕೂಡ ಅವರು ಕೃಷ್ಣ ನಿರ್ದೇಶನದಿಂದಾನೇ ಇರೋದ್ರಿಂದ ಅವ್ರದ್ದೇನ್ ತಪ್ಪಿಲ್ಲ, ಅವ್ರು ಪಾಂಡವರದೇನ್ ತಪ್ಪಿಲ್ಲ. ಅವನು ಅಶ್ವತ್ಥಾಮ ತನ್ನ ಒಬ್ಬನನ್ನೇ ಕಾಪಾಡೋದಕ್ಕೋಸ್ಕರ ಇಡೀ ಬ್ರಹ್ಮಾಂಡವನ್ನೇ ಅವನು ಇದು ಮಾಡ್ತಾನೆ. ಅದು ತುಂಬಾನೇ ತಪ್ಪು. ಅವನೊಬ್ಬ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅವನು ಎಲ್ಲರೂ ಕೂಡ ಶತ್ರು ಪರವಾಗಿ ಅವನು ಆ ರೀತಿ ಮಾಡ್ತಾ ಇದ್ದಾನೆ, ಅದು ತಪ್ಪು. ಅವನು ಆಕ್ಚುಲ್ ಆಗಿ ತಪ್ಪುಗಳಾದ್ಮೇಲೆ ಇನ್ನೊಂದು ತಪ್ಪುಗಳಾಗ್ತಾ ಇದೆ. ಅಶ್ವತ್ಥಾಮನಿಂದ ಏನಾಗ್ತಾ ಇದೆ, ಮೊದಲ ತಪ್ಪು ಏನಾಗಿದ್ದು ಉಪ ಪಾಂಡವರನ್ನು ಕೊಂದು, ಎರಡನೇ ತಪ್ಪು ಈಗ ಮತ್ತೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ್ದು, ಮತ್ತೆ ಅದೇ ಬ್ರಹ್ಮಾಸ್ತ್ರವನ್ನು ತಿರ್ಗಾ ಬಿಟ್ಟು ಪರೀಕ್ಷಿತ ಮಾರನ್ನು ಕೊಲ್ಲುವ ಪ್ರಯತ್ನನೂ ಆಗುತ್ತೆ. ಸೊ ಇದು ಮತ್ತೆ ಮತ್ತೆ ತಪ್ಪುಗಳು, ಒಂದು ಎರಡು ಮತ್ತೆ ತುಂಬಾ ತಪ್ಪುಗಳು. ಅಶ್ವತ್ಥಾಮನೀಗ ಸಂಪೂರ್ಣವಾಗಿ ಪತನಗೊಂಡಿದ್ದಾನೆ. ಅವನು ದುರ್ಯೋಧನನ ಮಗ, ಬ್ರಾಹ್ಮಣ, ಅವನ ಬ್ರಾಹ್ಮಣ ತರಬೇತಿ ಆಗಿತ್ತು, ಅವನು ಬ್ರಾಹ್ಮಣನೇ ಆಗಿದ್ದ. ಆದ್ರೆ ಈಗ ಅವನ ಕೃತ್ಯದಿಂದ ಅವನ ಬ್ರಾಹ್ಮಣತ್ವದಿಂದ ಪತನ. ಅದಕ್ಕೆ ಅವನನ್ನು ಈಗ ಬ್ರಹ್ಮಬಂಧು, ದ್ವಿಜಬಂಧು, ಬ್ರಾಹ್ಮಣನಲ್ಲ ಅವನು. ಸುಮ್ಮನೆ ಹೆಸರಿಗೆ ಬ್ರಾಹ್ಮಣ ಅಷ್ಟೇ, ಅವನು ಬ್ರಾಹ್ಮಣನಲ್ಲ. ಅವನು ಸಂಪೂರ್ಣವಾಗಿ ಬ್ರಾಹ್ಮಣತ್ವವನ್ನು ಕಳೆದುಕೊಂಡ್ಬಿಟ್ಟಿದ್ದಾನೆ. ಅವನಿಗ ಒಬ್ಬ ಆತತಾಯಿ, ಅವನೊಬ್ಬ ಪಾಪಿ, ಅವನೊಬ್ಬ ನೀಚ, ಅವನ ನರಾಧಮ, ಆ ರೀತಿಯಲ್ಲಿ ಪರಿಗಣಿಸ್ತಾರೆ ಅಶ್ವತ್ಥಾಮ. ಆಮೇಲೆ ಒಂದು ಕಡೆ ದಗ್ಧಾವಶೇಷ ಅಂತಾರೆ, ಅವನು ಕಳಂಕ ತಂದ್ಬಿಟ್ಟ, ದ್ರೋಣಾಚಾರ್ಯರ ಒಂದು ಫ್ಯಾಮಿಲಿಗೆ ಕಳಂಕ ತಂದ ಅವನು, ಇಷ್ಟೆಲ್ಲ ಮಾಡಿ ಅಂತಾನು ಇದೆ. ಇವಾಗ ನೆಕ್ಸ್ಟ್ ನೀವು ಯಾರು ಹೇಳಿಲ್ಲ ಅವರು ಫಸ್ಟ್ ಪ್ರೆಸೆಂಟ್ ಮಾಡಿ, ಏನ್ ಕಾರಣಗಳು ಇವಾಗ ಅಶ್ವತ್ಥಾಮನಿಗೆ ಯಾಕೆ ಮರಣದಂಡನೆ ಕೊಡಬಾರದು ಅಂತ ಆರ್ಗ್ಯುಮೆಂಟ್ಸ್ ಏನು ಬಾಧೆ? ದ್ರೌಪದಿ ಆರ್ಗ್ಯುಮೆಂಟ್ಸ್ ಎಗೇನ್ಸ್ಟ್ ಅಂದ್ರೆ ಅಶ್ವತ್ಥಾಮನ್ ಯಾಕೆ ಕೊಲ್ಬಾರ್ದು ಅಂತೇಳಿ ದ್ರೌಪದಿ ಲೀಡ್ ಮಾಡ್ತಾರೆ ಪ್ರಭು. ಒಂದು ಧರ್ಮ ಅಂದ್ರೆ ರಿಲಿಜಿಯಸ್ ಪ್ರಕಾರ, ಅಂದ್ರೆ ಅವ್ರನ್ನ ಒಬ್ಬ ಬ್ರಾಹ್ಮಣನ ಅವ್ರ ತಂದೆ ಬಂದು ಸ್ಪಿರಿಚುವಲ್ ಮಾಸ್ಟರ್, ಸೊ ದ್ರೋಣಾಚಾರ್ಯ ಆಗಿರ್ತಾರೆ. ಸೊ ಅದಕ್ಕೋಸ್ಕರ ನಾವು ಕೊಲೆ ಮಾಡಬಾರ್ದು ಅಂತ ಅಲ್ಲಿ ದ್ರೌಪದಿ ಹೇಳ್ತಾರೆ. ಸೊ ಎರಡನೇದು ಬಂದು ಜಸ್ಟಿಸ್ ಪ್ರಕಾರ ನೋಡಿದಾಗ, ಬಿಕಾಸ್ ಪ್ರತಿಯೊಂದು ದ್ರೋಣಾಚಾರ್ಯರು ಪಾಂಡವರಿಗೆ ಪ್ರತಿಯೊಂದು ಮಿಲಿಟರಿ ಆರ್ಟ್ಸ್, ಪ್ರತಿಯೊಂದು ಒಂದು ಗುರುಗಳಾಗಿ ಅವ್ರು ಪ್ರತಿಯೊಂದು ಅವ್ರಿಗೆಲ್ಲ ವಿದ್ಯೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ವಿಚಾರ ಆಗುತ್ತೆ. ಸೊ ಮೂರನೇ ವಿಚಾರ ಬಂದು ಅಲ್ಲಿ ಮೋಸ್ಟ್ ಮರ್ಸಿಫುಲ್ ಪ್ರಭು, ಅಂದ್ರೆ ಅಲ್ಲಿ ದ್ರೋಣ ಬಂದು ದ್ರೋಣರ ಮಗನಾಗಿದ್ದಾರೆ ಒಂದು ವಿಚಾರ. ಸೊ ಅಲ್ಲಿ ಅಶ್ವತ್ಥಾಮ, ಕೃಪಿ ಅವ್ರಿಬ್ರು ಇದಾರೆ, ಏನು ಅಂದ್ರೆ ಕೃಪಿ ಇದಾರೆ. ಸೊ ಎಲ್ಲಿ ಕೃಪಿಗೆ ನೋವಾಗುತ್ತೆ, ನಾನು ನೋವು ತಿಂತಾ ಇದ್ದೀನಿ ಮಕ್ಳು ಹೇಳ್ದಿರ, ಸೊ ಆ ನೋವನ್ನ ಆ ತಾಯಿ ತಗೊಂಡ್ಬಾರ್ದು ಅನ್ನೋ ವಿಚಾರ ಅಲ್ಲಿ ದ್ರೌಪದಿ ಹೇಳ್ತಾರೆ ಪ್ರಭು. ಅಲ್ಲಿ ಇನ್ನೊಂದು ವಿಚಾರ ಬಂದು ಆಸ್ ಎ ಒಂದು ರಾಜನಾಗಿ ಒಬ್ಬ ಬ್ರಾಹ್ಮಣನ ಕೊಲ್ಬಾರ್ದು ಅನ್ನೋ ವಿಚಾರ ಪ್ರಭು. ಸೊ ಈ ರೀತಿ ಇಷ್ಟು ವಿಚಾರನ ಹೇಳ್ತಾರೆ ಪ್ರಭು. ದಿಸ್ ಆರ್ ಆಲ್ ದ ಆರ್ಗ್ಯುಮೆಂಟ್ಸ್ ಅಗೇನ್ಸ್ಟ್ ಅಶ್ವತ್ಥಾಮ ಪ್ರಭು, ಅಂದ್ರೆ ಸಾಯಿಸಬಾರ್ದು ಅನ್ನೋ ವಿಚಾರ ಕೇಳ್ತಾರೆ. ಸೊ ಅಲ್ಲಿ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಅಂದ್ರೆ ಯುಧಿಷ್ಠಿರ ಸಪೋರ್ಟ್ ಮಾಡ್ತಾರೆ, ನಕುಲ ಸಹದೇವ, ಸಾತ್ಯಕಿ, ಅರ್ಜುನ, ಕೃಷ್ಣ ಪ್ರತಿಯೊಬ್ರು ಸಪೋರ್ಟ್ ಮಾಡ್ತಾರೆ. ಆದ್ರೆ ಭೀಮದವ್ರು ಮಾತ್ರ ಸಪೋರ್ಟ್ ಮಾಡಲ್ಲ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇಲ್ಲಿ ದ್ರೌಪದಿ ಕೂಡ ಅವಳ ಒಂದು ವಿಚಾರದಲ್ಲಿ ಅಶ್ವತ್ಥಾಮನ್ನ ತಕ್ಷಣ ಬಿಡಿಸ್ಬೇಕು ಅಂತ ಅನ್ಕೊಳ್ತಿದ್ದಾಳೆ. ಯಾಕಂತಂದ್ರೆ ಅವಳ ದೃಷ್ಟಿಯಲ್ಲಿ ಸದ್ಭಾವನೆ ವಿಚಾರವಾಗಿರುತ್ತೆ, ಯಾರಿಗೂ ಹಿಂಸೆಯನ್ನ ಮಾಡುವಂತದ್ದಾಗಿರೋದಿಲ್ಲ. ಮತ್ತೆ ಭಕ್ತರು ವ್ಯಕ್ತಿಗತವಾಗಿ ಎಲ್ಲಾ ಬಗೆಯಂತ ಕಷ್ಟಗಳನ್ನು ಕೂಡ ಅವರು ಅಂದ್ರೆ
ಇರ್ತಾರೆ ಅಂತ ಹೇಳ್ಬೋದು. ಮತ್ತೆ ಭಕ್ತರು ಶತ್ರುಗಳನ್ನು ಕೂಡ ಅಥವಾ ಯಾರು ತಪ್ಪನ್ನ ಮಾಡಿರ್ತಾರೆ ಅವ್ರ ಮೇಲೆ ಕೂಡ ಒಂದು ದಯಾಹೀನರಾಗಿರೋದಿಲ್ಲ, ಅವ್ರ ಮೇಲೆ ದಯೆನ ತೋರಿಸ್ತಾರೆ. ಹಾಗಾಗಿ ಅವನ್ಗೆ ಅಷ್ಟು ಕಷ್ಟಗಳನ್ನ ಕೊಡೋದ್ ಬೇಡ, ಅವನ್ಗೆ ದಂಡನೆ ಮಾಡೋದ್ ಬೇಡ ಅಂತ ಹೇಳಿ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಹರೇ ಕೃಷ್ಣ ಪ್ರಭು. ಆಮೇಲೆ ಅಲ್ಲಿ ಕೃಷ್ಣನು ಸಹ ಅರ್ಜುನನಿಗೆ ಧರ್ಮ ಪಾಲನೆ ಮಾಡ್ತಾನಿಲ್ಲ ಅಂತ ಒಂದು ಟೆಸ್ಟ್ ಕೊಟ್ಟಿದ್ದಾರೆ ಪ್ರಭು. ಅಲ್ಲಿ ಆ ಟೆಸ್ಟ್ ಅಲ್ಲಿ ಅರ್ಜುನ ಪಾಸ್ ಆಗಿದ್ದಾರೆ ಪ್ರಭು, ಅಲ್ವಾ ಪ್ರಭು? ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ. ಮತ್ತೆ ದ್ರೌಪದಿ ಹೇಳ್ತಾರೆ ಪ್ರಭುಜಿ, ಈಗ ನಾನು ಮಕ್ಕಳನ್ನ ಕಳ್ಕೊಂಡಿದೀನಿ, ಅದೇ ನೋವು ಅವ್ರ ತಾಯಿಗೂ ಆಗುತ್ತೆ, ಅದಾಗೋದ್ ಬೇಡ ಅಂತಾರೆ. ಮತ್ತೆ ಇನ್ನೊಂದು ಹೇಳ್ತಾರೆ, ದ್ರೋಣಾಚಾರ್ಯರು ಅವರು ದೇಹತ್ಯಾಗ ಆದ್ಮೇಲೆ ಅವರ ಹೆಂಡತಿ ಸತಿ ಸಹಗಮನ ಆಗ್ಬೇಕಾಗಿತ್ತು. ಅವರು ಅಶ್ವತ್ಥಾಮನ ಭರವಸೆಯಿಂದ ಇನ್ನು ಇದಾರೆ, ಈಗ ಅವರ ಪರಿಸ್ಥಿತಿ ಏನಾಗ್ಬೋದು, ಇವ್ರನ್ನ ಕೊಂದ್ರೆ ಅಂತ ಯೋಚನೆ ಮಾಡ್ತಾರೆ. ಆಮೇಲೆ ಹೇಳ್ತಾರೆ, ರಾಜಮನೆತನ ಕ್ಷತ್ರಿಯರು ಬ್ರಾಹ್ಮಣರ ಇದ್ರಲ್ಲಿ ಅಂದ್ರೆ ಅವರ ನೇತೃತ್ವದಲ್ಲಿ ಆಳ್ವಿಕೆಯನ್ನ ಮಾಡ್ಬೇಕು. ಅವರ ಕೋಪಕ್ಕೆ ಇವರು ಈಡಾದ್ರು ಅಂದ್ರೆ, ಬ್ರಾಹ್ಮಣರ ಕೋಪಕ್ಕೆ ಈಡಾದ್ರು ಅಂದ್ರೆ ಇವರ ರಾಜಮನೆತನ ಅದು ಪೂರ್ತಿ ನಿರ್ನಾಮ ಆಗ್ಬಿಡತ್ತೆ ಅಂತೆಲ್ಲ ಯೋಚನೆ ಮಾಡಿ ಬೇಡ ಅಂತ ವಾದ ಮಾಡ್ತಾರೆ ಪ್ರಭುಜಿ. ಪ್ರಭುಜಿ ಇಲ್ಲಿ ಪ್ರಭುಪಾದರು ಒಂದು ಮಾತು ಹೇಳ್ತಾರೆ ಪ್ರಭುಜಿ, ಇದೆಲ್ಲ ದ್ರೌಪದಿ ತುಂಬಾನೇ ನಮ್ರತೆ ಇತ್ತು, ಅವಳು ಸ್ವಾಭಿಮಾನಿ, ಆದ್ರಿಂದ ಈ ತರ ಆಲೋಚನೆ ಅವಳಿಗೆ ಹುಟ್ಟಿತು. ಸೊ ಇದು ಹೆಂಗಸರಿಗೆ ಮಾತ್ರ ಸಾಧ್ಯ, ಸಾಫ್ಟ್ ಹಾರ್ಟೆಡ್ ನೇಚರ್ ಅವಳಿಗಿತ್ತು. ಹಾಗಾಗಿ ಇದು ಅವಳಿಗೆ ಅಶ್ವತ್ಥಾಮ ಈಸ್ ಎ ಗುರುವಿನ ಮಗ ಅವನು. ಆಮೇಲೆ ದ್ರೋಣಾಚಾರ್ಯರಿಂದನೇ ಅರ್ಜುನ ಎಲ್ಲಾ ವಿದ್ಯೆಗಳನ್ನು ಕಲ್ತಿದ್ದ, ಹಾಗಾಗಿ ಅವನಿಗೆ ಪನಿಷ್ ಮಾಡಬಾರ್ದು ಅನ್ನೋ ಒಂದು ಆಲೋಚನೆ ಬಂತು ಅಂತಾನು ಹೇಳ್ತಾರೆ ಪ್ರಭುಜಿ. ಈಗ ನೀವು ಹೇಳಿದ್ದೆಲ್ಲ ಸಮರಿ ಅಶ್ವತ್ಥಾಮನ ಮರಣದಂಡನೆಗೆ ವಾದಗಳು. ಅರ್ಜುನನು ಆಕ್ರಮಣಕಾರನೆಂದು ಹೆಸರಿಸಲಾದ ಅಶ್ವತ್ಥಾಮನ ತಲೆ ತೆಗೆಯುವುದಾಗಿ ಭರವಸೆ ಇತ್ತನು. ಅದೇ ನೀವು ಹೇಳಿದಾಗೆ ಅರ್ಜುನ ಮಾತು ಕೊಟ್ಟಿದ್ರು. ಮತ್ತೆ ಇವನು ಆತತಾಯಿ ಅಂತ ಇರೋ ಕಾರಣದಿಂದ ಅರ್ಜುನ ಕೊಟ್ಟದ್ದು. ಸೊ ಆತತಾಯಿನ ಕೊಲ್ಲೇಬೇಕು. ಸೊ ಕೃಷ್ಣನು ಅವನನ್ನು ಕೊಲ್ಲಲು ಆದೇಶಿಸುತ್ತಾನೆ. ಕೃಷ್ಣನ್ ಕೂಡ ಆದೇಶಿಸಿದಾನ ಆಲ್ರೆಡಿ ಅರ್ಜುನನಿಗೆ. ಸೊ ಅದು ಒಂದು ಆರ್ಗ್ಯುಮೆಂಟ್, ಅದು ಕೂಡ ನೀವು ತಗೊಳ್ಬಹುದು. ಕೃಷ್ಣ ಹೇಳಿದ್ಮೇಲೆ ಆಯ್ತು, ಇನ್ನೇನಿದೆ ಅದರ ಮೇಲೆ. ಮುಗ್ಧ ಮಕ್ಕಳನ್ನು ಉದ್ದೇಶಿಸಿರುವಾಗ ಕೊಂದನು ಅಂತ 35ನೇ ಶ್ಲೋಕದಲ್ಲಿ ಹೇಳಿದಾಗೆ, ಮುಗ್ಧ ಮಕ್ಕಳು ಎಲ್ಲ ಇಂಟಾಕ್ಸಿಕೇಟೆಡ್ ಮಲಗಿರೋ ಸ್ಥಿತಿಯಲ್ಲಿ ಇದೆಲ್ಲ ಮಾಡಬಾರ್ದು. ಆದರೆ ಆ ರೀತಿಯ ವ್ಯಕ್ತಿಯನ್ನು ಮಾಡಿದ್ದಾನೆ. ವ್ಯಕ್ತಿಯು ಅವನ ಕಲ್ಯಾಣದ ಸಲುವಾಗಿ ಕೊಲ್ಲಲು ಅರ್ಹನು, ಇಲ್ಲವಾದಲ್ಲಿ ಅವನು ತನ್ನ ಕರ್ಮಗಳಿಂದಲೇ ಪತನಗೊಂಡುತ್ತಾನೆ. ಅದೇ ಕ್ಯಾಪಿಟಲ್ ಪನಿಷ್ಮೆಂಟ್, ನಾವೇನು ಡೆತ್ ಪೆನಾಲ್ಟಿ ಅಂತ ಹೇಳ್ತೇವೆ, ಇದು ಇವತ್ತಿನ ಕಾನೂನಿನಲ್ಲಿ ಇದು ಸರಿ ಇಲ್ಲದೆ ಇರ್ಬೋದು, ಸರಿ ಇಲ್ಲ. ಮತ್ತೆ ಎಷ್ಟೋ ದೇಶಗಳಲ್ಲಿ ತೆಗೆದೇ ಬಿಟ್ಟಿದ್ದಾರೆ, ಎಷ್ಟೋ ದೇಶಗಳಲ್ಲಿ ಇಲ್ಲ ಈ ತರ ಅಯ್ಯೋ ಅವ್ರ ಏನೋ ಒಂದು ಸತ್ತೋದ್ರು, ಮತ್ತೆ ಇವರು ಅದು ಬದುಕಿದ್ದಾರಲ್ಲ, ಇವ್ರನ್ನ ಕೊಂದು ಬಿಟ್ರೆ ಹೇಗೆ ಅಂತ. ಯಾಕಂದ್ರೆ ಅವ್ರಿಗೆ ಆತ್ಮದ ಬಗ್ಗೆ ಜ್ಞಾನನೇ ಇಲ್ಲ. ಅವರ ಜ್ಞಾನ ಕೇವಲ ದೇಹದ ಜ್ಞಾನ. ಅವ್ರ ದೇಹದ ಬಗ್ಗೆ ನೀವು ಆಲೋಚನೆ ಮಾಡ್ತಾ, ಅವರು ಆ ಸತ್ತವ್ರೇಗೋ ಸತ್ರು, ಇವ್ರು ಬದುಕಿದಾರಲ್ಲ, ಇವರಾದ್ರು ಬದುಕಲಿ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ನಾವು ಅಷ್ಟು ಕುರುಡ ಜ್ಞಾನ ನಮಗಲ್ಲ. ನಮ್ಮ ಶಾಸ್ತ್ರದ ಪ್ರಕಾರ ನಾವು ಆತ್ಮ, ನಾವು ನಿತ್ಯವಾಗಿ ಇರುವಂತದ್ದು. ದೇಹ ಮಾತ್ರ ಅದು ಬದಲು ಮಾಡ್ತಾ ಇರ್ತೀವಿ, ಬಟ್ಟೆ ಬದಲು ಮಾಡಿದಾಗೆ. ಹಾಗಾಗಿ ಇವತ್ತು ನಾವು ಈ ದೇಹವನ್ನು ಮತ್ತೆ ಕಳ್ಕೊಂಡು ಮತ್ತೆ ಹೊಸ ದೇಹ ಸಿಗುತ್ತೆ ನಮ್ಗೆ, ಅದ್ರಲ್ಲೇನೋ ಒಂದು ಇದು ದೊಡ್ಡ ವಿಷಯ ಅಲ್ಲ. ಸೊ ಹಾಗೆ ನಾವು ಕೊಂದಿದ್ರೆ ನಮಗೆ ಆ ಮರಣದಂಡನೆ ಕೊಟ್ಟಿರೋದು ಅದು ಸೂಕ್ತ, ಅದು ಕಾರ್ಯ, ಅದು ಸೂಕ್ತ, ಅದು ದಂಡನೆ ಅಂತ. ಲೈಫ್ ಫಾರ್ ಲೈಫ್, ಜೀವಕ್ಕೆ ಜೀವ. ಸೊ ಅದು ಕರೆಕ್ಟ್. ಅದು ಸೊ ಮರಣದಂಡನೆ ವಿಧಿಸೋದು ಸರಿ. ಅದು ಇನ್ನ ಅವರ ಕೃಪೆ ಅಂತಾನೆ ಹೇಳಿದ್ದಾರೆ. ಒಬ್ಬ ಕೊಲೆಪಾತಕ ಮತ್ತು ತನ್ನ ಕುಟುಂಬದ ಸದಸ್ಯರನ್ನೇ ಕೊಂದಿದ್ದಾನೆ. ಭೀಮ ಕೂಡ ಅವನನ್ನು ಕೊಲ್ಲಲು ಸಲಹೆ. ಸೊ ಅರ್ಜುನನು ಇವರೆಲ್ಲ ಮಾತು ಕೇಳ್ಬೇಕು, ಹಿರಿಯರು ಭೀಮ, ಕೃಷ್ಣ ಹೀಗೆ ಅಂತ ಇದು ವಾದಗಳು ಅಂತ ಹೇಳ್ತಾರೆ. ಅಶ್ವತ್ಥಾಮ, ಅರ್ಜುನನು ಇದೆಲ್ಲ ಈ ಕಡೆ ಯೋಚನೆ ಮಾಡ್ತಾ ಇರ್ಬೇಕು, ಯಾಕೆ ಕೊಲ್ಬೇಕು ಅನ್ನೋ ಒಂದು ಕಾರಣಗಳು. ಮತ್ತೆ ನೀವೆಲ್ಲ ಹೇಳಿದಾಗೆ ಮಾತಾಜಿನಿ ಅವರು ಹೇಳಿದ್ರು, ಅಶ್ವತ್ಥಾಮ ಮರಣದಂಡನೆಗೆ ಯಾಕೆ ಕೊಲ್ಬಾರ್ದು ಅಂತ. ಅಶ್ವತ್ಥಾಮ ಯಾಕೆ ಕೊಲ್ಬಾರ್ದು ಅಂದ್ರೆ, ದ್ರೋಣಾಚಾರ್ಯ ಅನುಪಸ್ಥಿತಿಯಲ್ಲಿ ಅವರ ಪುತ್ರನೇ ಅವರ ಪ್ರತಿನಿಧಿ. ಸೊ ಆಕ್ಚುಲಿ ಹೇಳ್ತಾರೆ, ದ್ರೌಣಿ ಅಶ್ವತ್ಥಾಮನ ತಾಯಿ ಅವರು ಸತಿಯನ್ನು ಸ್ವೀಕರಿಸಲಿಲ್ಲ. ಯಾಕಂದ್ರೆ ದ್ರೋಣಾಚಾರ್ಯರ ಪ್ರತಿನಿಧಿಯಾಗಿ ಅವರ ಮಗನಿದ್ದಾನೆ ಅಶ್ವತ್ಥಾಮ. ಸೊ ಹಾಗಾಗಿ ಇವಾಗ ಅಶ್ವತ್ಥಾಮನ ಕೊಂದ್ಬಿಟ್ರೆ ಇವಾಗ ಏನ್ ಮಾಡೋದು? ಅವ್ರು ಸತಿಯನ್ನು ಸ್ವೀಕರಿಸ್ಬೇಕಾ? ಅವರು ಈಗ ಅವ್ರಿಗೆ ಗಂಡನೂ ಇಲ್ಲ, ಮಗನೂ ಇಲ್ಲ ಈಗ. ಸೊ ಈಗ ಏನ್ ಮಾಡೋದು? ಅವ್ರು ಸ್ವೀಕರಿಸ್ತಿಲ್ಲ ಅವ್ರು, ಯಾಕೆಂದ್ರೆ ಅವ್ರ ಪ್ರತಿನಿಧಿಯಾಗಿ ಅಶ್ವತ್ಥಾಮನಿದ್ದಾನೆ. ಸೊ ಈಗ ಹೇಗೆ ಕೊಲ್ಲಕ್ ಸಾಧ್ಯ ಅಶ್ವತ್ಥಾಮನ? ದ್ರೋಣ ಪತ್ನಿಯು ನನ್ನಂತೆ ರೋಧಿಸುವಂತೆ ಮಾಡಬೇಡ. ಸೊ ದ್ರೌಪದಿ ಹೇಳ್ತಾ ಇರೋದು, ನಾನೇನೋ ಅಳ್ತಾ ಇದ್ದೀನಿ, ನನ್ನ ಅದು ಕರ್ಮ ಅದು. ಸೊ ಇದೇ ರೀತಿ ನಮ್ಮ ಗುರು ದ್ರೋಣ ಅವರ ಪತ್ನಿನೂ ಅಳ್ಬೇಕಾ? ಬೇಡ, ಅದು ಬೇಡ.
ಸೊ ಹೇಳ್ತಾ ಇರೋದು. ಸೊ ಅವನ ಮಕ್ಕಳ ಒಂದು ಸಾವನ್ನು ಅವರು ಆ ನೋವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಇನ್ನೊಬ್ರು ಮತ್ತೆ ಅದನ್ನ ಅನುಭವಿಸೋದು ಬೇಡ. ಸೊ ಆ ರೀತಿ ಅವರ ಒಂದು ಹೇಳ್ತಾ ಇರೋದು. ಅವ್ರಿಗೆ ಗೊತ್ತು, ಅವ್ರ ಆ ನೋವು ಅದ್ರ ಗೊತ್ತು. ಆ ನೋವು ಗೊತ್ತಿರೋದ್ರಿಂದ ಹೆತ್ತ ತಾಯಿ ಮಕ್ಕಳ ಸಾವಿನ ನೋವು ಗೊತ್ತು ಅವ್ರಿಗೆ. ಸೊ ಬೇರೆ ತಾಯಿಗೆ ಅದೇ ರೀತಿಯ ಒಂದು ನೋವು ಬೇಡ, ಕೊಡೋದು ಬೇಡ ಅಂತ ದ್ರೌಪದಿ ಅದು ಪಂಡಿತ ಅಂತ. ಅಂದ್ರೆ ಇನ್ನೊಬ್ಬರ ನೋವನ್ನು ಅವರು ಅವ್ರಿಗೆ ಆ ಸಿಚುವೇಶನ್ ಅಲ್ಲಿ ಅವ್ರಿಗೆ ನೋಡಕ್ಕಾಗುತ್ತೆ. ಆತ್ಮವತ್ ಸರ್ವಭೂತೇಶ್, ಎಲ್ಲರೂ ನಮ್ಮ ರೀತಿಯಲ್ಲೇ ಅಂದ್ರೆ ಅವರ ಸ್ಥಾನ ಅವ್ರಿಗೆ ಅರ್ಥ ಆಗುತ್ತೆ. ದ್ರೌಪದಿಯ ಒಂದು ಎಷ್ಟೊಂದು ಮಹಾತ್ಮೆ ಅಂತ ನಾವು ನೋಡ್ಬೋದು. ದ್ರೌಪದಿಯ ಒಂದು ಇದು ಗೊತ್ತಾಗ್ತಾ ಇದೆ ನನಗೆ. ಈ ಒಂದು ಸಂಪೂರ್ಣ ಇನ್ಸ್ಟೆನ್ಸ್ ಅಲ್ಲಿ ದ್ರೌಪದಿ ಎಷ್ಟು ದೊಡ್ಡ ಭಕ್ತರು ಅಂತ ನಮ್ಗೆ ತಿಳಿದಿದ್ದಾರೆ. ಬ್ರಾಹ್ಮಣ ವರ್ಗಕ್ಕೆ ನೋವುಂಟು ಮಾಡುವುದು ಅಪರಾಧ. ಸೊ ಅದು ಕೂಡ ಬ್ರಾಹ್ಮಣ ಎಷ್ಟೇ ಆದ್ರೂ ಬ್ರಾಹ್ಮಣ ವರ್ಗ. ಸೊ ನಾವು ಕ್ಷತ್ರಿಯರಾದ್ರು ನಾವು ಮಾಡಬಾರ್ದು ಇದು. ಸೊ ಮುಂದೆ ಇದೇ ಕಾರಣಕ್ಕಾಗಿ ಪರೀಕ್ಷಿತ ಮಹಾರಾಜ ಕೂಡ ಶೃಂಗಿಯ ಮಗನಾದ ಶೃಂಗಿನವರು ಇದು ಮಾಡಲಿಲ್ಲ. ಇಲ್ಲಾಂದ್ರೆ ಸಾಮಿಕ ಋಷಿ ಮಗ ಶೃಂಗಿಯನವರು ಕೂಡ ದಂಡಿಸಬಹುದಾಗಿತ್ತು. ಆದ್ರೆ ಅವರು ಕೂಡ ಬ್ರಾಹ್ಮಣ ವರ್ಗ. ಸೊ ನಾವು ಮಾಡೋದು ಸರಿಯಲ್ಲ ಅಂತ ಅವ್ರು ಆಲೋಚನೆ. ಅರ್ಜುನನ ಕುಟುಂಬ ದ್ರೋಣಾಚಾರ್ಯರಿಗೆ ಋಣಿ. ಅವರಿಂದನೇ ಕಲ್ತದ್ದು ನಾವೆಲ್ಲ. ಇಷ್ಟು ದೊಡ್ಡ ಮಹಾಯೋಧರು ಭೀಮಸೇನ, ಅರ್ಜುನ, ಇದಕ್ಕೆ ಸಂಪೂರ್ಣ ಕಾರಣ ಯಾರು? ದ್ರೋಣಾಚಾರ್ಯ. ಸೊ ಅವರ ಕುಟುಂಬ, ಇದಕ್ಕೆ ನಾವೆಷ್ಟು ಋಣಿಯಾಗಿದ್ದೇವೆ. ಸೊ ಇದು ನಾವು ಮತ್ತೆ ಅವರನ್ನು ಕೊಲ್ಲೋದು ಸರಿಯಲ್ಲ. ಇದು ಎಂತ ಋಣವನ್ನು ತೀರಿಸುವಂಥದ್ದು. ತನ್ನ ಮಹಾಗುರುಗಳ ಪುತ್ರನನ್ನು ಪಾರು ಮಾಡುವ ಭಾವನೆ. ಎಸ್, ಮಹಾಗುರುಗಳು. ಸೊ ಅವನನ್ನು ಇನ್ನೊಬ್ಬರ ಪ್ರಾಣವನ್ನು ರಕ್ಷಣೆ ಮಾಡುವ ಒಂದು ಭಾವನೆ. ಭಕ್ತರು ಶತ್ರುವು ಸೇರಿದಂತೆ ಬೇರಾರ ಬಗ್ಗೆಯೂ ದಯಾಹೀನರಾಗುವುದಿಲ್ಲ. ಆಮೇಲೆ ನಿಯಮವೆಂದರೆ ಶಸ್ತ್ರಾಸ್ತ್ರ ಅಥವಾ ರಥವಿಲ್ಲದ ಆಕ್ರಮಣಕಾರನನ್ನು ಕೊಲ್ಲಬಾರದು. ಸೊ ಈಗ ಅಶ್ವತ್ಥಾಮನು ಅವನ ಬಂಧಿಸಿ ಕರ್ಕೊಂಡು ಬಂದಿದ್ದಾರೆ. ಸೊ ಅವನ ಹತ್ರ ಯಾವ ಶಸ್ತ್ರ ಇಲ್ಲ, ಯಾವ ರಥ ಇಲ್ಲ. ಸೊ ಹಾಗಿರುವ ಅವನು ಅಸಹಾಯ ಸ್ಥಿತಿಯಿದ್ದಾಗ ಅವನನ್ನು ಕೊಲ್ಲೋದು ಸರಿಯಲ್ಲ. ಸೊ ಇವಾಗ ದ್ರೋಣಾಚಾರ್ಯನ ಕೊಲ್ಲಬೇಕಾದ್ರೆ ಅವರು ಯುದ್ಧ ಭೂಮಿಯಲ್ಲಿ ನಿಂತಿದ್ರು. ಅವರು ರಥದ ಮೇಲೆ ಅವರು ಬಂದು ಯುದ್ಧಕ್ಕೆ ಬಂದಿದ್ರು. ಅವ್ರು ಕೊಲ್ಲೋ ಇದ್ರಲ್ಲಿ ಇದ್ರು. ಸೊ ಈಗ ಒಂದು ಯುದ್ಧ ಇದ್ರಲ್ಲಿ ಇರೋದ್ರಿಂದ ಅವನು ಕೊಲ್ಲದ್ದಾಯ್ತು. ಈಗ ಇಲ್ಲ, ಇವ್ರು ಆ ಸ್ಥಿತಿಯಲ್ಲಿಲ್ಲ. ಇವ್ರು ಅಶ್ವತ್ಥಾಮನು ಎಲ್ಲವನ್ನು ಬಂದ ಸ್ಥಿತಿ ಇರೋದ್ರಿಂದ ಅವರನ್ನು ಕೊಲ್ಲಕ ಸರಿಯಲ್ಲ ಅಂತ ಅದು ಕೂಡ ಒಂದು ಕಾರಣ, ಅದು ಕೂಡ ವಾದ ಅಂತ ಹೇಳ್ತಾರೆ. ಸೊ ಈಗ ಅರ್ಜುನ ಏನ್ ಮಾಡ್ತಾರೆ? ಈಗ ಅರ್ಜುನನಿಗೆ ಈ ಕೃಷ್ಣ ಕೊಟ್ಟಿದ್ದ ಪರೀಕ್ಷೆ. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ತರ ಭಕ್ತರಿಗೆ ಕೃಷ್ಣ ಪರೀಕ್ಷೆ ಕೊಡೋದು. ಪ್ರಹ್ಲಾದ ಮಹಾರಾಜರು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು, ಗೋಪಿಕೆಯರು ಉತ್ತೀರ್ಣರಾದರು. ಸೊ ಪ್ರತಿಯೊಬ್ಬ ಭಕ್ತರು ಅವರೆಷ್ಟೇ ದೊಡ್ಡ ಭಕ್ತರಾದ್ರೂ ಕೂಡ ಅವ್ರಿಗೆ ಪರೀಕ್ಷೆ ಅಂದ್ರೆ ಅವರ ಒಂದು ಭಕ್ತಿಯನ್ನು ನಮಗೆ ತೋರಿಸ್ಲಿಕ್ಕೆ ಕೃಷ್ಣ ಮಾಡುವ ಒಂದು ಇದು. ಸೊ ನಮಗೆ ಪರೀಕ್ಷೆ, ನಾವು ಹೆಚ್ಚಾಗಿ ಫೇಲೇ ಆಗೋದು ನಾವು. ಆದ್ರೆ ಕೃಷ್ಣ ಶುದ್ಧ ಭಕ್ತರು, ಕೃಷ್ಣ ಎಂತ ಪರೀಕ್ಷೆ ಕೊಟ್ಟರು ಕೂಡ ಅವರು ಉತ್ತೀರ್ಣರಾಗ್ತಾರೆ ಅವರು. ಸೊ ಕೃಷ್ಣನೂ ಗೊತ್ತು, ಸೊ ಅರ್ಜುನನಿಗೆ ಇದು ಚಿಕ್ಕ ಪರೀಕ್ಷೆ ಅಷ್ಟೇ, ಅರ್ಜುನನಿಗೆ ಇದು ದೊಡ್ಡ ಪರೀಕ್ಷೆ ಅಲ್ಲ ಇದು ಅಂತ. ಅರ್ಜುನನ ಒಂದು ವ್ಯಕ್ತಿತ್ವವನ್ನು ನಮ್ಗೆ ತೋರಿಸ್ಲಿಕ್ಕೆ ಅವರ ಒಂದು ಡ್ಯೂಟಿ, ಸೆನ್ಸ್ ಆಫ್ ಡ್ಯೂಟಿ, ಅವರ ಒಂದು ಕರ್ತವ್ಯ ಮಾಡೋ ಇದು, ಅವರ ಒಂದು ಧರ್ಮದ ಜಾಗೃತಿ, ಧರ್ಮದ ಚಿಂತನೆ, ಧರ್ಮದ ಎಷ್ಟು ಒಂದು ಜ್ಞಾನ ನಮಗೆ ತೋರಿಸೋದು. ಸೊ ಪ್ರತಿ ಪರ್ಫೆಕ್ಟ್ ಭಕ್ತನ ಅಂದ್ರೆ ಪರ್ಫೆಕ್ಟ್ ಪರ್ಸನಾಲಿಟಿ. ಸೊ ಹಾಗೆ ಅರ್ಜುನನ ಈ ವ್ಯಕ್ತಿತ್ವವನ್ನು ಕೃಷ್ಣ ಪರೀಕ್ಷೆ ಮಾಡೋ ರೀತಿಯಲ್ಲಿ. ಇವಾಗ ನೀನು ಒಂದು ಕಡೆ ಭೀಮಸೇನ ಕೊಲ್ಲಬೇಕು ಅಂತ ಇದ್ದಾರೆ, ಇನ್ನೊಂದು ಕಡೆ ಇವರೆಲ್ಲರಿಗೂ ರಕ್ಷಣೆ ಮಾಡ್ಬೇಕು ಅಂತ ಇದ್ದಾರೆ. ಸೊ ಏನ್ ಮಾಡ್ತೀಯ? ಸೊ ಇಲ್ಲಿ ಕೃಷ್ಣನ ಒಂದು ಚಿತ್ರ ಬಹಳ ಚೆನ್ನಾಗಿ 4 ಕೈಗಳ ಕೃಷ್ಣ ಚಿತ್ರವನ್ನು ತೋರಿಸೋದಿದೆ. 2 ಕೈಗಳಿಂದ ದ್ರೌಪದಿನ ನಿಲ್ಲಿಸ್ತಾ ಇರೋದು, ಇನ್ನೊಂದ್ 2 ಕೈಗಳಿಂದ ಭೀಮಸೇನ ನಿಲ್ಲಿಸ್ತಾ ಇರೋದು. ಭೀಮಸೇನ ಕೊಲ್ಬೇಕು ಅಂತ ಅಶ್ವತ್ಥಾಮನನ್ನು, ದ್ರೌಪದಿ ಬೇಡ ಅಂತ ಕೃಷ್ಣ ಇಬ್ಬರನ್ನು ಕೂಡ ಮಧ್ಯದಲ್ಲಿ 4 ಕೈಗಳು ಅಂತ ಹೇಳಿ ಬಹಳ ಚೆನ್ನಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಕೃಷ್ಣನು ಅರ್ಜುನನಿಗೆ ವಿಶ್ವರೂಪ ದರ್ಶನದಲ್ಲಿ 1000 ಕೈಗಳು ಸಾವಿರ ಲಕ್ಷಾಂತರ ಕೈಗಳೇ ತೋರಿಸ್ತಾರೆ. ಎಷ್ಟು ಬೇಕಾದ್ರೂ ನೋಡ್ಬೋದು ಅದರಲ್ಲಿ ವಿಶ್ವರೂಪದಲ್ಲಿ. ಸೊ ಆಗಿರುವ ಕೃಷ್ಣನಿಗೆ 4 ಕೈಗಳೆಂದು ಉಂಟು. ಅವನ 4 ಕೈಗಳ ರೂಪ ನಾರಾಯಣ ರೂಪ ವೈಕುಂಠ ಲೋಕದಲ್ಲಿ ಹೇಗಿದ್ದರೂ ಇದೆ. ಸೊ ಕೃಷ್ಣನು ಆ ನಾರಾಯಣ ರೂಪವನ್ನು ಈಗ ತೋರಿಸಿದಷ್ಟೇ ಅಂತ ಹೇಳಿ ಒಂದು ಕ್ರಮ. ಅರ್ಜುನ ತನ್ನ ತೀಕ್ಷ್ಣ ಬುದ್ಧಿಮತ್ತೆಯಿಂದ ಪರಿಹಾರವೊಂದನ್ನು ಕಂಡುಕೊಂಡು ಅಶ್ವತ್ಥಾಮನ ತಲೆಯಿಂದ ಶಿರೋಮಣಿಯನ್ನು ಬೇರ್ಪಡಿಸಿದನು. ಸೊ ಇದು ಹೇಳ್ತಾರೆ, ಇದು ಒಬ್ಬ ಬ್ರಹ್ಮಬಂಧು, ಒಬ್ಬ ಬ್ರಾಹ್ಮಣನಲ್ಲ, ಬ್ರಹ್ಮಬಂಧು. ಸೊ ಬ್ರಾಹ್ಮಣ ಅಂದರೆ ಹೇಗೆ ಒಂದು ಜಡ್ಜ್, ಒಬ್ಬ ನ್ಯಾಯಾಧೀಶರು ಮಗನಾದವ್ರಿಗೆ
ನಾವು ನ್ಯಾಯಾಧೀಶ ಅಂತ ಕರೆಯೋದು ಸರಿಯಲ್ಲ. ನ್ಯಾಯಾಧೀಶನ ಮಗ, ನ್ಯಾಯಾಧೀಶನ ಬಂಧು ಅಂತ ಕರಿಬಹುದು. ಅವನನ್ನು ನ್ಯಾಯಾಧೀಶ ಅಂದ್ರೆ ಅದರಲ್ಲಿ ಅದರ ಅರ್ಥ ಇಲ್ಲ, ಅದರಲ್ಲಿ ಯಾವ ಒಂದು ವಾದ ಇಲ್ಲ, ಅದ್ರಲ್ಲಿ ಯಾವುದೋ ಒಂದು ನ್ಯಾಯ ಇಲ್ಲ, ಅದರಲ್ಲಿ ಯಾವ ಒಂದು ಇದಿಲ್ಲ. ಸೊ ಹಾಗೆ ಬ್ರಹ್ಮಬಂಧು ಅಂದ್ರೆ ಅದೊಂದು ಒಂದು ಡಿರೋಗೇಟರಿ ರಿಮಾರ್ಕ್. ಅದು ಒಂದು ಗೌರವಾನ್ವಿತ ಇದಲ್ಲ. ಬ್ರಾಹ್ಮಣ ಅಂದ್ರೆ ತುಂಬಾ ಗೌರವಾನ್ವಿತ ಶಬ್ದ. ಓ ಬ್ರಾಹ್ಮಣ, ಬ್ರಾಹ್ಮಣ ಬ್ರಹ್ಮಂಜಾನಾತಿ ಬ್ರಾಹ್ಮಣ. ಅದೇ ಬ್ರಹ್ಮಬಂಧು ಅಂದ್ರೆ ಒಂದು ನಿರ್ಲಕ್ಷ್ಯವಾಗಿ ಹೇಳುವಂಥದ್ದು, ಅಗೌರವದಿಂದ ಹೇಳುವಂಥದ್ದು. ಇದು ಬ್ರಹ್ಮಬಂಧು, ಕ್ಷತ್ರಬಂಧು, ದ್ವಿಜಬಂಧು ಇದೆಲ್ಲ. ಸೊ ಹೀಗೆ ಹೇಳ್ತಾರೆ. ಆತರ ಪತನಗೊಂಡ್ರೆ ಯಾರಾದ್ರು, ಇಲ್ಲಾಂದ್ರೆ ಅದೇ ಸ್ಥಿತಿಯಲ್ಲಿದ್ದರು ಅವರಿಗೆ ಯಾವ ರೀತಿಯ ಒಂದು ಶಿಕ್ಷೆ ಕೊಡಬಹುದು ಅಂದ್ರೆ, ಬ್ರಾಹ್ಮಣನಿಗೆ ಯಾವ ಶಿಕ್ಷೆ ಕೊಡೋ ಹಾಗಂತಿಲ್ಲ ಬ್ರಾಹ್ಮಣ. ಸೊ ಅದೇ ಬ್ರಹ್ಮಬಂಧುಗೆ ಇದು ತಾಯಿ ಆಗಿರೋ ಕಾರಣ ಅವ್ರಿಗೆ ಶಿಕ್ಷೆ ಇದೆ, ಆದ್ರೆ ಯಾವ ರೀತಿಯ ಶಿಕ್ಷೆ ಕೊಡ್ಬೇಕು ಸೊ ಅಂತ ಹೇಳ್ತಾರೆ. ಅವರಿಗೆ ಈ ರೀತಿಯ ಅವರನ್ನು ಮರಣದಂಡನೆ ಕೊಡೋ ಇದು ಇಲ್ಲ. ಅವರನ್ನು ಒಂದು ಅವರ ಇದನ್ನು ಏನಾದ್ರು ಅವರ ಮನೆಯಿಂದ ಓಡಿಸ್ಬಿಡ್ಬೋದು, ಅವ್ರು ಕಿತ್ಕೊಂಡು ಅವರ ಆಸ್ತಿಯನ್ನು ಕಿತ್ಕೊಂಡು ಓಡಿಸ್ಬೋದು, ಅವರ ಏನು ಧನ ಸಂಪತ್ತೇನೋ ಅದನ್ನ ಕೂಡ ಕಿತ್ಕೊಂಡು ಮಾಡ್ಬೋದು. ಇಲ್ಲ ಅಂದ್ರೆ ಇಲ್ಲಿ ಈ ರೀತಿಯಲ್ಲಿ ಯಾರ ಅಶ್ವತ್ಥಾಮನ್ಗೆ ಹೇಳ್ತಾರೆ, ಅವನ ಒಂದು ಮಣಿ ಒಂದಿತ್ತು, ಒಂದು ಸ್ಪೆಷಲ್ ಇದಿತ್ತು ಒಂದು ಅಶ್ವತ್ಥಾಮನಿಗೆ. ಸೊ ಅದನ್ನು ಅರ್ಜುನನು ತೆಗೆದಾಯ್ತು. ಅರ್ಜುನ ತನ್ನ ತೀಕ್ಷ್ಣ ಬುದ್ಧಿಮತ್ತೆಯಿಂದ ಪರಿಹಾರವನ್ನು ಕಂಡುಕೊಂಡು ಅಶ್ವತ್ಥಾಮನ ತಲೆಯಿಂದ ಶಿರೋಮಣಿಯನ್ನು ಬೇರ್ಪಡಿಸಿದನು. ಹೀಗೆ ಅವಮಾನತನಾಗಿ ತೇಜೋಬಾಧೆಗೊಂಡ ಅಶ್ವತ್ಥಾಮನು ಭಗವಾನ್ ಶ್ರೀಕೃಷ್ಣ ಮತ್ತು ಅರ್ಜುನನ ಬುದ್ಧಿಮತ್ತೆಯಿಂದಾಗಿ ಏಕಕಾಲದಲ್ಲಿ ಸಮೃದ್ಧನು ಮತ್ತು ಅಸಮೃದ್ಧನೂ ಆದನು. ಸೊ ಒಂದು ರೀತಿಯಲ್ಲಿ ಅವನನ್ನು ಕೊಂದಂಗೂ ಆಯ್ತು, ಅವನು ಪ್ರಾಣವನ್ನು ಬಿಟ್ಟಾಗೂ ಆಯ್ತು. ಅಶ್ವತ್ಥಾಮ ಯಾಕಂದ್ರೆ ಅಷ್ಟು ಅವಮಾನ. ಸೊ ಬ್ರಾಹ್ಮಣನಿಗೆ ತನ್ನ ಇದರಿಂದ ಓಡಿಸೋದು, ತನ್ನ ಮನೆಯಿಂದ ತನ್ನ ಇದರಿಂದ ಓಡಿಸೋದು, ಎಲ್ಲ ಅವನ ಆಸ್ತಿಯನ್ನು ಕಿತ್ಕೊಂಡ್ಬಿಡೋದು. ಸೊ ಈ ರೀತಿಯ ಒಂದು ಶಿಕ್ಷೆ ಇದೆ. ಕೊಲ್ಲೋ ಒಂದು ಇದು ಇಲ್ಲ ಅಂತ ಹೇಳ್ತಾರೆ. ಅರ್ಜುನನ ಕರ್ತವ್ಯ ಪ್ರಜ್ಞೆಯನ್ನು ಅರ್ಜುನನ ಕರ್ತವ್ಯ ಪ್ರಜ್ಞೆಯನ್ನು ಪರೀಕ್ಷಿಸ ಅದೇ ಇನ್ ಸೆನ್ಸ್ ಆಫ್ ಡ್ಯೂಟಿ. ಸೊ ಸ್ತ್ರೀ ವರ್ಗವು ಮಕ್ಕಳಂತೆ ಅವರಿಗೆ ಪುರುಷರಂತೆ ವಿವೇಚನಾ ಶಕ್ತಿ ಇರುವುದಿಲ್ಲ. ಸೊ ಶಿಲ ಪ್ರಭುಪಾದರು ಹೇಳ್ತಾರೆ, ಇಲ್ಲ ಪವರ್ ಆಫ್ ಡಿಸ್ಕ್ರಿಮಿನೇಷನ್ ಇರಬೇಕು ಅಂತ ಶಿಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಈಗ ದ್ರೌಪದಿ ಅವ್ರು ಮಾಡಿದ್ದು ಅದು ಅವರು ಒಂದು ಈಗಲೂ ಕೂಡ ಈಗ ಎಷ್ಟು ಬದಲಾವಣೆ ಆಗಿದೆ ಈಗ ಕಲಿಯುಗದಲ್ಲಿ. ಸೊ ಅದು ಪರ್ಟಿಕ್ಯುಲರ್ಲಿ 50 ವರ್ಷ 100 ವರ್ಷದಲ್ಲಿ ಈಗ ಇನ್ನ ಒಂದೊಂದು ವರ್ಷದಲ್ಲೂ ಬರ್ತಾ 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 ಬಹಳ ಧರ್ಮದ ಅವನತಿ ಆಗಿದೆ. ಸೊ ಆಗಿರುವಾಗ ಇವಾಗ ಈ ತರ ಬ್ರಾಹ್ಮಣ, ಬ್ರಹ್ಮಬಂಧು ಇದೆಲ್ಲ ಇದು ಬಹಳ ಪ್ರಭುಪಾದ ಬರ್ದಾಗ್ಲೇ ಇದು 50 ವರ್ಷ ಆಗಿದೆ. 1963-64 ಅಲ್ಲಿ ಪ್ರಭುಪಾದ ಬರ್ದಿದ್ದು ಫಸ್ಟ್ ಕ್ಯಾಂಟು. ಈಗ ಅದಾದ್ಮೇಲೆ ಇನ್ನೂ 60 ವರ್ಷ ಆಗಿದೆ. ಇನ್ನೂ ಬಹಳ ಬದಲಾವಣೆ ಆಗಿದೆ. ಬಹಳ ಬದಲಾವಣೆಯಾಗಿ ಈಗ ಒಂಥರ ಇದರ ರಿಲೆವೆನ್ಸ್ ಬಹಳ ಚೇಂಜಸ್ ಇದೆ ಈಗ ಬ್ರಾಹ್ಮಣ, ಬ್ರಹ್ಮಬಂಧು. ಸೊ ಎಲ್ಲರೂ ಕೂಡ ಇದನ್ನ ಡಿಸ್ಕ್ರಿಮಿನೇಷನ್ ಇದ್ದಾರೆ. ಈಗ ಬಹಳ ಯಾರು ಆತರ ಗೌರವ ಇಲ್ಲ, ಆತರ ಕೊಡೋದಿಲ್ಲ. ಸೊ ಪ್ರಭುಪಾದರು ಕೂಡ ಆ ರೀತಿಯಲ್ಲಿ ಇರ್ತಾರೆ. ಪ್ರತಿಯೊಂದು ಕೂಡ ಅದರ ಒಂದು ಮೌಲ್ಯದಿಂದ, ಅದರ ಒಂದು ಬೆಲೆಯಿಂದ ನೋಡ್ಬೇಕು, ಒಂದು ಡಿಸ್ಕ್ರಿಮಿನೇಷನ್ ಇಂದ ನೋಡ್ಬೇಕು. ಅದು ಕೇವಲ ಒಂದು ಸೆಂಟಿಮೆಂಟ್ ಇಂದ ನೋಡಬಾರ್ದು ಅಂತ ಶಿಲ ಪ್ರಭುಪಾದರು ಅದನ್ನ ಹೇಳ್ತಾ ಇದ್ದಾರೆ. ಎಸ್. ಸೊ ಇನ್ನೊಂದು ಮುಖ್ಯವಾದದ್ದು ಈ 8ನೇ ಅಧ್ಯಾಯದಲ್ಲಿ ಪ್ರಭುಪಾದ ಭಾವಾರ್ಥದಲ್ಲಿ ಹೆಂಗಸರು, ಮಕ್ಕಳು, ವೃದ್ಧರು, ಬ್ರಾಹ್ಮಣರು, ಗೋವುಗಳು ಇವರ ರಕ್ಷಣೆ ಮಾಡಬೇಕು. ಸೊ ಇದು ಸಮಾಜದ ಮುಖ್ಯ ಕಾರ್ಯ. ಇವರ ರಕ್ಷಣೆ ಏನೇ ಒಂದು ಇದರಲ್ಲೂ ತುಂಬಾ ನಾವು ಮಾನವ ಸಮಾಜ ಮುಂದೆ ಹೋಗ್ತಾ ಇದೀವಿ ಅಂದ್ರೆ ಈ 5 ವ್ಯಕ್ತಿಗಳ ರಕ್ಷಣೆ ಆಗಿದೆ. ಒಂದು ಬ್ರಾಹ್ಮಣರು, ಎರಡನೆಯದು ಬ್ರಾಹ್ಮಣರಾದ್ಮೇಲೆ ಗೋವುಗಳು, ಗೋಮಾತೆ, ಮೂರನೆಯದು ಮಕ್ಕಳು, ನಾಲ್ಕನೆಯದು ಹೆಂಗಸರು, ಐದನೇದು ವೃದ್ಧರು. ಸೊ 5. ಸೊ ಪ್ರಭುಪಾದರದ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ. ಸೊ ಹಿಂದೆ ಈ ಯುಗದಲ್ಲಿ ಇವರ ಒಂದು ರಕ್ಷಣೆ ರಾಜನ ಹೊಣೆಗಾರಿಕೆ ಇರ್ತಾ ಇತ್ತು. ರಾಜ ರಕ್ಷಣೆ ಕೊಡ್ತಾ ಇರೋ ಈ ಕೊಡೋದ್ರಿಂದ ಅವರು ಧರ್ಮದ ಸ್ಥಾಪನೆ ಆಗ್ತಾ ಇತ್ತು. ಆದ್ರೆ ಇವಾಗ ಕಲಿಯುಗದಲ್ಲಿ ಇದು ಆಗೋದಿಲ್ಲ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಇಲ್ಲ ಇದರ ರಕ್ಷಣೆ. ಬ್ರಾಹ್ಮಣ
ಯಾರು ನಿಜವಾದ ಬ್ರಾಹ್ಮಣರು, ಯಾರು ಧರ್ಮದ ಆಚರಣೆ ಮಾಡ್ತಾ ಇದ್ದಾರೆ, ಅವರ ರಕ್ಷಣೆ ಇಲ್ಲ, ಈಗ ನಡೀತಾ ಇಲ್ಲ. ಸೊ ಆತರ ಧರ್ಮದ ಹೆಸರಿನಲ್ಲಿ ಎಲ್ಲ ಇನ್ನೊಂದು ರೀತಿಯ ಧರ್ಮದ ವ್ಯಕ್ತಿಗಳೇ ಇದ್ದಾರೆ. ಸೊ ಅವರ ರಕ್ಷಣೆ ಅವರದೇ ಇದೆ, ನಡೆಯುತ್ತೆ. ಸರ್ಕಾರಕ್ಕೂ ಕೂಡ ಆತರ ವಿವೇಚನೆ ಇಲ್ಲ, ಯಾರು ನಿಜವಾದ ಬ್ರಾಹ್ಮಣ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ. ಸೊ ಬ್ರಾಹ್ಮಣರ ರಕ್ಷಣೆ ಇಲ್ಲ ಕಲಿಯುಗದಲ್ಲಿ. ಸೊ ಬ್ರಾಹ್ಮಣರ ರಕ್ಷಣೆ ಇರೋದ್ರಿಂದ ವರ್ಣಾಶ್ರಮ ಧರ್ಮ ಉಳಿಯುತ್ತೆ. ವರ್ಣಾಶ್ರಮ ಧರ್ಮ ವರ್ಣಾಶ್ರಮ ಧರ್ಮಕ್ಕೆ ಅದು ತಲೆ ಇದ್ದಾಗೆ ಬ್ರಾಹ್ಮಣರು. ಸೊ ಅವರು ಸರಿಯಾದ ನಿರ್ದೇಶನ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ. ಸೊ ಅದು ತುಂಬಾ ಮುಖ್ಯ. ಸೊ ಬ್ರಾಹ್ಮಣ ಮೊದಲ ಬ್ರಾಹ್ಮಣನ ಇದು ಅಂದ್ರೆ ಸತ್ಯ ಹೇಳೋದು. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ತರ ಸತ್ಯ ನುಡಿಯವರು ಎಲ್ಲೆಲ್ಲೂ ಕೂಡ ಇದ್ದೇ ಇದ್ದಾರೆ, ಎಲ್ಲ ಕೂಡ ಇರ್ತಾರೆ. ಆಮೇಲೆ ಶಾಸ್ತ್ರದ ಪ್ರಕಾರ ಯಾರು ಗುಣಗಳನ್ನು ಪಡೆದಿದ್ದಾರೆ ಅವರನ್ನು ಬ್ರಾಹ್ಮಣ ಅಂತ ಹೇಳ್ಬೇಕು, ಕೇವಲ ಒಂದು ಜನ್ಮದಿಂದ ಅಲ್ಲ. ಸೊ ಎಲ್ಲಾದ್ರೂ ಅವರು ಜನ್ಮದಲ್ಲಿ ಬೇರೆ ಒಂದು ಕುಟುಂಬದಲ್ಲಿ, ಬೇರೆ ಒಂದು ಜಾತಿಯಲ್ಲಿ, ಬೇರೆ ಒಂದು ದೇಶದಲ್ಲಿ, ಬೇರೆ ಒಂದು ನಾಗರಿಕತೆಯಲ್ಲಿ ಇದ್ರೂ ಕೂಡ ಅವರು ಆ ಒಂದು ಬ್ರಾಹ್ಮಣ ಗುಣಗಳಿದ್ರೆ ಅವರನ್ನು ಬ್ರಾಹ್ಮಣನಾಗಿ ಸ್ವೀಕರಿಸಬೇಕು. ಸೊ ಇದು ಶ್ರೀಲ ಪ್ರಭುಪಾದರು. ಹಾಗೆ ಶ್ರೀಲ ಪ್ರಭುಪಾದ ಗುರುಗಳು ಈ ಕ್ರಾಂತಿಯನ್ನು ತರಿಸಿದ್ರು. ಅವರು ಅವ್ರ ಶಿಷ್ಯರಿಗೆ ಆ ಬ್ರಾಹ್ಮಣ ದೀಕ್ಷೆಯನ್ನು ಬ್ರಾಹ್ಮಣರಾಗ್ಲಿಕ್ಕೆ ಒಂದು ಅವಕಾಶ ಕೊಟ್ಟದ್ದು. ಅದೇ ಇದನ್ನು ಮುಂದುವರಿಸಿಕೊಂಡು ಶ್ರೀಲ ಪ್ರಭುಪಾದರು ವಿಶ್ವದಲ್ಲಿ ಪ್ರತಿಯೊಬ್ಬರನ್ನೇ ಯಾವ್ದಾದ್ರು ಅರ್ಹತೆಯನ್ನು ಪಡೆದ್ರೆ ಅವರು ಬ್ರಾಹ್ಮಣನಾಗ್ಬೋದು. ಸೊ ಆ ರೀತಿ ಅವರು ಸಮಾಜಕ್ಕೆ ಒಂದು ಮಾರ್ಗದರ್ಶನ ಕೊಡ್ಬೋದು. ಅವರು ಮೊದಲಿಗೆ ಆಚರಣೆ ಮಾಡ್ಬೋದು, ನಂತರ ಅವರು ಅದನ್ನು ಬೇರೆಯವರು ತಿಳಿಸ್ಕೊಳ್ಬೋದು. ಸೊ ಆ ರೀತಿಯಲ್ಲಿ ಅವರು ಬ್ರಾಹ್ಮಣರ ನಮ್ಮ ಶ್ರೀಲ ಪ್ರಭುಪಾದ ಹೇಳ್ತಾರೆ, ನಮ್ಮ ಸಂಸ್ಥೆ ಇದು ಬ್ರಾಹ್ಮಣರನ್ನು ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಸೊ ಬ್ರಾಹ್ಮಣನ ಸೃಷ್ಟಿ ಮಾಡ್ತಾ ಇದೆ ನಮ್ಮ ಸಂಸ್ಥೆ. ಈಗ ಸದ್ಯಕ್ಕೆ ಹೆಚ್ಚಾಗಿ ನಾವು ನಮ್ಮ ಶಿಕ್ಷಣ ಇರೋದು ಬ್ರಾಹ್ಮಣತ್ವಕ್ಕೆ ಅಂತ ಹೇಳ್ತಾರೆ. ಪರ್ಟಿಕ್ಯುಲರ್ಲಿ ಯಾರು ಸಂಸ್ಥೆಗೆ ಸೇರಿಕೊಂಡು ಸಂಪೂರ್ಣ ಸೇವೆ ಕಾಲಾವಧಿ ಅವ್ರು ಕೊಡ್ತಾರೆ, ಅವ್ರನ್ನ ಬ್ರಾಹ್ಮಣತ್ವ ಆ ಟ್ರೈನಿಂಗ್ ಅಲ್ಲಿ ಹೆಚ್ಚಾಗಿ ಕೊಡೋ ಸಂಸ್ಥೆ. ಸೊ ಬ್ರಾಹ್ಮಣ ರಕ್ಷಣೆ ಅದು. ಸೊ ಗೋ ಬ್ರಾಹ್ಮಣ ಹಿತಾಯ ಚ ಜಗತ್ತಿತ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಸೊ ಕೃಷ್ಣ ಅದು ಮುಖ್ಯ. ಸೊ ಬ್ರಾಹ್ಮಣ ರಕ್ಷಣೆ ಮುಖ್ಯ. ನಂತರ ಗೋವುಗಳ ರಕ್ಷಣೆಯಿಂದ ನಮಗೆ ಅತಿ ಅಮೂಲ್ಯವಾದ ಹಾಲು ಸಿಗುತ್ತೆ. ಅದರಿಂದ ನಮ್ಮ ದೇಹದ ಆರೋಗ್ಯ, ಬುದ್ಧಿಶಕ್ತಿಯ ಒಂದು ಮೆದುಳಿನ ಒಂದು ಬೆಳವಣಿಗೆ, ಅದು ಮಿರಾಕಲ್ ಫುಡ್, ಅದು ತುಂಬಾ ಚಮತ್ಕಾರದ ಅದ್ಭುತವಾದ ಆಹಾರ. ಸೊ ಅದು ಬೇಕು ನಮಗೆ. ಸೊ ಗೋವಿನ ರಕ್ಷಣೆ ಬೇಕು. ಅದರಿಂದ ನಮಗೆ ಆ ರೀತಿಯ ಒಂದು ಆಧ್ಯಾತ್ಮಿಕ ಚಿಂತನೆ ಮಾಡುವ ಒಂದು ಬುದ್ಧಿ ಬೆಳೆಯುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಶಕ್ತಿ ಬೆಳೆಯುತ್ತೆ. ಸೊ ಬೇಕು ಗೋವಿನ ತುಂಬಾ ಅತ್ಯಮೂಲ್ಯವಾದ ಹಾಲು ಬೇಕು. ಸೊ ಆ ಥರ ಒಂದು ಆಹಾರ, ಆ ಥರ ಒಂದು. ಮತ್ತೆ ನೆಕ್ಸ್ಟ್ ಮಕ್ಕಳು, ಅವರ ರಕ್ಷಣೆ ಕೊಡೋದ್ರಿಂದ ಅವರ ಜೀವನ, ಮಾನವ ಜನ್ಮದ ಪರಿಪೂರ್ಣತೆ ಮಾಡೋ ಒಂದು ಅವಕಾಶ ಸಿಗುತ್ತೆ. ಸೊ ಅದು ಎಲ್ಲಿಂದ ಶುರು ಆಗುತ್ತೆ? ಆ ಮಕ್ಕಳ ರಕ್ಷಣೆ ಅನ್ನೋದು ಗರ್ಭಧಾನ ಸಂಸ್ಕಾರದಿಂದ ಶುರು ಆಗುತ್ತೆ ಅಂತ ಕೂಡ ಶ್ರೀಲ ಪ್ರಭುಪಾದ ತಿಳಿಸ್ಕೊಡ್ತಾರೆ. ಅಲ್ಲಿಂದ ನಿಜವಾದ ರಕ್ಷಣೆ ಮಕ್ಕಳ ರಕ್ಷಣೆ ಅಂದ್ರೆ ಅಲ್ಲಿಂದ ಶುರು ಆಗುತ್ತೆ. ಅವರಿಗೆ ಸರಿಯಾದ ರೀತಿಯ ಮಾರ್ಗದರ್ಶನ. ನಂತರ ಹೆಂಗಸರ ರಕ್ಷಣೆ. ಸೊ ಅರ್ಜುನ ಹೇಗೆ ಭಗವದ್ಗೀತೆಯಲ್ಲಿ ಹೇಳ್ತಾ ಕೃಷ್ಣನಿಗೆ, ಸ್ತ್ರೀ ಇದು ವರ್ಣಸಂಕರ, ಇಲ್ಲಾಂದ್ರೆ ಸ್ತ್ರೀ ಅವರ ರಕ್ಷಣೆ ಆಗ್ಲಿಲ್ಲ ಅಂದ್ರೆ ಒಂದು ವರ್ಣಸಂಕರ ಇದು ಪೀಳಿಗೆ ಉತ್ಪತ್ತಿ ಆಗುತ್ತೆ ಅಂತ ಅರ್ಜುನ ಹೇಳ್ತಾ ಇದ್ರು. ಸೊ ಆ ರೀತಿಯಲ್ಲಿ ಒಂದು ಒಳ್ಳೆಯ ಒಂದು ಸಂತಾನ, ಅವರೊಂದು ಚೇಸ್ಟ್ ವುಮನ್, ಅವರು ಪತಿವ್ರತೆ, ಹಾಗೆ ಸರಿಯಾಗಿ ಅವರು ಆ ರೀತಿಯ ಒಂದು ಇದ್ರೆ ಬರೋ ಮಕ್ಕಳು ಆ ರೀತಿಯವರು ಸಮಾಜಕ್ಕೆ ಅವರಿಂದ ಒಳ್ಳೆ ಇದಾಗುತ್ತೆ. ಸೊ ಅದು ತುಂಬಾ ಹೆಂಗಸರ ರಕ್ಷಣೆ. ಸೊ ಹೆಂಗಸರ ರಕ್ಷಣೆ ಕೂಡ ಅದು ತುಂಬಾ ದೊಡ್ಡ ಅದು ಕರ್ತವ್ಯ, ಸಮಾಜದ ಕರ್ತವ್ಯ. ಮೊದಲಿಗೆ ತಂದೆಯ ಕರ್ತವ್ಯ, ಮತ್ತೆ ಸಮಾಜದಲ್ಲಿ ಹೇಳ್ತಾರೆ ಯಾರ್ಯಾರ ಕರ್ತವ್ಯ ಅಂದ್ರೆ, ಒಬ್ಬ ರಾಜನ ಕರ್ತವ್ಯ, ಒಬ್ಬ ಪಬ್ಲಿಕ್ ಲೀಡರ್ ಅಂದ್ರೆ ಯಾರು ಸಮಾಜದಲ್ಲಿ ದೊಡ್ಡ ನಾಯಕ. ಸೊ ಅವರ ಒಂದು ಕರ್ತವ್ಯ. ಸೊ ಇವೆಲ್ಲ ಈ ಕರ್ತವ್ಯಗಳೇನು ಅಂದ್ರೆ, ಒಬ್ಬ ಬ್ರಾಹ್ಮಣನ ರಕ್ಷಣೆ ಆಗ್ಬೇಕು, ಹೆಂಗಸರ ರಕ್ಷಣೆ ಆಗ್ಬೇಕು, ಮಕ್ಕಳ ರಕ್ಷಣೆ ಆಗ್ಬೇಕು, ಮತ್ತೆ ಗೋವಿನ ರಕ್ಷಣೆ ಆಗ್ಬೇಕು, ಮತ್ತೆ ವೃದ್ಧರ ರಕ್ಷಣೆ ಆಗ್ಬೇಕು. ಸೊ ವೃದ್ಧರ ರಕ್ಷಣೆ ಆಗೋದ್ರಿಂದ ಅವರು ಅಭ್ಯಾಸ ಮಾಡ್ಬೋದು, ಯಾಕಂದ್ರೆ ಸಮಯ ಇದೆ. ಈಗ ಅವ್ರಿಗೆ ಅಷ್ಟು ಸಮಯ ಇರೋದ್ರಿಂದ ಅವರು ಆಧ್ಯಾತ್ಮಿಕ ಜೀವನವನ್ನು ಅವರು ಅವಲಂಬಿಸ್ಬೋದು, ಅವ್ರು ಪಾಲನೆ ಮಾಡ್ಬೋದು. ಅವ್ರಿಗೆ ಬೇರೆ ಯಾವ ಕರ್ತವ್ಯಗಳು ಅವ್ರಿಗೆ ಇಲ್ಲ ಈಗ ಸದ್ಯಕ್ಕೆ. ಅವ್ರಿಗೆ ಈಗ ಜೀವನೋಪಾಯದ ಇದು ಇಲ್ಲ ಅವ್ರಿಗೆ. ಅವ್ರು ಅದರಿಂದ ಮುಕ್ತರಾಗಿದ್ದಾರೆ. ಅವ್ರಿಗೆ ಮುಕ್ತರ ಮಾಡ್ಬೇಕು. ಅವ್ರಿಗಿಲ್ಲ ಅಂದ್ರೂ ಕೂಡ ಅವ್ರು ಅದರಿಂದ ಮುಕ್ತರ ಮಾಡ್ಬೇಕು. ಅವ್ರಿಗೆ ಆ ಜವಾಬ್ದಾರಿ ಇಲ್ಲ, ಅವ್ರಿಗೆ ಸಾಕು. ಅವ್ರು ಕೇವಲ ಈಗ ಆಧ್ಯಾತ್ಮಿಕ ಪ್ರಗತಿಗೆ ಅವರ ಜೀವನವನ್ನು ನಡೆಸ್ಬೇಕು ಅವ್ರು. ಸೊ ಹಾಗೆ ಅವರು ಮುಂದೆ ಜನ್ಮದಲ್ಲಿ ಒಳ್ಳೆ ಜನ್ಮವನ್ನು ಪಡೆಯೋದಕ್ಕೆ ಅವರು ಆ ಪ್ರಯತ್ನ ಮಾಡ್ಬೇಕು. ಒಳ್ಳೆ ಜನ್ಮ ಸಾಧ್ಯ ಆದಲ್ಲಿ ಭಗವದ್ಧಾಮಕ್ಕೆ ಹೋಗ್ಬೇಕು.
ಆ ಒಂದು ಅದಕ್ಕೆ ವೃದ್ಧರ ರಕ್ಷಣೆ ಬೇಕು, ಅವರ ರಕ್ಷಣೆ ಆಗಬೇಕು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇದು. ಹಾ, ಸೊ ಇದು ಡಿಸ್ಕಸ್ ಮಾಡಿ ಇದು ಈ ಪಾಯಿಂಟ್ಸ್. ಪ್ರಭುಪಾದರ ಭಾವಾರ್ಥವು 185, ಸೊ 8ನೇ ಅಧ್ಯಾಯ 5ನೇ ಶ್ಲೋಕದ ಹೇಗೆ ಅವರ ಧ್ಯೇಯ ಮತ್ತು ಇಸ್ಕಾನ್ನ ಒಳನೋಟವನ್ನು ನೀಡುತ್ತದೆ, ಇಸ್ಕಾನ್ನಲ್ಲಿ ನಾವು ಈ ಮಾರ್ಗಸೂಚಿಗಳನ್ನು ಎಷ್ಟು ಪರಿಣಾಮಕಾರಿಯಾಗಿ ಜಾರಿಗೆ ತಂದಿದ್ದೇವೆ, ಸೊ ಇದು ಡಿಸ್ಕಸ್ ಮಾಡಿ ನಾನು ಬ್ರೇಕ್ಔಟ್ ಮಾಡ್ತೇನೆ. ಮೇಲೆ ಹೇಳಿದ ಮುಗ್ಧ ಜೀವಿಗಳನ್ನು ಕೊಲ್ಲುವುದು ಸಂಪೂರ್ಣ ನಿಷಿದ್ಧ, ಏಕೆಂದರೆ ಅವುಗಳಲ್ಲಿ ಯಾವುದನ್ನಾದರೂ ಒಂದನ್ನು ನೋಯಿಸಿದರೂ ತನ್ನ ಬದುಕಿನ ಅವಧಿಯನ್ನು ಕಳೆದುಕೊಂಡಂತೆ. ಪತಿವ್ರತೆಯೊಬ್ಬಳಿಗೆ ಅವಮಾನ ಮಾಡುವುದೆಂದರೆ ಬದುಕಿನಲ್ಲಿ ಗಂಡಾಂತರವನ್ನು ಆಹ್ವಾನಿಸಿದಂತೆ. ಸುಶೀಲ ಪ್ರಭುಪಾದರು ಹೇಳ್ತಾರೆ ಇಲ್ಲಿ, ಪ್ರಭುಪಾದರು ಬಹಳ ಚೆನ್ನಾಗಿ ಹೇಳೋದು, ನಮ್ಮ ಕಲಿಯುಗದಲ್ಲಿ ಜೀವಾವಧಿ ಯಾಕೆ ಇಷ್ಟು ಕಡಿಮೆ ಆಗಿದೆ, ನಮಗೆ 100 ವರ್ಷಗಳ ಹೆಚ್ಚಿಗಿಂತ ಇಲ್ಲ ನಮ್ಗೆ. ಯಾಕೆ ಅಂದ್ರೆ ಈ 5 ಜೀವಿಗಳ ರಕ್ಷಣೆ ನಡೀತಾ ಇಲ್ಲ. ಸುಶೀಲ ಪ್ರಭುಪಾದರು ಇದು ರಕ್ಷಣೆ, ಬ್ರಾಹ್ಮಣರ ರಕ್ಷಣೆ ನಡೀತಾ ಇಲ್ಲ, ಗೋವುಗಳ ರಕ್ಷಣೆ ನಡೀತಾ ಇಲ್ಲ, ಹೆಂಗಸರ ರಕ್ಷಣೆ ನಡೀತಾ ಇಲ್ಲ, ಮಕ್ಕಳ ರಕ್ಷಣೆ ನಡೀತಾ ಇಲ್ಲ, ವೃದ್ಧರ ರಕ್ಷಣೆ ನಡೀತಾ ಇಲ್ಲ. ಇದ್ಯಾವುದು ರಕ್ಷಣೆ ಇಲ್ಲದೆ ಇರೋದ್ರಿಂದ ಒಂದಿನ ಕಡೆ ಹೇಳ್ತಾರೆ, ಇದೆಲ್ಲ ರಕ್ಷಣೆ ಕೊಟ್ಟರೆ ನಾವು ಟ್ಯಾಕ್ಸ್ ಕೊಡ್ಬೇಕು. ಗೌರ್ಮೆಂಟ್ ಯಾಕೆ ಟ್ಯಾಕ್ಸ್ ಕೊಡ್ಬೇಕು, ಗೌರ್ಮೆಂಟ್ ತೆರಿಗೆ ಯಾಕೆ ಕೊಡ್ಬೇಕು ನಾವು? ಸೊ ಈ 5 ರಕ್ಷಣೆ ಕೊಡ್ಬೇಕು ಅವರು, ಹಾಗಾಗಿ ಅವ್ರು ನಾವು ಇದು ತೆರಿಗೆ ಏನು ಕೊಡ್ಬೇಕು. ಸೊ ಎನಿವೆ ಅವರು ರಕ್ಷಣೆ ಕೊಡದೆ ಯಾಕೆ ಟ್ಯಾಕ್ಸ್ ಕೊಡ್ಬೇಕು? ಎನಿವೆ ಸುಶೀಲ ಪ್ರಭುಪಾದ ಹೇಳ್ತಾರೆ ಈ ಮುಖ್ಯ ಒಂದು ಕಾರಣ ಯಾಕೆ ಅಂದ್ರೆ, ಕೇವಲ ಈ ಒಂದು ಇನ್ನೋಸೆಂಟ್ ಕ್ರೀಚರ್ಸ್ ಇವರಿಗೆ ಒಂದು ನೋವು ಮಾಡೋದ್ರಿಂದಾನೇ, ನಾವು ಇನ್ಸಲ್ಟ್ ಮಾಡೋದ್ರಿಂದಾನೇ ನಮ್ಮ ಜೀವಾವಧಿ ಕಡಿಮೆ ಆಗುತ್ತೆ ಅಂತ ಕೂಡ ಆ ರೀತಿ ಹೇಳ್ತಾರೆ. ಸೊ ಅವ್ರನ್ನ ಕೊಲ್ಲೋದು ಎಲ್ಲಿ ಕಾರಣನೇ ಇಲ್ಲ, ಇದು ಸಂಪೂರ್ಣ ನಿಷಿದ್ಧ ಅಂತ ಹೇಳ್ತಾರೆ. ಮೇಲೆ ಹೇಳಿದ್ರೆ ಮುಗ್ಧ ಜೀವನ ಕೊಲ್ಲುವುದು ಸಂಪೂರ್ಣ ನಿಷಿದ್ಧ. ಇನ್ಸ್ಟೆನ್ಸ್ ಬಂದಿದ್ದು ಅಶ್ವತ್ಥಾಮನದು ಇನ್ಸ್ಟೆನ್ಸ್, ಹಂಗೆ ಕೊಲ್ಲೋದಿಲ್ಲ. ಸೊ ಎನಿವೆ ಇನ್ಸ್ಟೆನ್ಸ್ ಇಂದ ಕೂಡ ಒಂದು ರೀತಿ ಈ ಪರಿಪೂರ್ಣ ದೃಷ್ಟಿಯು ಯಶಸ್ವಿ ಮಾನವತೆಗೆ ಕೊಂಡೊಯ್ಯುವ ಅಂಶಗಳ ಆಧಾರ ಸ್ತಂಭದ ಮೇಲೆ ನಿಂತಿದೆ. ಇದು ನಾಜೂಕಿನ ಬೆಕ್ಕು ನಾಯಿಗಳ ನಾಗರಿಕತೆ ಅಂತೆ ಅಲ್ಲ. ನಾನು ಇಸ್ಕಾನ್ ನಲ್ಲಿ ಹೇಗೆ ನಡೆಯುತ್ತೆ ರಕ್ಷಣೆ, ಇದರ ಅಪ್ಲಿಕೇಶನ್ ಹೇಗೆ ನಾವು ಮಾಡ್ತಾ ಇದ್ದೀವಿ ಅಂತ ಡಿಸ್ಕಸ್ ಮಾಡಿ, ಪ್ರಭುಪಾದರ ಭಾವಾರ್ಥವು 185ಗೆ ಹೇಗೆ ಅವರ ದೇಹ ಮತ್ತು ಇಸ್ಕಾನ್ನ ಒಳನೋಟವನ್ನು ನೀಡುತ್ತದೆ, ಈ 5 ಹೇಗೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ ಇಸ್ಕಾನ್ ನಲ್ಲಿ, ಹೇಗೆ ನಾವು ಅದನ್ನ ಹೇಗೆ ಮಾಡಿಲ್ಲ, ಹೇಗೆ ಮಾಡಬೇಕು, ಎಷ್ಟು ಮಾಡಿದ್ದೇವೆ, ಎಷ್ಟು ಮಟ್ಟಿಗೆ ಮಾಡಿದ್ದೇವೆ ನಾವು ಇಸ್ಕಾನ್ ನಲ್ಲಿ, ನಾವು ಈ ಮಾರ್ಗಸೂಚಿಗಳನ್ನು ಎಷ್ಟು ಪರಿಣಾಮಕಾರಿಯಾಗಿ ಜಾರಿಗೆ ತಂದಿದ್ದೇವೆ. ನಾನು ಡಿವೈಡ್ ಮಾಡ್ತೀನಿ, ಡಿಸ್ಕಸ್ ಮಾಡಿ. ಎಲ್ಲರೂ ಕ್ಲಿಯರ್ ಇದೆ ಅಲ್ಲ ಪ್ರಶ್ನೆ, ಇದರ ಡಿಸ್ಕಷನ್? ಕ್ಲಿಯರ್ ಇದೆ ಪ್ರಭು. ಎಸ್ ಪ್ರಭುಜಿ. ಡಿವೈಡ್ ಮಾಡ್ತೀನಿ ಒಂದು ನಿಮಿಷ. ಓಪನ್ ಆಲ್ ರೂಮ್ಸ್.
ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಅಟೆಂಡೆನ್ಸ್ ಲಿಂಕ್ ಹಾಕಿ ಬಿಡ್ತೀರಾ? ಮತ್ತೆ ಹಾಕ್ತೀರಾ ನೀವು? ಹಾಕ್ಬೋದಾ? ನಂಗೆ ಕಳಿಸ್ಬೇಕಾಗುತ್ತೆ ಪ್ರಭುಜಿ, ನನ್ನ ಹತ್ರ ಇಲ್ಲ. ಎಲ್ಲಿದೆ ನನ್ನ ಹತ್ರ? ಕೇಳ್ಬೇಕಾ ಪ್ರಭುಜಿ? ಕೇಳಿ ನೋಡಿ. ಸರಿ ಪ್ರಭುಜಿ. ಸೊ ಓಕೆ, ಸೊ ಈಗ ಯಾರು ಆಗ್ಲೇ ಡಿಸ್ಕಸ್ ಮಾಡಿದ್ರೆ ಅವ್ರು ಬಿಟ್ಟು ಬೇರೆಯವ್ರಿಗೆ ಚಾನ್ಸ್ ಕೊಡೋಣ ಫಸ್ಟ್, ಆಮೇಲೆ ಮತ್ತೆ ನೀವು ಬೇರೆಯವ್ರನ್ನ ಮಾಡ್ಬೋದು. ಸೊ ಒಂದು ನಿಮಿಷ. ಹರೇ ಕೃಷ್ಣ ಪ್ರಭುಜಿ. ಒಂದು ನಿಮಿಷ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಇಲ್ಲಿ ಇಸ್ಕಾನ್ ಅಲ್ಲಿ ನಮಗೆ 4 ನಿಯಂತ್ರಕ ತತ್ವಗಳ ಕೊಟ್ಟಿದಾರಲ್ಲ ಪ್ರಭುಜಿ, ಅದನ್ನ ಫಾಲೋ ಮಾಡೋದ್ರಿಂದ ಮೊದಲನೇದು ಬ್ರಾಹ್ಮಣ ರಕ್ಷಣೆ ಪ್ರಭುಜಿ. ಬ್ರಾಹ್ಮಣ ರಕ್ಷಣೆ ಹೇಗಾಗುತ್ತೆ ಅಂದ್ರೆ, ಈ ಇಸ್ಕಾನ್ ಹೊಸ ಬ್ರಾಹ್ಮಣನ ಹುಟ್ಟಾಕುತ್ತೆ, ಅದರ ತತ್ವಗಳನ್ನ ಪಾಲಿಸೋದಕ್ಕೆ ಹೇಳುತ್ತೆ. ಅದರಿಂದ ಬ್ರಾಹ್ಮಣರ ರಕ್ಷಣೆ ಆಗುತ್ತೆ ಪ್ರಭುಜಿ. ಆಮೇಲೆ ಅಹಿಂಸೆ ಪಾಲಿಸೋದ್ರಿಂದ ಪ್ರಭುಜಿ ಗೋರಕ್ಷಣೆ ಆಗುತ್ತೆ ಪ್ರಭುಜಿ. ಮತ್ತೆ ಶುಚಿತ್ವ ಅಂತ ಹೇಳಿದ್ರೆ ಸ್ತ್ರೀ ರಕ್ಷಣೆ. ಇಲ್ಲಿ ವರ್ಣ ಸಂಕರ ಆಗೋದಿಲ್ಲ, ಸಮಾಜದಲ್ಲಿ ನೈರ್ಮಲ್ಯ ಉಂಟಾಗೋದಿಲ್ಲ, ಇದರಿಂದ ಸ್ತ್ರೀ ರಕ್ಷಣೆನೂ ಆಗುತ್ತೆ ಪ್ರಭುಜಿ. ಇನ್ನು ಇಸ್ಕಾನ್ ಅಲ್ಲಿ ಹೇಳ್ತಾರೆ, ಒಬ್ಬ ಕೃಷ್ಣ ಕಾನ್ಸಿಯಸ್ ಇಂದ ಮಗುನ್ ಪಡಿಬೇಕಂದ್ರೆ 64 ರೌಂಡ್ ಚಾಂಟಿಂಗ್ ಮಾಡಿ ಒಂದು ಕೃಷ್ಣ ಪ್ರಜ್ಞೆಯ ಮಗುನ್ ಪಡಿಬಹುದು. ಇದರಿಂದ ಶಿಶುಗಳ ಸಂರಕ್ಷಣೆ ಅಂದ್ರೆ ಅಂದ್ರೆ ಸಮಾಜದಲ್ಲಿ ಒಂದು ಒಳ್ಳೆ ಆಧ್ಯಾತ್ಮಿಕ ಜ್ಞಾನ ಸಿಕ್ಕಿ ಆ ಶಿಶು ಸಂರಕ್ಷಣೆ ಆಗುತ್ತೆ ಪ್ರಭುಜಿ. ಈ ರೀತಿ ಶಿಶುವಿನ ಸಂರಕ್ಷಣೆ ಆಗುತ್ತೆ. ಮತ್ತೆ ವೃದ್ಧರ ಸಂರಕ್ಷಣೆಗೆ, ಅವರಿಗೆ ವಯಸ್ಸಾದ್ಮೇಲೆ ಸ್ವಲ್ಪ ಆಧ್ಯಾತ್ಮಿಕ ಕಡೆಗೆ ಒಲವು ಬರ್ಬೋದು, ಆಗ ಅವ್ರಿಗೆ ಕೃಷ್ಣ ಕಾನ್ಸಿಯಸ್ ಕೊಟ್ರೆ ಅಟ್ಲೀಸ್ಟ್ ಪ್ರಭುಜಿ ಅವ್ರಿಗೆ ಪ್ರಾಣಿ ಜನ್ಮ ಬಿಟ್ಟು ಮನುಷ್ಯ ಜನ್ಮ ಆದ್ರೂ ಸಿಗುತ್ತೆ ಪ್ರಭುಜಿ. ಈ ರೀತಿ ವೃದ್ಧರ ಸಂರಕ್ಷಣೆ ಆಗುತ್ತೆ ಪ್ರಭುಜಿ ಇಸ್ಕಾನ್ ಮುಖಾಂತರ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಇಸ್ಕಾನ್ ನ ಪ್ಲಾಟ್ಫಾರ್ಮ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಈ 5 ಜೀವಿಗಳನ್ನು ತುಂಬಾ ಉತ್ತಮವಾಗಿ ನೋಡುತ್ತಾರೆ. ಅಂದ್ರೆ ಯಾವ ಹಿಂಸೆಯೂ ಇಲ್ಲದೆ, ಅಂದ್ರೆ ಬ್ರಾಹ್ಮಣರಿಗೆ ಉತ್ತಮ ಸ್ಥಾನ. ಇಸ್ಕಾನ್ ಪ್ರಭುಪಾದರು ತುಂಬಾ ಕಡೆ ಹೇಳ್ತಾರೆ, ನಾವು ತುಂಬಾ ಬ್ರಾಹ್ಮಣರನ್ನು ನಾವು ಸೃಷ್ಟಿ ಮಾಡ್ಬೇಕಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಈ ಒಂದು ಪ್ರತಿಯೊಬ್ರು ಈ ಒಂದು ಇಸ್ಕಾನ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಭಗವದ್ಗೀತೆ, ಭಾಗವತಮ ಇಂತಾದ ಅನೇಕ ಧರ್ಮ ಗ್ರಂಥಗಳನ್ನು ಓದಿಕೊಂಡು ಅದರಿಂದ
ಜ್ಞಾನ ಪಡೆದು ಅವರು ಇನ್ನೊಬ್ಬರಿಗೆ ಜ್ಞಾನ ಕೊಡ್ತಾರೆ. ಸೊ ಬ್ರಾಹ್ಮಣನ ಮೇನ್ ಕರ್ತವ್ಯ ಏನಂತ ಹೇಳಿದ್ರೆ ಅವರು ಇನ್ನೊಬ್ಬರಿಗೆ ಜ್ಞಾನ ಕೊಡುದು. ಈ ಒಂದು ನಮ್ಮ ಇಸ್ಕಾನ್ ಸಂಸ್ಥೆ ಅದೇ ರೀತಿಯಾಗಿ ಆ ಒಂದು ಇದನ್ನು ಫಾಲೋ ಮಾಡ್ತಾ ಇದೆ. ಅಂದ್ರೆ ಆ ಒಂದು ಪ್ರಭುಪಾದರು ಯಾವ ರೀತಿ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಬ್ರಾಹ್ಮಣರನ್ನು ಸೃಷ್ಟಿ ಮಾಡ್ತಾ ಉಂಟು. ಮತ್ತೆ ನೆಕ್ಸ್ಟ್ ಗೋರಕ್ಷಣೆ ಅಂತ ಹೇಳಿದ್ರೆ ಇಸ್ಕಾನ್ ಹೆಚ್ಚಿನ ಒಂದು ಇಸ್ಕಾನ್ ಒಂದು ದೇವಸ್ಥಾನದಲ್ಲಿ ಯಾವ ರೀತಿ ಅಂದ್ರೆ ಪ್ರತಿಯೊಂದು ದೇವಸ್ಥಾನದಲ್ಲಿ ಒಂದು ಗೋಶಾಲೆ ಎಂಬುದು ಇದ್ದೇ ಇರ್ತದೆ. ಈಗ ಊರ್ ಕಡೆಯಲ್ಲಿ ಆದ್ರೆ ಈ ಒಂದು ತುಂಬಾ ಪ್ರಾಯವಾದ ದನವನ್ನೆಲ್ಲ ಹೀಗೆ ಮೇಲಿಗೆ ಬಿಡ್ತಾರೆ, ಮತ್ತೆ ಯಾರ್ಯಾರು ಅದನ್ನು ವಧಾಗಾರಕ್ಕೆ ಕೊಂಡೋಗಿ ಅದನ್ನು ಹತ್ಯೆ ಮಾಡ್ತಾರೆ. ಬಟ್ ಇಸ್ಕಾನ್ ನ ಗೋಶಾಲೆಯಲ್ಲಿ ಹಾಗೆಲ್ಲ ಆ ಒಂದು ಸಣ್ಣ ಪುಟ್ಟ ಕರುವಿನಿಂದ ಹಿಡಿದು ಎಷ್ಟೋ ಏಜ್ ಆದ್ರೂನು ಅಲ್ಲಿ ಒಳ್ಳೆ ರೀತಿಯಲ್ಲಿ ಸಲಹಿಸ್ತಾರೆ. ಮತ್ತೆ ಅಲ್ಲಿ ಗೋಗಳಿಂದ ಬಂದ ಎಲ್ಲ ಆ ಗೋಗಳ ಉತ್ಪನ್ನಗಳನ್ನು ಭಗವಂತನ ಒಂದು ನೈವೇದ್ಯಕ್ಕೆ ಉಪಯೋಗಿಸ್ತಾರೆ. ಇದು ಒಂದು ಹೇಳ್ಬೋದು ಗೋರಕ್ಷಣೆ. ನೆಕ್ಸ್ಟ್ ಮೂರನೆಯದಂತ ಹೇಳಿದ್ರೆ ಸ್ತ್ರೀಯರಿಗೆ ರಕ್ಷಣೆ ಅಂತ ಹೇಳಿದ್ರು. ಇಸ್ಕಾನ್ ನಲ್ಲಿ ಮಾತಾಜಿ ಅವರು ಈಗ ಹೇಳಿದ್ರು ಅಂದ್ರೆ ಇಲ್ಲಿರುವ ಸ್ತ್ರೀಯರಿಗೆ ಅಂದ್ರೆ ನೆಮ್ಮದಿ ಶಾಂತಿಯನ್ನು ಕ್ರಿಯೇಟ್ ಮಾಡ್ತಾರೆ. ಯಾವ ರೀತಿ ಅಂತ ಹೇಳಿ ಅವರಿಗೆ ಇಸ್ಕಾನ್ ನ ಎಲ್ಲ ತತ್ವಗಳು ಗೊತ್ತಿರುತ್ತೆ, ಯಾವ ರೀತಿ ಒಂದು ಪಾಲಿಸ್ತಾ ಇರ್ಬೇಕು, ಸಂಸ್ಕಾರ ಎಲ್ಲ ಇಸ್ಕಾನ್ ನಲ್ಲಿಯೇ ತಿಳಿಸಿಕೊಡ್ತಾರೆ. ಅಂದ್ರೆ ಅವರಲ್ಲಿ ಮತ್ತೆ ಹುಟ್ಟುವ ಸಂತಾನಗಳು ಕೂಡ ಅದು ಕೃಷ್ಣ ಕಾನ್ಶಿಯಸ್ ಮಕ್ಕಳಿಗೆ ಅಂತ ಒಂದು ಕೃಷ್ಣ ಪ್ರಜ್ಞೆಯ ಮಕ್ಕಳನ್ನೇ ಅವರು ಹುಟ್ಟು ಹಾಕ್ತಾರೆ. ಅದು ತುಂಬಾ ಮುಂದಿನ ಈ ಇಸ್ಕಾನ್ ಸಂಸ್ಥೆಯನ್ನು ಬೆಳೆಸಿಕೊಂಡು ಹೋಗುತ್ತೆ. ನೆಕ್ಸ್ಟ್ ಶಿಶು ರಕ್ಷಣೆ ಅಂತ ಹೇಳಿದ್ರೆ ಇಸ್ಕಾನ್ ಈ ಒಂದು ಇಸ್ಕಾನ್ ಅಲ್ಲಿ ಈ ಸಣ್ಣ ಮಕ್ಕಳಿಗೆ ಅಂದ್ರೆ ಹುಟ್ಟುವ ಮೊದಲೇ ಅಂದ್ರೆ ಗರ್ಭಧಾನ ಸಂಸ್ಕಾರ ಮಾಡಿಯೇ ಆ ಮಕ್ಕಳು ಅವರಿಗೆ ಹುಟ್ಟು ಸಿಗುತ್ತೆ. ಸೊ ಆವಾಗ ಅವರು ತುಂಬಾ ಒಂದು ಜ್ಞಾನವಂತ ಆ ಒಂದು ಧರ್ಮದ ಬಗ್ಗೆ ತುಂಬಾ ಅವರಿಗೆ ಜ್ಞಾನ ಇರುತ್ತೆ. ಮತ್ತೆ ಇನ್ನೊಂದಂತ ಹೇಳಿದ್ರೆ ಹೆಚ್ಚಿನ ಇಸ್ಕಾನ್ ಸಂಸ್ಥೆಗಳಲ್ಲಿ ಒಂದು ಗುರುಕುಲವನ್ನು ಇದು ಮಾಡಿರ್ತಾರೆ. ಆ ಒಂದು ನಾವು ಈಗ ಮೆಟೀರಿಯಲ್ ವರ್ಲ್ಡ್ ಅಲ್ಲಾದ್ರೆ ನಾವು ಯಾವ ಈ ಭೌತಿಕ ಜ್ಞಾನಕ್ಕೆ ನಾವು ಶಾಲೆಗೆ ಕಳಿಸ್ತೇವೆ. ಬಟ್ ಇಸ್ಕಾನ್ ನ ಹೆಚ್ಚಿನ ಕಡೆ ಕೆಲವು ಕಡೆ ಈ ಒಂದು ಆಧ್ಯಾತ್ಮಿಕ ಜ್ಞಾನಕ್ಕಾಗಿಯೇ ಗುರುಕುಲವನ್ನು ಕಟ್ಟಿಸ್ತಾರೆ. ಅಲ್ಲಿ ಮಕ್ಕಳು ಆ ಶಾಲೆಗೆ ಹೋಗಿ ಜ್ಞಾನ ಸಂಪಾದನೆ ಮಾಡಿ ಮುಂದಕ್ಕೆ ಅವರು ಬ್ರಾಹ್ಮಣರಾಗಿ ಮತ್ತೆ ಇನ್ನೊಬ್ಬರಿಗೆ ಜ್ಞಾನ ಕೊಡ್ತಾರೆ. ಮತ್ತೆ ವೃದ್ಧರ ಸಂರಕ್ಷಣೆ ಅಂತ ಹೇಳಿದ್ರೆ ಇದು ವೃದ್ಧರಿಗೆ ಇಸ್ಕಾನ್ ಅಲ್ಲಿ ಈಗ ಹೆಚ್ಚಿನ ಕಡೆ ಸುಮಾರು ವೃದ್ಧ ಸನ್ಯಾಸಿಗಳಾಗ್ಲಿ ಸಾಧುಗಳಾಗ್ಲಿ ತುಂಬಾ ಮಂದಿ ಇರ್ತಾರೆ. ಅವರು ತುಂಬಾ ಅಂದ್ರೆ ಮೊದಲು ಅವರು ಬ್ರಾಹ್ಮಣರಾಗಿ ಎಲ್ಲ ತುಂಬಾ ಏಜ್ ಆದ ನಂತರ ಅವರಿಗೆ ನಿಸ್ಸಹಾಯಕರ ಆದ್ರೂ ಆ ಒಂದು ಪ್ರೀಚಿಂಗ್ ಎಲ್ಲ ಆಗದಿದ್ರು ಸಹ ದೇವಸ್ಥಾನದಲ್ಲಿ ಇದ್ದುಕೊಂಡೇ ಅವರು ತುಂಬಾ ಇದು ಬ್ರಾಹ್ಮಣರ ಕೆಲಸವನ್ನು ಪ್ರೀಚಿಂಗ್ ಇನ್ನೊಂದು ತುಂಬಾ ಕೆಲಸ ಮಾಡಿರ್ತಾರೆ. ತುಂಬಾ ಈ ಒಂದು 5 ಜೀವಿಗಳಿಗೆ ಇಸ್ಕಾನ್ ಸಂಸ್ಥೆಯಲ್ಲಿ ತುಂಬಾ ರಕ್ಷಣೆ ಸಿಗುತ್ತದೆ ಅಂತ ಹೇಳ್ಬೋದು. ಹರೇ ಕೃಷ್ಣ ಬಾಬುಜಿ, ಧನ್ಯವಾದಗಳು. ಧನ್ಯವಾದಗಳು. ಸೊ ಗುರುಕುಲ ಅದೆಲ್ಲ ಹೇಳಿದ್ರಿ ನೀವು, ಮತ್ತೆ ಗೋಶಾಲೆ, ಮತ್ತೆ ಬ್ರಾಹ್ಮಣ ಅಂದ್ರೆ ಪ್ರಚಾರ ಮಾಡಬೇಕು. ಸೊ ಅದು ಟ್ರೈನಿಂಗ್ ಇದೆ ಇಲ್ಲಿ. ಎಸ್ ಮಾತಾಜಿ. ಮತ್ತೆ ಇನ್ಯಾರು ಮಿಸ್ ಆಗಿಲ್ಲ ಅವಾಗಲೇ ಪಾಯಿಂಟ್ ಆಡ್ ಮಾಡ್ಬೋದಾ ಪ್ರಭುಜಿ? ನೆಕ್ಸ್ಟ್ ಮಾಡಿ ಮಾತಾಡಿ. 1 ನಿಮಿಷ. ಇನ್ಯಾರು ಅವಾಗಲೇ ಆನ್ಸರ್ ಮಾಡ್ಲಿಲ್ಲ, ಆಗಲೇ ಪ್ರೆಸೆಂಟ್ ಮಾಡಲಿಲ್ಲ, ಅವ್ರು ಯಾರಾದ್ರೂ ಮಾಡಿ ಫಸ್ಟ್. ಸೊ ಮುರಾರಿ ಮುನೀಶ್ವರ್ ನೀವು ಆಗ್ಲೇ ಹೇಳಿರ್ಲಿಲ್ಲ, ನೀವು ಹೇಳಿ ಮತ್ತೆ. ಹರೇ ಕೃಷ್ಣ ಪ್ರಭು ಎಲ್ಲಾ ಪಾಯಿಂಟ್ಸ್ ಹೇಳಿದ್ದಾರೆ. ಬಟ್ ಒಂದು ಪಾಯಿಂಟ್ಸ್ ಹೇಳಕ್ ಇಷ್ಟಪಡ್ತೀನಿ ಪ್ರಭು. ಈ ಸ್ತ್ರೀ ರಕ್ಷಣೆಗೆ ನಮ್ಮ ಇಸ್ಕಾನ್ ಅಲ್ಲಿ ಯಾವ ಧರ್ಮದಲ್ಲಿ ನಾವು ಆ ಒಂದು ಸ್ಥಾನ ಕೊಟ್ಟಿಲ್ಲ. ಬಟ್ ಪ್ರಭುಪಾದರು ಅವ್ರಿಗೋಸ್ಕರ ಒಂದು ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಇಸ್ಕಾನ್ ಅಲ್ಲಿ ಅವ್ರನ್ನು ಕೂಡ ಪೂಜೆ ಮಾಡ್ಲಿಕ್ಕೆ ಅಲೋ ಮಾಡಿದ್ದಾರೆ ಪ್ರಭುಜಿ ಪ್ರಭುಪಾದರು. ನಮ್ಮ ಇಸ್ಕಾನ್ ಟೆಂಪಲ್ ಅಲ್ಲಿ ಪೂಜೆಗೆ ಅಲೋ ಮಾಡ್ತಾರೆ. ಮತ್ತೆ ಉದಾಹರಣೆಗೆ ನಮ್ಮ ಇಸ್ಕಾನ್ ಅಲ್ಲಿ ಸ್ತ್ರೀ ರಕ್ಷಣೆ ಹೇಗಿದೆ ಅಂದ್ರೆ ನಮ್ಮ ಮಂಗಳೂರು ಟೆಂಪಲ್ ಅಲ್ಲಿ ನೋಡಿದ್ರೆ 90 ಭಾಗ ಎಲ್ಲ ಮಾತಾಜಿಗಳೇ ಡಿವೋಟೀಸ್ ಇರ್ತಾರೆ, 10% ಅಷ್ಟೇ ಪ್ರಭುಜಿ ಡಿವೋಟಿ ಇದ್ದಾರೆ. ಸೊ ಇದೊಂದು ಪಾಯಿಂಟ್ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಪ್ರಭುಜಿ. ಜನರಲಿ ಪ್ರಭುಪಾದ ಹೇಳಿದ್ದಾರೆ ಹಿಂದಿನ ಪರ್ಪಾಟ್ ಅಲ್ಲಿ. ಸೊ ಅವರು ಸಿಂಪಲ್ ನೇಚರ್ ಇರೋದ್ರಿಂದ ಹೆಚ್ಚು ಧಾರ್ಮಿಕ ಇದರಲ್ಲಿ ಅವರೇ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಅರ್ಥದಲ್ಲಿ ಪ್ರಭುಪಾದ ಹೇಳ್ತಾರೆ ಅಲ್ಲಿ. ಹೌದು. ಸೊ ಮತ್ತೆ ಪ್ರಭುಜಿ ಒಂದು ಪಾಯಿಂಟ್ ಆಡ್ ಮಾಡ್ಬೋದಲ್ಲ ಪ್ರಭುಜಿ? ಇಸ್ಕಾನ್ ಸಂಸ್ಥೆಯಲ್ಲಿ ಮಾತ್ರ ಈ 4 ನಿಯಂತ್ರಕ ತತ್ವಗಳನ್ನು ಅನುಸರಿಸುವಂತದ್ದು ಹೇಳಿ, ಅದು ಕೂಡ ಈ ರಕ್ಷಣೆಗೆ ಬೇಕಾಗ್ತದೆ. ಅದರಿಂದ ಈ 4 ನಿಯಮಗಳಿರೋದ್ರಿಂದ ಆಗ್ಲೇ ಹೇಳಿದ್ರು ಮಾತಾಜಿಯವರು, ಅದು ಬ್ರಾಹ್ಮಣತ್ವ ಬೆಳೆದಿಕ್ಕೆ ಸಾಧ್ಯ ಆಗುತ್ತೆ. ಪಾಪರಹಿತ ಜೀವ ಆ ರೀತಿ. ಹರೇ ಕೃಷ್ಣ ಪ್ರಭುಜಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವೆಲ್ಲ ಬೇರೆ ನಮ್ಮ ನಾರ್ಮಲ್ ಜನರಿಗೆ ಬರುತ್ತೆ. ಆದ್ರೆ ಇಸ್ಕಾನ್ ನಲ್ಲಿ
ಇದನ್ನೆಲ್ಲನೂ ಒಂದೇ ರೀತಿ ತಗೊಂತಾರೆ. ಬ್ರಾಹ್ಮಣ ಆದ್ರೂ, ಶೂದ್ರ ಆದ್ರೂ, ಕ್ಷತ್ರಿಯ ಆದ್ರೂ, ವೈಶ್ಯ ಆದ್ರೂನು ಎಲ್ಲ ಕೃಷ್ಣನ್ ಸೇವೆಗೇನೆ ಯೂಸ್ ಮಾಡೋ ತರ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಪ್ರಭುಪಾದರು ಇಸ್ಕಾನ್ ನಲ್ಲಿ. ಹಾಗಾಗಿ ನಾವು ಗುರುಕುಲದಲ್ಲಿ ಸೇರಿಸಿ ಎಲ್ಲಾ ಸಂಸ್ಕಾರ ಕಲ್ಸ್ಕೊಡೋದ್ರಿಂದ ಯಾವ ರೀತಿನಾದ್ರೂ ಸೇವೆ, ಒಟ್ಟಲ್ಲಿ ಮೇನ್ ಸೇವೆ ಮುಖ್ಯ. ಯಾವ ರೀತಿನಾದ್ರೂ ಸೇವೆ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಂಡು ಅವರು ಎಲ್ಲಾ ರೀತಿಲೂ ಭಗವಂತಂಗೆ ಸೇವೆ ಮಾಡ್ತಾರೆ ಅನ್ನೋದನ್ನ ನಾವು ಕೃಷ್ಣ ಕಲ್ತ್ಕೊಂಡು. ಸೆಂಟರ್ ಆಗಿ ಇದನ್ನ ದೈವಿ ವರ್ಣಾಶ್ರಮ ಅಂತ ಹೇಳ್ತಾರೆ. ಪರ್ಟಿಕ್ಯುಲರ್ ದೈವಿ ವರ್ಣಾಶ್ರಮ. ಸಾಧಾರಣ ಸುಮ್ಮನೆ ವರ್ಣಾಶ್ರಮದಲ್ಲಿ ಹೆಚ್ಚು ಕಡಿಮೆ ತುಂಬಾ ನಿಯಮಗಳೇ ಆಗುತ್ತೆ. ನಮ್ದು ಆ ತರ ಅಲ್ಲ. ಒಂದು ಮುಖ್ಯವಾಗಿ ಕೃಷ್ಣ ಸೇವೆ ಮಾಡೋದು, ಕೃಷ್ಣ ಕೇಂದ್ರನಾಗಿ ಅದೇ 4 ರೀತಿನಲ್ಲೂ ಸೇವೆ ಮಾಡ್ಬೋದು. ಬ್ರಾಹ್ಮಣ ಹಾಗೂ ಸೇವೆ ಮಾಡ್ಬೋದು, ಕ್ಷತ್ರಿಯ, ವೈಶ್ಯ, ಶೂದ್ರ 4 ರೀತಿನಲ್ಲೂ ನಾವು ಸೇವೆ ಮಾಡ್ತೀವಿ. ಅದ್ರಿಂದ ಯಾವ್ದನ್ನು ಕಡೆಗಾಣಿಸಲ್ಲ, ಎಲ್ಲ ಉನ್ನತ ಮಟ್ಟದೆ ಅಂತ ತಿಳ್ಕೊಳ್ಳೋದು ದೊಡ್ಡ ಗುಣನ ನಾವು ಕಲ್ತ್ಕೊಂಡಿದೀವಿ. ಮತ್ತೆ ನೀವೇನ್ ಹೇಳ್ಬೇಕು ಅನ್ಕೊಂಡ್ರ ಹೇಳಿ ಅಂತ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಇಲ್ಲಿ ಬ್ರಾಹ್ಮಣರು ಅಂತಂದ್ರೆ ಇಸ್ಕಾನಿಂದಾನೇ ಗೊತ್ತಾಯ್ತು ಯಾರು ನಿಜವಾದ ಬ್ರಾಹ್ಮಣರು ಅನ್ನೋಂಥದ್ದನ್ನ ಇವತ್ತು ತೋರಿಸ್ಕೊಡ್ತಿದ್ದಾರೆ. ನಾವೆಲ್ಲ ಮೊದಲು ಏನ್ ಅನ್ಕೊಂಡಿದ್ವಿ ಅಂದ್ರೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರೋಂಥವ್ರಿಗೆ ಅದು ಬ್ರಾಹ್ಮಣ ಅನ್ನೋಂಥದ್ದು ಬರುತ್ತೆ ಅನ್ನೋದು. ಬಟ್ ಇಸ್ಕಾನಿಗೆ ಬಂದ್ಮೇಲೆ ಗೊತ್ತಾಯ್ತು ಯಾರು ಬ್ರಾಹ್ಮಣ ಬಂಧು ಅಂದ್ರೆ ಏನೋ, ದ್ವಿಜ ಬಂಧು ಅಂದ್ರೆ ಏನೋ, ಅದನ್ನೆಲ್ಲ ಜ್ಞಾನವನ್ನೆಲ್ಲ ನಾಲೆಜ್ ಅನ್ನ ಕೊಡ್ತಾ ಇರೋಂಥದ್ದು ಇಸ್ಕಾನ್ ಅನ್ನೋಂಥದ್ದು ನಮ್ಗೆ ಅರ್ಥವಾಗ್ತಾ ಇದೆ. ನಂತರ ಗೋರಕ್ಷಣೆಯಲ್ಲಿ ಬಂದಾಗ ಈಗಿರುವಂತಹ ಹಸುಗಳಲ್ಲಿ ಏನ್ ಸಿಗ್ತಾ ಇದೆ ಹಾಲು, ಅದೆಲ್ಲ ವಿಷದ ಹಾಲು ಅನ್ನುವಂಥದ್ದು ತಿಳ್ಕೊಂಡಿದ್ದೆ ಇಸ್ಕಾನ್ ಅವರಿಂದ. ಮತ್ತೆ ಉತ್ತಮವಾದಂತಹ ಒಂದು ಹಾಲಿನ ಉತ್ಪಾದನೆಗಳನ್ನ ಕೊಟ್ಬಿಟ್ಟು, ಅಂದ್ರೆ ಮಾಯಾಪುರ ಇರ್ಬೋದು, ಬೇರೆ ಬೇರೆ ವೃಂದಾವನ ಧಾಮ ಇರ್ಬಹುದು, ಆ ಕಡೆಯಿಂದ ಸಾಕಷ್ಟು ತುಪ್ಪ ಇರಬಹುದು, ನಾವೇನಾದ್ರು ಕೊಂಡ್ಕೋಬೇಕಾದ್ರೆ ಪ್ಯೂರ್ ಆಗಿ ಸಿಗುತ್ತೆ. ಮತ್ತೆ ಸೆಂಟರ್ಗಳಲ್ಲೂ ಕೂಡ ಹರಣಿ ಮಾತಾಜಿ ಹೇಳ್ತಾ ಇದ್ರು, ಕೆಲವೊಂದು ದೇವಸ್ಥಾನಗಳಲ್ಲಿ ಗೋಶಾಲೆಗಳನ್ನ ಕಟ್ಟಿರ್ತಾರೆ, ಅಲ್ಲೂ ಕೂಡ ಹಾಲಿನ ಉತ್ಪನ್ನಗಳು, ಉತ್ತಮ ಗುಣಮಟ್ಟದ ಒಂದು ಪದಾರ್ಥಗಳು ಸಿಗೋದಕ್ಕೆ ನಮ್ಗೆ ಅವಕಾಶ ಆಗ್ತಾ ಇದೆ. ಮತ್ತೆ ಒಳ್ಳೆ ತಳಿಯ ಹಸುಗಳು ಏನು ಅನ್ನೋದನ್ನ ಅರ್ಥ ಮಾಡಿಸಿದ್ದಾರೆ ಇಸ್ಕಾನ್ ಅವರು ಅಂತ ನಮ್ಗೆ ಹೇಳ್ಬೋದು. ಇನ್ನ ಸ್ತ್ರೀ ರಕ್ಷಣೆಯಲ್ಲಿ ಮೊದಲು ಪಿಲ್ಲರ್ ಮನೆಯಲ್ಲಿ ಯಾರು ಅಂದ್ರೆ ಆ ಸ್ತ್ರೀಯರು ಆಗಿರ್ತಾರೆ. ಯಾಕಂದ್ರೆ ಮನೆಯಲ್ಲಿ ಅಡಿಗೆ ಮಾಡೋದ್ರಿಂದ ಹಿಡಿದು, ಮಕ್ಕಳಿಗೆ ಜ್ಞಾನವನ್ನ ಕೊಡೋದ್ರಿಂದ ಹಿಡಿದು, ಮನೆಯನ್ನ ನಿಭಾಯಿಸುವಂತದ್ದು ಪ್ರತಿಯೊಂದು ಕೂಡ ಸ್ತ್ರೀಯರೇ ಆಗಿರೋದ್ರಿಂದ ಅವ್ರಿಗೆ ಒಳ್ಳೆ ಉತ್ತಮವಾದಂತಹ ಸ್ಥಾನವನ್ನ ಇವತ್ತು ಇಸ್ಕಾನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ಮನೆಯನ್ನ ನಿರ್ವಹಿಸೋದ್ರಲ್ಲಿ ಅವಳು ಎಲ್ಲಾದ್ರಲ್ಲೂ ಕೂಡ ಆ ಒಂದು ಶಾಂತಿಯನ್ನ ಕಳ್ಕೊಂಡಿದ್ರು ಕೂಡ ಆ ಭಕ್ತಿಯನ್ನ ಮಾಡಿ, ಆ ಎಂತ ಒಂದು ಸಮಸ್ಯೆ ಬಂದ್ರು ಕೂಡ ಆ ಶಾಂತಿಯನ್ನ ಪಡ್ಕೊಳ್ಳೋದಕ್ಕೆ, ಎಲ್ಲವನ್ನು ಎದುರಿಸೋದಕ್ಕೆ ಇವತ್ತು ನಮ್ಗೆ ಇಸ್ಕಾನ್ ಅವಕಾಶವನ್ನ ಕೊಡ್ತಿದೆ. ಆ ಭಕ್ತಿಯ ಮೂಲಕ ಧೈರ್ಯವನ್ನ ತಂದುಕೊಳ್ತಾ ಇದೆ. ಅದರಿಂದ ಅವಳು ಶಾಂತಿಯಿಂದ ಇರಬಹುದು ಅನ್ನೋಂಥದ್ದನ್ನು ಕೂಡ ನಾವು ಫೀಲ್ ಮಾಡ್ತಿದ್ವಿ. ಇನ್ನ ಶಿಶು ರಕ್ಷಣೆ ಅಂತ ಹೇಳಿದ್ರೆ ಗರ್ಭದಾನ ಸಂಸ್ಕಾರದಿಂದ ಹಿಡಿದು ಮಕ್ಕಳನ್ನ ಯಾಕೆ ಪಡಿತೀವಿ ಫಸ್ಟ್ ಆಫ್ ಆಲ್ ಅಂತ ಕ್ವಶನ್ ಮಾಡ್ಕೊಂಡ್ರೆ, ಅವ್ರಿಗೆ ಮತ್ತೆ ಇನ್ನೊಂದು ಹೊಟ್ಟೆಯಲ್ಲಿ, ಇನ್ನೊಂದು ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಲಿಕ್ಕೆ ಅವಕಾಶವನ್ನ ಕೊಡಬಾರ್ದು. ಯಾಕಂದ್ರೆ ಫಸ್ಟ್ ಸಂಸ್ಕಾರದಿಂದಲೇ ಆ ಮಗುವಿಗೆ ಆ ಕೃಷ್ಣ ಜ್ಞಾನವನ್ನ ಕೊಟ್ಟು, ನಾವು ಹುಟ್ಟಿರುವಂತದ್ದು ಭಗವಂತನ ಸೇವೆಗೆ ಅನ್ನುವಂಥದ್ದನ್ನ ಆ ಒಂದು ಬೇಸಿಕ್ ಇಂದನೇ ಆ ಮಗು ಕಲಿಸೋದ್ರಿಂದ ಆ ಮಗು ಮತ್ತೆ ಇನ್ನೊಬ್ಬರ ಹೊಟ್ಟೆಯಲ್ಲಿ ಹುಟ್ಟೋದಕ್ಕೆ ಅವಕಾಶ ಇರಲ್ಲ. ಅಂದ್ರೆ ಅಲ್ಲಿಂದನೇ ಜ್ಞಾನ ಸಂಪಾದನೆಯನ್ನ ಮಾಡ್ಕೋಬಹುದು ಅಂತಾನು ಹೇಳ್ಬಹುದು. ಇನ್ನು ವೃದ್ಧರ ಸಂರಕ್ಷಣೆ ಅಂತಂದ್ರೆ ಆಲ್ಮೋಸ್ಟ್ ನಮ್ಮ ಭಾಗವತಂ ಕ್ಲಾಸ್ ಅಲ್ಲಿ ಇರುವಂತವರೆಲ್ಲರೂ ಕೂಡ ಸ್ವಲ್ಪ ಏಜ್ ಆದವ್ರಂತ ಹೇಳ್ಬಹುದು. ಈ ಸಮಯದಲ್ಲಿ ಅವ್ರಿಗೆ ಭಗವದ್ಗೀತೆ, ಭಾಗವತಂ ಕ್ಲಾಸಸ್ ಎಲ್ಲ ತುಂಬಾ ಹೆಲ್ಪ್ ಆಗ್ತಾರೋದ್ರಿಂದ ಅವರು ಉನ್ನತ ಮಟ್ಟದ ಒಂದು ಜೀವನವನ್ನ ನೆಕ್ಸ್ಟ್ ಲೈಫ್ ಅಲ್ಲಿ ಇರ್ಬೋದು, ಅಥವಾ ಅವರ ಪ್ರಯತ್ನದಲ್ಲಿ ಒಂದು ಒಳ್ಳೆ ಲೈಫ್ ಅನ್ನ ಪಡ್ಕೊಳ್ಳೋದ್ರಲ್ಲಿ ಸಂಶಯವೇ ಇಲ್ಲ ಅನ್ನುವಂಥದ್ದನ್ನ ಇಸ್ಕಾನಿಂದ ನಾವು ನೇರವಾಗಿ ತಿಳ್ಕೊತಾ ಇದೀವಿ ಪ್ರಭುಜಿ. ಸೊ ಇದು ಸೇರಿಸ್ಕೊಳ್ತೀವಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇನ್ಯಾರು ಮುದ್ದುಮಾಯಿ ಕೃಷ್ಣಕಾಂತ್ ಮಾತಾಜಿ, ನೀವೇನೋ ಹೇಳ್ಬೇಕು ಬಯಸಿದಾರಾ? ಪ್ರಭುಜಿ ಹರೇ ಕೃಷ್ಣ. ಎಲ್ಲ ಪಾಯಿಂಟ್ ಹೇಳಿದ್ದಾರೆ. ಆದ್ರೆ ಇದರಲ್ಲಿ ಒಂದಂದ್ರೆ ಇಲ್ಲಿ ಮಕ್ಕಳ ಅಥವಾ ಶಿಶು ರಕ್ಷಣೆ, ಇದರಲ್ಲಿ ಒಂದ್ ಪಾಯಿಂಟ್ ಅಂತಂದ್ರೆ ಇಲ್ಲಿ ಆಧ್ಯಾತ್ಮಿಕ ಕುಟುಂಬ ಕಲ್ಯಾಣ ಯೋಜನೆ ಅದನ್ನ ಇಸ್ಕಾನ್ ಫಾಲೋ ಮಾಡ್ತಾ ಇದೆ. ಸೊ ಇದರಿಂದ ಭ್ರೂಣ ಹತ್ಯೆ ಆಗೋದು ಕಡಿಮೆ ಆಗುತ್ತೆ. ಯಾಕಂತಂದ್ರೆ ಆಧ್ಯಾತ್ಮಿಕ ಕುಟುಂಬ ಕಲ್ಯಾಣ ಅಂದ್ರೆ ಗರ್ಭಧಾನ ಸಂಸ್ಕಾರ ಮಾಡಿ ಕೇವಲ ಕೃಷ್ಣ ಪ್ರಜ್ಞಾವಂತ ಮಕ್ಕಳನ್ನ ಪಡಿಲಿಕ್ಕಾಗಿ ಇದನ್ನ ಒಂದು ಉಪಯೋಗಿಸ್ಕೊಳ್ಬೇಕು. ಆ ರೀತಿಯಿಂದ ಇದನ್ನ ಮಾಡಿರೋದ್ರಿಂದ ಇಲ್ಲಿ ಭ್ರೂಣ ಹತ್ಯೆ ಈಗ ಯಥೇಚ್ಛವಾಗಿ ತುಂಬಾ ನಡೀತಾ ಇದೆ ದೇಶದಾದ್ಯಂತ. ಸೊ ಅದು ಕೂಡ ತುಂಬಾ ಆಗಿ ಆ ಮಕ್ಕಳಿಗೆ ಅದನ್ನ ಭ್ರೂಣ ಹತ್ಯೆ ತಪ್ಪಿಸಿದಂಗಾಗತ್ತೆ. ಮತ್ತೆ ಎರಡನೇದು, ಮಕ್ಕಳಲ್ಲಿ ಅವರಿಗೆ ಶಾಲೆಗಳಲ್ಲಿ ಮತ್ತೆ ಅವರ ಹಾಸ್ಟೆಲ್ಗಳಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇಸ್ಕಾನ್ ಅವರು
ಅವರಿಗೆ ಕೃಷ್ಣ ಪ್ರಜ್ಞೆಯನ್ನ ಹಂಚುತ್ತಾ ಇದ್ದಾರೆ. ಇದೆಲ್ಲ ಕೆಲವು ನಾನು ಇದು ಅಂದ್ರೆ ಯಾರು ಹೇಳಿರದೆ ಇರ್ತಕ್ಕಂಥ ಪಾಯಿಂಟ್ಗಳನ್ನ ಇಲ್ಲಿ ಆಡ್ ಮಾಡ್ತಾ ಇದ್ದೇನೆ. ಮತ್ತೆ ಇಸ್ಕಾನ್ ಸಂಸ್ಥೆ ಪ್ರಭುಪಾದರು ಕಂಡ ಹಾಗೆ ಇಲ್ಲಿ ಅಂದ್ರೆ ಕಲವು ಶೂದ್ರ ಸಂಭವ ಅಂತ ಹೇಳ್ತಾರೆ. ಇಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ಪಂಚಮ ಶೂದ್ರರು ಅಂತ ಪ್ರಭುಪಾದರು ಅನೇಕ ಕಡೆಗಳಲ್ಲಿ ಹೇಳಿದ್ದಾರೆ. ಬ್ರಾಹ್ಮಣತ್ವೇ ಇಲ್ಲ. ಸೊ ಅದಕ್ಕಾಗಿ ಈಗ ಬ್ರಾಹ್ಮಣರನ್ನ ಸೃಷ್ಟಿ ಮಾಡಬೇಕಾಗಿದೆ. ಸೊ ಹಾಗಾಗಿ ಅವರು ಇಲ್ಲಿ ಕೃಷ್ಣ ಪ್ರಜ್ಞೆ ಎಲ್ಲರಿಗೂ ಕೂಡ, ಕೃಷ್ಣ ಪ್ರಜ್ಞೆಯಲ್ಲಿ ಯಾವ ದೇಶ ಅಥವಾ ಯಾವ ಜನಾಂಗ ಯಾವ ಧರ್ಮ ಇದು ಇಲ್ಲ. ಕೃಷ್ಣ ಪ್ರಜ್ಞೆಯನ್ನು ಎಲ್ಲರಿಗೂ ಹಂಚಬೇಕು, ಎಲ್ಲರನ್ನು ಬ್ರಾಹ್ಮಣರಾಗಿ ವೈಷ್ಣವತ್ವಕ್ಕೆ ಏರಿಸಬೇಕು. ಇದು ಇದು ಮೂಲ ತತ್ವ. ಇದು ಶ್ರೀ ಚೈತನ್ಯ ಮಹಾಪ್ರಭುಗಳ ತತ್ವವನ್ನ ಶ್ರೀಲ ಪ್ರಭುಪಾದರು ಅವರ ಗುರುಗಳ ಮುಖಾಂತರ ಎಲ್ಲ ಕಡೆಗೆ ಹರಡಿ ಅನೇಕ ಪಾಶ್ಚಿಮಾತ್ಯ ದೇಶಗಳಲ್ಲಿ ಎಲ್ಲರನ್ನು ಕೂಡ ವೈಷ್ಣವರನ್ನಾಗಿ ಮಾಡಿದ್ದಾರೆ. ಎಷ್ಟು ಅವರ 4 ನಿಯಂತ್ರಕ ತತ್ವಗಳನ್ನು ತುಂಬಾ ಪಾಲಿಸದೆ ತುಂಬಾ ಇದನ್ನ ಪತನ ಹೊಂದಿದವರನ್ನು ಕೂಡ ಅವರು ಶುದ್ಧ ಭಕ್ತರನ್ನಾಗಿ ಮತ್ತೆ ವೈಷ್ಣವರನ್ನಾಗಿ ಮಾಡಿದ್ದಾರೆ. ಸೊ ಇದಿಷ್ಟು ಪಾಯಿಂಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಭುಜಿ. ಬೇರೆ ಎಲ್ಲ ಪಾಯಿಂಟ್ ಕವರ್ ಆಗಿದೆ. ಹರೇ ಕೃಷ್ಣ ಪ್ರಭು. ಧನ್ಯವಾದ. ಸೊ ಮಕ್ಕಳ ಪ್ರೊಟೆಕ್ಷನ್ ಅಂದ್ರೆ ಮಾತಾಜಿ ಅದು ಕೂಡ ಅವರಿಗೆ ಸ್ಪಿರಿಚುವಲ್ ಫ್ಯಾಮಿಲಿ ಪ್ಲಾನಿಂಗ್. ಸೊ ಆತರ ರೀತಿ ಪ್ರಭುಜಿ ಅದು ಯಾಕಂದ್ರೆ ನಾವು ಆಸ್ ಅ ಗೈನಕಾಲಜಿಸ್ಟ್ I have been practicing for 30 years and I have seen all these type of MTPs. That's why I had to speak on these, Prabhuji. ಆಮೇಲೆ ಮಕ್ಕಳಿಗೆ ಇವಾಗ ಸ್ಕೂಲ್ ಪ್ರೀಚಿಂಗ್, ಕಾಲೇಜ್ ಪ್ರೀಚಿಂಗ್ ಆ ರೀತಿಯ ಮೂಲಕ ಕೂಡ ಮಕ್ಕಳ ಪ್ರೊಟೆಕ್ಷನ್ ಅವರು ಕೊಡ್ತಾ ಇದ್ದೀವಿ ಅಂತಾನೆ ಹೇಳ್ಬೋದು. ಸೊ ಅಂಡ್ ಬೇರೆ ಡಿವೋಟಿಸ್ ಹೇಳಿದಾಗೆ ಗುರುಕುಲ. ಸೊ ಈಗ ಪ್ಯೂರ್ ಗುರುಕುಲ ಆ ರೀತಿ ಕಡಿಮೆನೆ ಇವಾಗ ಇಸ್ಕಾನ್ ಅಲ್ಲಿ ಸದ್ಯಕ್ಕಿರೋ. ಮಾಯಾಪುರೆಲ್ಲ ಸ್ವಲ್ಪ ಇದೆ ಈಗಲೂ ಕೂಡ. ಶ್ರೀಲ ಪ್ರಭುಪಾದರು ಮೊದಲ ಅವರ ಇಂಟೆನ್ಷನ್ ಇದೆ ಹಾಗೆ ಡಾಲಾಸ್ ಅಲ್ಲಿ ಅವರೊಂದು ವಿದೇಶ ಪ್ರಭುಪಾದರು ಗುರುಕುಲ ಸ್ಟಾರ್ಟ್ ಮಾಡಿದ್ರು. ಎಷ್ಟೋ ಮಕ್ಕಳಿದ್ರು, ಎಷ್ಟೋ ಟೀಚರ್ಸ್ ಇರ್ತಿದ್ರು ಆ ಟೈಮಲ್ಲಿ. ಪ್ರಭುಪಾದ ಸಿಲೆಬಸ್ ಎಲ್ಲ ಏನಿಲ್ಲ, ಅವ್ರಿಗೆ ಸಂಸ್ಕೃತ ಚೆನ್ನಾಗಿ ಕಲಿಸಿ, ಇಂಗ್ಲಿಷ್ ಭಾಷೆ ಕಲಿಸಿ, ಸ್ವಲ್ಪ ಗಣಿತ ಬೇಕು, ಯಾಕಂದ್ರೆ ಗಣಿತ ಕ್ಯಾಲ್ಕುಲೇಷನ್ಸ್, ಅಡಿಷನ್, ಸಬ್ಟ್ರಾಕ್ಷನ್ ಬೇಕು. ಸೊ ಅದಕ್ಕೂ ಮತ್ತೆ ಸ್ವಲ್ಪ ಹಿಸ್ಟ್ರಿ, ಇತಿಹಾಸ, ಈ ದೇಶ ಎಲ್ಲಿದೆ, ಆ ಸಿಟಿ ಎಲ್ಲಿದೆ ಬೇಕು ಅಷ್ಟೇ. ಅದು ಬಿಟ್ಬಿಟ್ಟು ಹೆಚ್ಚು ಈ ಹಿಸ್ಟ್ರಿ, ಜಿಯೋಗ್ರಫಿ, ಇದು ಅದು ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಇದರ ಒಂದು ಅರ್ಥ ಇಲ್ಲ. ಸೊ ಪ್ರಭುಪಾದ ಇದೆಲ್ಲ ಅಗತ್ಯ ಇಲ್ಲ ನಮಗೆ, ನಮ್ಮ ಗುರುಕುಲದೆಲ್ಲ ಹೇಳ್ಕೊಳ್ಳೋದು ಅಗತ್ಯ ಇಲ್ಲ. ಸ್ವಲ್ಪ ಮ್ಯಾಥಮೆಟಿಕ್ಸ್ ಬೇಕು, ಸ್ವಲ್ಪ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಸ್ವಲ್ಪ ಬೇಕು, ಸ್ವಲ್ಪ ಹಿಸ್ಟ್ರಿ, ಸ್ವಲ್ಪ ಜಿಯೋಗ್ರಫಿ, ಎಲ್ಲೆಲ್ಲಿ ಸ್ಥಳಗಳಿದೆ ಅಷ್ಟು ಬೇಕು, ಎಲ್ಲೆಲ್ಲ ಊರು ಏನೇನಿದೆ ಹೀಗೆ ಅಂತ. ಮತ್ತೆ ಇಂಗ್ಲಿಷ್ ಭಾಷೆ, ಸಂಸ್ಕೃತ ಭಾಷೆ ಬೇಕು ನಮಗೆ. ಸಂಸ್ಕೃತ ಭಾಷೆ ಇಂಪಾರ್ಟೆಂಟ್. ಎಲ್ಲ ವೇದವ್ಯಾಸ ಬರೆದ ಕೃತ್ಯ, ಭಾಗವತ ಎಲ್ಲ ಅದೆಲ್ಲ ಇದೆ. ಮತ್ತೆ ಇಂಗ್ಲಿಷ್ ಭಾಷೆ ಇವತ್ತು ಎಲ್ಲ ಆ ಭಾಷೆಯಿಂದ ಎಲ್ಲರ ಜೊತೆಗೂ ಕೂಡ ನಾವು ಇದು ಮಾಡ್ಬೋದು. ಸೊ ಆ ರೀತಿ ಪ್ರಭುಪಾದ ವಿಶೇಷವಾಗಿ ಇಷ್ಟು ಕನಿಷ್ಠ ಅಷ್ಟು ತಿಳಿದು ಹೇಳ್ಕೊಡ್ಬೇಕು ನೀವು ಮಕ್ಕಳಿಗೆ ಅಂತ ಹೇಳಿ ಗುರುಕುಲದಲ್ಲಿ. ಆದ್ರೆ ಈಗ ಅಷ್ಟು ರೀತಿಯಲ್ಲಿ ಸರ್ವವ್ಯಾಪಕವಾಗಿ ಬೆಳಿಲಿಲ್ಲ, ಆದ್ರೆ ಆಗ್ಬೇಕು, ಮುಂದೆ ಆಗೋ ಇದಿದೆ. ಅದು ಒನ್ ಆಫ್ ದ ಆಬ್ಜೆಕ್ಟಿವ್ಸ್, ನಮ್ಮ ಸಂಸ್ಥೆಯ ಒಂದು ಆಬ್ಜೆಕ್ಟಿವ್ ಅದು ಆಗ್ಬೇಕು. ಇಲ್ಲ ಅಂದ್ರೆ ಸೊ ಒಂದೊಂದ್ ಕಡೆ ತುಂಬಾ ಇಂಗ್ಲಿಷ್ ಸ್ಕೂಲ್ಸ್ ಜೊತೆಗೆ ಸೇರಿಸ್ಕೊಂಡು ಅಲ್ಲೇ ಸ್ವಲ್ಪ ಎಲ್ಲ ಗುರುಕುಲ ಟೈಪ್ ಇಲ್ಲ, ಬಟ್ ಅದರ್ವೈಸ್ ಅಟ್ಲೀಸ್ಟ್ ಅವ್ರು ಬೆಳಿಗ್ಗೆ ಹೊತ್ತು ಶಾಲೆಗೆ ಬಂದಾಗ ಅರ್ಧ ಗಂಟೆ ಪ್ರೇಯರ್, ಅರ್ಧ ಗಂಟೆ 1 ಗಂಟೆನೋ. ಚಿಕ್ಕ ಮಕ್ಕಳಂದ್ರೆ ಬರೀ ಪ್ರೇಯರ್ ಏನೋ ಇರುತ್ತೆ. ಈ ಬಾಂಬೆ ಅಲ್ಲಿ ಇದೆ ಗುರುಕುಲ, ಇದೆಲ್ಲ ಇದೆ, ಭಕ್ತಿ ವೇದಾಂತ ಸ್ಕೂಲ್ ಎಲ್ಲ, ಅಲ್ಲಿ ½ an hour ಪ್ರೇಯರ್ ಚಿಕ್ಕ ಮಕ್ಕಳಿಗೆ. ದೊಡ್ಡ ಮಕ್ಕಳಂದ್ರೆ ಅಲಾಂಗ್ ವಿತ್ ಸ್ವಲ್ಪ ಅವ್ರಿಗೆ ಪ್ರೀಚಿಂಗೋ ಇಲ್ಲ ಚಾಂಟಿಂಗೋ ಆ ತರ ಇರುತ್ತೆ. ಸೊ 1 hour ಏನೋ ಅವ್ರ ಸಾಧನೆ ತರ ಆ ತರ ಏನೋ ಮಾಡಿದ್ದಾರೆ, ಸ್ವಲ್ಪ ಆ ತರ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ. ಬಟ್ ಎನಿವೇ ದಿಸ್ ಆಲ್ ಇಂಟೆನ್ಷನ್ ಏನು ಅಂದ್ರೆ ಮಕ್ಕಳ ಪ್ರೊಟೆಕ್ಷನ್, ಮಕ್ಕಳಿಗೆ ಸರಿಯಾದ ಒಂದು ಆಧ್ಯಾತ್ಮಿಕ ಇದನ್ನು ಕೊಡಬೇಕು ಆ ಸಮಯದಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಅದು ಸ್ಕಾನಲ್ಲಿ ಮಾಡ್ತಾ ಇರೋದು. ಸೊ ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಒಂದು ಪಾಯಿಂಟ್ಸ್ ಗೋರಕ್ಷಣೆಯಲ್ಲಿ ಒಂದು ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಭುಜಿ. ಗೋರಕ್ಷಣೆ ಅಂತ ಹೇಳಿದ್ರೆ ಮೊದಲು ಈಗ ನೋಡ್ಬೇಕಾದ್ರೆ ಒಂದು ಸಪೋಸ್ ಈಗ 100% ಅಂತ ಹೇಳಿ ಗೋರಕ್ಷಣೆಯ ತಳಿಗಳಿದ್ದು ಮೊದಲು ಭಾಗವತಮಲ್ಲಿ ನಮ್ಗೆ ಕೇಳಿದ್ದ ಪ್ರಕಾರ. ಈಗ ಆ ಪ್ರತಿಶತಗಳು ತುಂಬಾ ಕಡಿಮೆಯಾಗಿ ನಮ್ಗೆ ಒಂದು ಕಾಣ್ಲಿಕ್ಕೆ ಸಿಗುದು ಒಂದು 7-8 ವೆರೈಟೀಸ್ ಮಾತ್ರ. ಆ ಒಂದು ಉತ್ತಮ ತಳಿಗಳದ್ದು ಗೋ ಸಂತಾನವೇ ನಾಶವಾಗಿದೆ, ಹೋಗಿದೆ. ಆದ ಕಾರಣ ಈಗ ಅದನ್ನು ಉಳಿಸ್ಬೇಕಂತ ಹೇಳಿದ್ರೆ, ಪ್ರೆಸೆಂಟ್ ಇದ್ದ ತಳಿಗಳನ್ನು ಉಳಿಸ್ಬೇಕಂತ ಹೇಳಿದ್ರೆ ಅದು ಇಸ್ಕಾನ್ನ ಗೋಶಾಲೆಯ ಮುಖಾಂತರ ಮಾತ್ರ ಸಾಧ್ಯವಾಗುದು ಅಂತ ಹೇಳ್ಬೋದು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಸೊ ಗೋ ರಕ್ಷಣೆ ಬಗ್ಗೆ ಅಷ್ಟು ನನಗೆ ಅನುಭವ ಇಲ್ಲ, ಮಾಡ್ಬೇಕಷ್ಟೇ. ನಾವು ಕೂಡ ಈಗ ಸ್ಟಾರ್ಟ್ ಮಾಡೋ ಪ್ರೋಗ್ರಾಮ್ ಇದೆ. ಸೊ ಸದ್ಯದಲ್ಲೇ ಮಾಡ್ಬೇಕು ಅದನ್ನು. ಸೊ ಇಲ್ಲ ಅಂದ್ರೆ ಬ್ರಾಹ್ಮಣ ರಕ್ಷಣೆ, ಎಸ್, ನಮ್ಮ ಸಂಸ್ಥೆಯಲ್ಲಿ ಆತರ ಟ್ರೈನಿಂಗ್ ಇರೋದು.
ಸೊ ಶ್ರೀಲ ಪ್ರಭುಪಾದ ಒಂದು ಕೋಟ್ ಇದೆ, ಬಹಳ ಚೆನ್ನಾಗಿದೆ, ಅದು ಕೋಟ್ ಓದ್ತೀನಿ ನಾನು. ವಿ ವಾಂಟ್ ಟು ಕ್ರಿಯೇಟ್ ಎ ನ್ಯೂ ಜನರೇಷನ್ ಫ್ಲೂಯೆಂಟ್ ಸ್ಪೀಕರ್ ಇನ್ ಶ್ರೀಮದ್ ಭಾಗವತ. ಸೊ ಪ್ರಭುಪಾದ ಲಾಸ್ ಏಂಜಲೀಸ್ ಏಪ್ರಿಲ್ 14, 1973 ಒಂದು ಲೆಕ್ಚರ್ ಅಲ್ಲಿ ಹೇಳ್ತಾ ಇರೋದು, ದಿಸ್ Sanskrit verse is meant for understanding ourselves. It is not for simply selling our books. Every one of you, we are repeating this verse again and again so that you are expected to chant these mantras. Not that the book is kept. I am very learned scholar. What kind of learned scholar? If I find the book, then I can speak. That is not scholarship. We must chant. So Prabhupada ಎಲ್ಲರೂ ಎಲ್ಲ ಕಲ್ತ್ಕೊಳ್ಬೇಕು ನಾವು ಪ್ರತಿಯೊಂದೊಂದು ಶ್ಲೋಕ ಎಲ್ಲ ಅಂತ. We want some generation who can preach Krishna consciousness. So if they learn simply English and Sanskrit, they will be able to read this book, and that is sufficient. We don't want anything. All information is there. There is literature, there is poetry, there is philosophy, there is religion, there is love of Godhead, there is astronomy, everything is there. Srimad Bhagavatam Amalam Puran, Vidya Bhagavatavadi. If one simply reads the Srimad Bhagavatam, his education is the topmost. Vidya Bhagavatavadi. There is something topmost, ultimate. So for education, Vidya, the Srimad Bhagavatam, if one studies Srimad Bhagavatam, is well versed in every subject matter. So we want to create a new generation in your country, so that in the future, there will be fluent speaker in Srimad Bhagavatam and preach all over the country. And your country will be saved. This is our program. We have come here not to exploit your country, but to give you something substantial. This is Krishna consciousness movement. So ಪ್ರಭುಪಾದರ ಉದ್ದೇಶ, ನಮ್ಮ ಸಂಸ್ಥೆಯಲ್ಲಿ ಪ್ರತಿಯೊಬ್ಬರು ನಾವು ಭಾಗವತವನ್ನು ಕಲ್ತ್ಕೊಳ್ಬೇಕು, ಮತ್ತೆ ಅದನ್ನು ಪ್ರಚಾರ ಮಾಡಬೇಕು. ಸೊ ಪ್ರಭುಪಾದರು ತುಂಬಾ ಚೆನ್ನಾಗಿ ಕಲ್ತ್ಕೊಳ್ಬೇಕು ಅಂತ ಹೇಳ್ತಾರೆ. ಎಲ್ಲ ಶ್ಲೋಕಗಳನ್ನ ನಾವು ಅದನ್ನ ಚೆನ್ನಾಗಿ ಕಂಠಪಾಠ ಮಾಡಬೇಕು, ಚೆನ್ನಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡೋ ಒಂದು ಇದು ಕೆಪಾಸಿಟಿ ಕೂಡ ಪಡ್ಕೊಳ್ಬೇಕು. ಸೊ ಹೇಳ್ತಾರೆ. ಸೊ ಇದು ಬ್ರಾಹ್ಮಣ ಟ್ರೈನಿಂಗ್ ಇದು ನಮಗೆ. ಸೊ ಬ್ರಾಹ್ಮಣ ಟ್ರೈನಿಂಗ್, ಮಕ್ಕಳ ಪ್ರೊಟೆಕ್ಷನ್, ಮತ್ತೆ ಹೆಂಗಸರ ಪ್ರೊಟೆಕ್ಷನ್ ಇಸ್ಕಾನ್ ಅಲ್ಲಿ ಪ್ರಭುಪಾದರು ನಮ್ಗೆ ಕಲ್ಚರ್ ಮಾತಾಜಿ ಅಂತಾನೆ ನಮಗೆ ಕಲ್ಸೋದು ಇಸ್ಕಾನ್ ಅಲ್ಲಿ ಕಲ್ಚರ್ ನಮ್ಗೆ. ಸೊ ಬೇರೆ ಕಡೆ ಎಲ್ಲ ಎಷ್ಟೊಂದ್ ಕಡೆ ಬೆಹನ್ಜಿ ಏನೇನೋ ಇದೆ. ಸೊ ಅದೇ ಪ್ರಭುಪಾದ ಹೇಳ್ತಾರೆ ಇದಲ್ಲ, ಅದು ನಮ್ಮ ವೇದಿಕ್ ಕಲ್ಚರ್ ಅಲ್ಲ. ವೇದಿಕ್ ಕಲ್ಚರ್ ಅಂದ್ರೆ ಪ್ರತಿಯೊಂದು ಹೆಂಗಸನ್ನು ನಾವು ತಾಯಿ ಅಂತ ಮಾಡ್ಬೇಕು. ಸೊ ಒಂದು ಹೆಂಡತಿಯನ್ನು ಬಿಟ್ಟು ಪ್ರತಿಯೊಂದು ಇದನ್ನು ನೋಡೋ ಒಂದು ಆ ದೃಷ್ಟಿನ ಬೆಳೆಸೋ ಒಂದು ಪ್ರಯತ್ನ ಮಾಡ್ಬೇಕು ನಾವು. ಸೊ ಅದು ಕೃಷ್ಣ ಕೃಪೆ, ಆ ದೃಷ್ಟಿ ನಮ್ಗೆ ಬರ್ಬೇಕು ಅಂದ್ರೆ. ಆದ್ರೆ ಆ ಪ್ರಯತ್ನ ಹಿಂದೆ ಚಿಕ್ಕ ಮಕ್ಕಳಿಂದಾನೇ, ಆ ಗುರುಕುಲದಿಂದಾನೇ ಪ್ರತಿಯೊಂದು ಮಗುಗೂ ಆ ಥರ ನಡೀತಾ ಇತ್ತು. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನನ್ನ ಮಗುವನ್ನೊಂದು ಕರ್ಕೊಂಡು ಹೋದೆ ನಾನು ಯಾವುದೋ ಒಂದು ಸಮಯ, ಯಾವುದೋ ಸಿನಿಮಾ. ಹಿಂದೆ ಕಾಲದ ಸಿನಿಮಾ ಅಂದ್ರೆ ಇವತ್ತಿನ ಸಿನಿಮಾ ಅಲ್ಲ, ಅವಾಗೆಲ್ಲ ದೇವರ ಚಿತ್ರಗಳೇ ಇರ್ತಾ ಇತ್ತು ಸಿನಿಮಾ. ಸೊ ಪ್ರಭುಪಾದ ಹೇಳ್ತಾರೆ, ನಾನು ಕರ್ಕೊಂಡೋದೆ ನನ್ನ ಮಗನನ್ನು. ಆದ್ರೆ ಎಷ್ಟು ಚೆನ್ನಾಗಿ ಟ್ರೈನಿಂಗ್ ಆಗಿತ್ತು ಅಂದ್ರೆ ಪ್ರಭುಪಾದ ಸಮಯದಲ್ಲಿ ಅವ್ರ ಮಗನಿಗೆ ಕೂಡ ಪ್ರಭುಪಾದ ಹೇಳ್ತಾರೆ, ಅವನ ಸಿನಿಮಾ ನೋಡ್ತಾ ಇದ್ರೆ, ಓ ಇಲ್ಲೊಬ್ಬರು ತಾಯಿ ಇದ್ದಾರೆ, ಅಲ್ಲೊಬ್ಬರು ತಾಯಿ ಇದ್ದಾರೆ, ಅಲ್ಲಿ ತಾಯಿ ಇಲ್ಲಿ ತಾಯಿ, ಏನ್ ನೋಡು ಅವನಿಗೆ ಒಂದು ಪ್ರತಿಯೊಂದು ಹೆಂಗಸನ್ನು ನೋಡು ತಾಯಿ ಅಂತಾನೆ ಕಾಣಿಸ್ತಾ, ಬೇರೆ ಏನ್ ಕಾಣಿಸ್ತಾ ಇಲ್ಲ. ಸೊ ಆ ಮಕ್ಕಳಿಗೆ ಆ ವಯಸ್ಸಿಂದಾನೇ ಆ ರೀತಿಯ ಟ್ರೈನಿಂಗ್ ಆಗ್ಬಿಟ್ರೆ ಅವರ ಒಂದು ಇದು ಅರ್ಧ ಜೀವನ ಆಗಲೇ ಪರಿಪೂರ್ಣತೆ. ಸೊ ಹಾಗೆ ಆ ರೀತಿಯಲ್ಲಿ ನಾವು ಹೇಳೋದು ಇಸ್ಕಾನ್ ಕೂಡ ಹೆಂಗಸರು ಕರೆಕ್ಟ್ಗೆ ಅವ್ರಿಗೆ ಗೌರವದಿಂದ, ತಾಯಿ ಅಂದ್ರೆ ಅವ್ರ ಗೌರವದಿಂದ ತಾಯಿ. ಸೊ ಆ ರೀತಿ ಗೌರವದಿಂದ ಅವ್ರಿಗೆ ಸ್ಥಾನ ಇದೆ. ಮತ್ತೆ ಅವರ ಒಂದು ನಿಯಮಗಳಲ್ಲಿ ಅವರ ರಕ್ಷಣೆ ಇದೆ. ಸೊ ಈ ರಕ್ಷಣೆ ಇದೆ ಇಸ್ಕಾನ್ನಲ್ಲೂ ಅವರವರ ಸೇವೆಗಳಲ್ಲಿ ಯಾವಾಗ ಅಬ್ಸಲ್ಯೂಟ್ಲಿ ರಿಕ್ವೈರ್ ಅವಾಗ ಅವರು ಇದಿರುತ್ತೆ. ಇಲ್ಲಂದ್ರೆ ಅವರ ಮಾತಾಜಿಗಳ ಅವರ ತಂಡಗಳಲ್ಲೇ ಅವರವರ ಇದೇ ಸಪ್ರೇಟ್ ಸೇವೆ ಸಪ್ರೇಟ್ ಎಲ್ಲ ಇರುತ್ತೆ. ಭಗವಂತನಿಗೆ ಇದು ನೈವೇದ್ಯ ಮಾಡುವಾಗ ಆಗ್ಬೋದು, ಆಗೋದು. ಸೊ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಆದಷ್ಟು ನಾವೀಗ ಬದ್ಧ ಜೀವನದಲ್ಲಿದ್ದೇವೆ ಇರೋದ್ರಲ್ಲಿ ಗಂಡಸರು ಅವ್ರ ಸೇವೆ ಒಂದು ರೀತಿಯಲ್ಲಿ ಮಾಡ್ತಾರೆ, ಹೆಂಗಸರು ಅವ್ರ ಸೇವೆ ಒಂದು ರೀತಿ ಸೇವೆ ಮಾಡ್ತಾರೆ. ಸೊ ಫ್ರೀ ಇಂಟರ್ಮಿಕ್ಸಿಂಗ್ ಅದು ಅಷ್ಟೇ ಇಲ್ಲ, ಅಂಟಿಲ್ ಅಬ್ಸಲ್ಯೂಟ್ಲಿ ನೆಸೆಸರಿ. ಸೊ ಆ ರೀತಿಯಲ್ಲಿ ಅವರ ರಕ್ಷಣೆ ಕೂಡ ಇಸ್ಕಾನ್ ನಲ್ಲಿ ಶ್ರೀಲ ಪ್ರಭುಪಾದ ನಿಯಮಗಳು ಕೊಟ್ಟಿದ್ದಾರೆ, ಹೇಗೆ ರಕ್ಷಣೆ ಹೇಗೆ ಇದು ಮಾಡ್ಬೇಕು ಅಂತ. ಆಮೇಲೆ ಅವರು ಕೂಡ ಪ್ರಭುಪಾದ ಪ್ರೋತ್ಸಾಹ, ಇದು ಬ್ರಾಹ್ಮಣ ದೀಕ್ಷೆ ಕೂಡ ಇದೆ ಹೇಳಿದಾಗೆ. ಇವಾಗ ಜನರಲಿ ಇದು ಇಲ್ಲ, ಇದು ವೈದಿಕ ಇದರಲ್ಲೂ ಕೂಡ ಆ ರೀತಿಯ ಒಂದು ದೀಕ್ಷೆ, ಬ್ರಾಹ್ಮಣ ದೀಕ್ಷೆ ಅನ್ನೋದಿಲ್ಲ. ಅಫ್ಕೋರ್ಸ್ ಬ್ರಾಹ್ಮಣ ಹೆಂಡತಿ ಬ್ರಾಹ್ಮಣಿ ಅಂತ ಕರೆಯೋದಿದೆ. ಆದ್ರೆ ಇಸ್ಕಾನ್ ನಲ್ಲಿ ಶ್ರೀಲ ಪ್ರಭುಪಾದ ಎಷ್ಟು ಮುಂದೆ ಇದು ಮಾಡಿದ್ದಾರೆ ಅಂದ್ರೆ, ಅವರು ಕೂಡ ಗಾಯತ್ರಿ ಮಂತ್ರವನ್ನು ಕೊಟ್ಟು ಅವರು ಕೂಡ ಮಾತಾಜಿಗಳು ಕೂಡ ಭಗವಂತನ ಸೇವೆ ಮಾಡೋ ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಆ ರೀತಿ ಎಷ್ಟೆಷ್ಟು ಜನ ಉತ್ತಮ ಪ್ರಚಾರಕರು ಇದ್ದಾರೆ ಈ ಇಸ್ಕಾನ್ ನಲ್ಲಿ, ಈ ರೀತಿ. ಸೊ ಸರಿಯಾಗಿ ಪ್ರಭುಪಾದ ಕೊಟ್ಟಿರೋದು ಪ್ರತಿಯೊಬ್ಬರು ಅವರವರ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಅವರು ಬ್ರಾಹ್ಮಣರ ಅವರ ರಕ್ಷಣೆ, ಮಕ್ಕಳ ರಕ್ಷಣೆ, ಮತ್ತೆ ವೃದ್ಧರ ಎಷ್ಟೋ ಜನ ನಾವು ನೋಡ್ತೀವಿ, ಎಷ್ಟೋ ಇಸ್ಕಾನ್ ಟೆಂಪಲ್ಸೇ ಇದೆ, ಅಲ್ಲಿ ಬಹಳ ಜನ ರಿಟೈರ್ಡ್ ಆದವರು
ಫುಲ್ ಅಲ್ಲಿ ಸೇವೆ ಮಾಡ್ಕೊಂಡಿದ್ದಾರೆ. ಬಹಳ ಜನ ಇದ್ದಾರೆ. ಒಂದೊಂದು ಟೆಂಪಲ್ಸ್ ನೋಡಿದ್ರೆ ನೀವು ಅವರೇ ಫುಲ್ ಟೇಕ್ ಓವರ್ ಮಾಡಿಬಿಟ್ಟಿದ್ದಾರೆ ಟೆಂಪಲ್ಸ್. ಒಂದೊಂದು ಟೆಂಪಲ್ಸ್ ಇದೆ, ಒಂದು ಟೆಂಪಲ್ಸ್ ಅವ್ರು ನೋಡಿದ್ರೆ ಬರೀ ಹೆಚ್ಚು ನೀವು ವಯಸ್ಸಾದದ್ದು ಇವರೇ ಕಾಣ್ತಾರೆ, ವನಪ್ರಸ್ಥ ಆ ಏಜ್ ಅಲ್ಲಿರೋವರೇ ಕಾಣ್ತಾರೆ. ಅವರೇ ದೇವಸ್ಥಾನವನ್ನು ನಡ್ಸ್ಕೊಂಡು ಹೋಗ್ತಾರೆ, ಎಲ್ಲ ಮ್ಯಾನೇಜ್ ಮಾಡ್ತಾರೆ. ಅಕೌಂಟ್ಸ್ ಆಗ್ಬೋದು, ಇಲ್ಲಾಂದ್ರೆ ಇನ್ನೊಂದು ಎಷ್ಟು ಬೇರೆ ಬೇರೆ ಸೇವೆಗಳು ಟೆಂಪಲ್ ಅಲ್ಲಿ ಇರ್ಬೋದು, ಎಲ್ಲ ಪೂಜಾರಿ ಸೇವೆ ಆಗ್ಬೋದು. ಎಷ್ಟೋ ಜನ ಎಷ್ಟೋ ಕಡೆ ಆ ಥರ ವನಪ್ರಸ್ಥರು ಕೂಡ ಪಂಚಾಸೋರ್ದು ವನಂ ವ್ರಜೇತ್. ಸೊ ಶಿಲ ಪ್ರಭುಪಾದ ಹೇಳ್ತಾರೆ, ಈ ವೃಂದಾವನಕ್ಕೆ ಹೋಗೋ ಅಗತ್ಯ ಇಲ್ಲ ನಮಗೆ, ನಮ್ಮ ಸಂಸ್ಥೆಗೆ ಬನ್ನಿ, ನಮ್ಮ ಸಂಸ್ಥೆಯಲ್ಲಿ ನಾವು ನಿಮ್ಗೆ ಅವಕಾಶ ಕೊಡ್ತೀನಿ, ಸೇವೆ ಮಾಡಿ. ಸೊ ಆ ರೀತಿಯಲ್ಲಿ ಕೂಡ ಇಲ್ಲ ವೃಂದಾವನ ಕೃಷ್ಣ ಬಲರಾಮ ಅಲ್ಲಿಗೆ ಬನ್ನಿ, ನಾವು ಅಲ್ಲಿ ನಿಮಗೆ ಕೊಡ್ತೇವೆ. ಸೊ ಸೊ ರಕ್ಷಣೆ ಇದೆ ನಲ್ಲಿ ಆ ರೀತಿ. ಅದೇ ಫುಲ್ ಪ್ರಾಕ್ಟಿಕಲ್ ಆಗಿ ಫುಲ್ ಟೈಮ್ ನಾವು ಎಂಗೇಜ್ ಮಾಡೋದು, ಇದು ಮಾಡೋದು, ಅದು ಡಿಪೆಂಡ್ ಆಗುತ್ತೆ ಈ ಸೆಂಟರ್ ಮೇಲೆ, ಅವರ ಕೆಪಾಸಿಟಿ ಮೇಲೆ, ಅವರ ಒಂದು ಇದ್ ಮೇಲೆ ಅದು ಅಪ್ಲೈ ಮಾಡೋದು ಪ್ರತಿಯೊಂದು. ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್, ಪ್ರೊಟೆಕ್ಷನ್ ಆಫ್ ವುಮೆನ್, ಪ್ರೊಟೆಕ್ಷನ್ ವುಮೆನ್ ಸಾಧಾರಣವಾಗಿ ಇಸ್ಕಾನಲ್ಲಿ ಅಥವಾ ಬ್ರಹ್ಮಚಾರಿ ಆಶ್ರಮ ಬಹಳ ಕಡಿಮೆ, ಆ ಥರ ಇಲ್ಲ. ಅದು ಆಲ್ಮೋಸ್ಟ್ ತುಂಬ ಕಡಿಮೆ. ಜನರಲಿ ಅವರು ದಾಂಪತ್ಯ ಜೀವನದಲ್ಲಿ ಇವರು ರಕ್ಷಣೆ ಕೊಡೋದಾಗಿದೆ ಕಡಿಮೆ. ಬ್ರಹ್ಮಚಾರಿ ಆಶ್ರಮ, ಬ್ರಹ್ಮಚಾರಿಣಿ ಆಶ್ರಮ ಅದು ಇದೆ ಇಸ್ಕಾನ್ ಒಂದೊಂದ್ ಕಡೆ ಇದೆ, ಅದು ಕೂಡ ಪ್ರಭುಪಾದರು ಅಲೋ ಮಾಡಿದ್ರು, ಬಟ್ ವೆರಿ ಲೆಸ್, ಅದು ಬಹಳ ಕಡಿಮೆ. ಓಕೆ, ಸೊ ಎಲ್ಲರೂ ಎಲ್ಲ ಪಾಯಿಂಟ್ಸ್ ಹೇಳಿದ್ದೀರಾ. ಸೊ ಹಾಗೆ ಸುಂದ ಮತ್ತೆ ನೀವೇನೋ ಹೇಳ್ಬೇಕು ಬಯಸ್ತೀರಾ? ಪ್ರಭುಜಿ ಇದೆಲ್ಲ ಸಾಧ್ಯವಾಗಿದ್ದು ನಮ್ಗೆ ಮಕ್ಕಳಿಗೆ ಉನ್ನತ ಇದಕ್ಕೆ ಹೋಗೋದಕ್ಕೆ, ಸ್ತ್ರೀಯರಿಗೆ ರಕ್ಷಣೆ ಎಲ್ಲ ಸಾಧ್ಯವಾಗ್ತಾ ಇರೋದು ನಮ್ಗೆ ಈಗ ನಾವೆಲ್ಲ ಇಲ್ಲಿರೋದು ಆನ್ಲೈನ್ ಶಿಕ್ಷಣದಿಂದ. ಸೊ ಆನ್ಲೈನ್ ಶಿಕ್ಷಣ ನಮಗ್ ಕೊಡ್ತಾ ಇರೋದ್ರಿಂದ ಇಸ್ಕಾನು ದಟ್ ಈಸ್ ದಿ ಗ್ರೇಟ್ ವರ್ಕ್ ದೇ ಆರ್ ಡೂಯಿಂಗ್ ಅನ್ಸುತ್ತೆ ಪ್ರಭುಜಿ. ಹರೇ ಕೃಷ್ಣ. ಮುಗ್ಧ ಜೀವಿಗಳನ್ನು ಕೊಲ್ಲಬಾರದು, ಇದು ನಿಷಿದ್ಧ ಅಂತ ಹೇಳ್ತಾರೆ ಇದರಲ್ಲಿ. ಮತ್ತೆ ಅದು ಹಾಗಾದ್ರೆ ಅದರ ಬದುಕಿನ ಅವಧಿಯನ್ನು ನಾವು ತೆಗೆದುಕೊಂಡಂಗಾಗುತ್ತೆ. ಹಾಗಾಗಿ ಮತ್ತೆ ಅದರಲ್ಲಿ ಮಾಂಸ ಅದು ಅಹಿಂಸೆಗೆ ಬರುತ್ತೆ ನೋಡಿ, ಗೋರಕ್ಷಣೆಗೆ ಬರುತ್ತೆ. ಹರೇ ಕೃಷ್ಣ ಪ್ರಭುಜಿ. ಶಿಕ್ಷೆ ಅನ್ನೋದಿಲ್ಲ ಇವಾಗ. ಇಲ್ಲಿ ಪಾಯಿಂಟ್ ಇಲ್ಲಿ ಬ್ರಾಹ್ಮಣ ಇದು ಆಗಿರ್ಬೋದು, ವೃದ್ಧರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಹೆಂಗಸರು, ಅವರಿಗೆ ಶಿಕ್ಷೆ ಅನ್ನೋದಿಲ್ಲ. ಸೊ ಶಿವಪ್ರಭು ಒಂದು ಲೆಕ್ಚರ್ ಹೇಳ್ತಾರೆ. ಸೊ ಹಾಗೆ ನಮ್ಮ ಸಂಸ್ಥೆಯಲ್ಲಿ ಎಲ್ಲರೂ ನೀವು ಯಾರು ಎಲ್ಲ ಬ್ರಾಹ್ಮಣರೇ ಇದ್ದೀರಾ, ಶಿಷ್ಯರಿಗೆ ಹೇಳ್ತಾ ಉದ್ದೇಶ, ಮಕ್ಕಳಿದ್ದಾರೆ, ಹೆಂಗಸರಿದ್ದಾರೆ. ಸೊ ಯಾರು ಕೂಡ ಶಿಕ್ಷಾರ್ಹರಲ್ಲ. ಸೊ ಯಾರಿಗೂ ಶಿಕ್ಷೆ ಕೊಡೋದಿಲ್ಲ, ಯಾರಿಗೂ ಕೂಡ ಎಲ್ಲರೂ ಶಿಕ್ಷೆಯಿಂದ ಮುಕ್ತರಾಗಿದ್ದಾರೆ ಇದರ ಪ್ರಕಾರ, ಶಾಸ್ತ್ರದ ಪ್ರಕಾರ. ಆದ್ರೆ ಅಡ್ವಾಂಟೇಜ್ ತಗೋಬೇಕು, ಡೋಂಟ್ ಟೇಕ್ ಅಡ್ವಾಂಟೇಜ್ ಅಂತ ಹೇಳಿದ್ದಾರೆ. ಸೊ ಹಾಗೆ ಹೌದು, ಸೊ ಅದೇ ಇರೋ ಸ್ಥಿತಿಯಲ್ಲಿ ಶಿಲ ಪ್ರಭುಪಾದ ಕೂಡ ಶಿಷ್ಯರಿಗೆ ಆ ಥರ ದಂಡನೆ ಕೊಡೋದು ಆ ಥರ ಇಲ್ಲ ಪ್ರಭುಪಾದ. ಸೊ ನಾವು ಪ್ರಭುಪಾದ ಕ್ಲಾಸಲ್ಲಿ ಹೇಳ್ತಾರೆ, ಇಟ್ಸ್ ಓನ್ಲಿ ರಿವಾರ್ಡ್ ಡಿಸೈಪಲ್ಸ್ಗೆ, ಅವಾರ್ಡ್ ಅಂಡ್ ರಿವಾರ್ಡ್, ಶಿಕ್ಷೆ ಇಲ್ಲ ಇದು ಅಂತ ಹೇಳ್ತಾರೆ ಶಿಲ ಪ್ರಭುಪಾದರು. ನಮಗೆ ಆ ರೀತಿಯಲ್ಲಿ ಒಂದು ಪ್ರೋತ್ಸಾಹನೇ ಕೊಡ್ತಾ ಇದ್ದಾರೆ ಯಾವಾಗಲೂ. ಅವಾಗ ಶಿಕ್ಷೆ ಅನ್ನೋದು ಕೊಡ್ತಾ ಇಲ್ಲ ನಮಗೆ. ಒಂದ್ಸಲ ನಮ್ಗೆ ಏನೋ ತಾತ್ಕಾಲಿಕ ಅನ್ನಿಸ್ಬೋದು, ಏನು ಶಿಕ್ಷೆ ಕೊಡ್ತಾ ಇದ್ದಾರೆ, ಮತ್ತೆ ಶಿಕ್ಷೆ ಅನ್ನೋದಿಲ್ಲ ನಮ್ಮ ಸಂಸ್ಥೆಯಲ್ಲಿ. ರಕ್ಷಣೆ ಪ್ರಭುಪಾದರು ನಮಗೆ ಯಾವಾಗಲೂ ಒಂದು ವರವನ್ನೇ ಆಶೀರ್ವಾದಿಸ್ತಾ ಇದ್ದಾರೆ, ಇನ್ನ ಒಂದು ಇದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಷ್ಟೇ. ಸೊ ಇಲ್ಲ, ಈ ಥರ ಹತ್ಯೆ ಏನಿಲ್ಲ ಇದು ಹೇಳ್ತಾ ಇದ್ದಾರೆ, ಇಲ್ಲ ಇದು ವೈದಿಕ ಇದ್ರ ಪ್ರಕಾರ ಇಲ್ಲ. ಒಂದು ಹೆಂಗಸಿಗೆ, ಒಂದು ಮಕ್ಕಳಿಗೆ, ಒಂದು ವೃದ್ಧರಿಗೆ, ಒಂದು ಬ್ರಾಹ್ಮಣರಿಗೆ, ಇವರಿಗೆ ಇದಿಲ್ಲ. ಅವ್ರಿಗೆ ಇವಾಗ ಅರ್ಜುನ ಹೇಗೆ ಅಶ್ವತ್ಥಾಮನಿಗೆ ಮಾಡಿದ್ದು, ಸೊ ಆ ರೀತಿಯ ಒಂದು ಇರ್ಬೋದು, ಆದರೆ ಒಂದು ಹತ್ಯೆ ಅನ್ನೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಶಿಕ್ಷೆ ಇಲ್ಲ, ಆ ರೀತಿ ಶಿಕ್ಷೆ ಇಲ್ಲ, ಅವ್ರಿಗೆ ರಕ್ಷಣೆನೇ ಅಷ್ಟೇ. ಹರೇ ಕೃಷ್ಣ ಪ್ರಭುಜಿ. ಆಮೇಲೆ ಪ್ರಭುಜಿ ನಾವೂನು ಕೂಡ ಸಮಾಜದಲ್ಲಿ ಯಾವ ರೀತಿ ಯಾರ್ಯಾರ ಜೊತೆ ಹೆಂಗ್ ವರ್ತಿಸ್ಬೇಕು, ಕೃಷ್ಣ ಭಕ್ತಿನ ಯಾವ ತರ ನಾವು ಕ್ಯಾಚ್ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಂಡಿದೀವಿ ಪ್ರಭುಜಿ ಇಸ್ಕಾನಿಂದ, ಪ್ರಭುಪಾದರ ನಿಯಮಗಳಿಂದ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ನೀವು ಅವಾಗ್ಲೇ ಪ್ರಭುಪಾದ ಫೋಟೋ ಓದ್ತಾ ಇರ್ಬೇಕಾದ್ರೆ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಸ್ಟೂಡೆಂಟ್ಸ್ ಗೆ ಯಾವ ರೀತಿಯಂತಹ ಒಂದು ನಾಲೆಡ್ಜ್ ಅನ್ನ ನಾವು ಕೊಡ್ಬೇಕು ಅನ್ನೋದ್ರ ಮೇಲೆ, ಈಗ ವ್ಯವಸಾಯ ಇರ್ಬೋದು, ಗೋರಕ್ಷಣೆ ಇರಬಹುದು, ಮತ್ತೆ ನಮ್ಮ ವೈದಿಕ ಜ್ಞಾನ ಇರಬಹುದು, ಇಂಥದ ಜ್ಞಾನವನ್ನೆಲ್ಲ
ಅಂದ್ರೆ ಮುಂದಿನ ಫ್ಯೂಚರ್ ಬೆಸ್ಟ್ ಫ್ಯೂಚರ್ ಆಗಿರತ್ತೆ. ಸೊ ನಾವಿವಾಗ ನೀವ್ ಅವಾಗ್ಲೇ ಹೇಳ್ತಿದ್ರೆ ನಾವು ಕಲ್ತು ಇನ್ನೊಬ್ಬರಿಗೆ ಹೇಳಿದಾಗ ಮಾತ್ರ ಇದು ಆದಷ್ಟು ಬೇಗ ಸ್ಪ್ರೆಡ್ ಆಗತ್ತೆ ಅಂತ. ಸೊ ಶಾಲಾ ಪುಸ್ತಕಗಳಲ್ಲಿ, ಕಾಲೇಜ್ಗಳಲ್ಲಿ ಇದು ಸ್ಟೂಡೆಂಟ್ಸ್ ಗಳಿಗೆ ಹೆಚ್ಚಿನ ರೀತಿಯಲ್ಲಿ ಇದೇನಾದ್ರು ತಲುಪೋದಾದ್ರೆ ಒಂದು ಒಳ್ಳೆ ಉತ್ತಮವಾದಂತಹ ಒಂದು ಸಮಾಜವನ್ನು ಕಟ್ಟಬಹುದು ಅನ್ನೋದ್ರಲ್ಲಿ ಈ ಮಹತ್ವವಾದ